ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕಾಣ್ತಾ ಇದೆಯಾ ನಿಮ್ಗೆ? ಸ್ಕ್ರೀನ್ ಕಾಣ್ತಾ ಇದೆಯಾ? ಕಾಣ್ತಾ ಇದೆ ಮಾತಾಜಿ. ಶೀಲ ಪ್ರಭುಪಾದರು ಬಂದಿದೆ. ಕಾಣ್ತಾ ಇದೆಯಲ್ಲ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ಶ್ರೀರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಶ್ರೀ ಶ್ರೀ ಗೌರ ನಿತಾಯ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇಸ್ಕಾನ್ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ ಭಕ್ತಿ ಶಾಸ್ತ್ರಿ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಶ್ರೀ ಶ್ರೀ ರಾಧಾ ಗೋವಿಂದ ಅವರಿಗೆ ನಮಸ್ಕರಿಸುತ್ತಾ ಶ್ರೀ ಶೀಲ ಪ್ರಭುಪಾದರ ಹಡಿದಾವರಗಳಲ್ಲಿ ಆಶೀರ್ವಾದವನ್ನು ಬೇಡುತ್ತಾ ನಾವು ಇವತ್ತಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರೂ ಕೂಡ ತರಗತಿಗೆ ಸರಿಯಾದ ಸಮಯಕ್ಕೆ ಬರಬೇಕು, ಮತ್ತೆ ತರಗತಿ ಮುಗಿದ ಮೇಲೆ ಮಾತ್ರ ಹೋಗ್ಬೇಕು. ಕೆಲವರು ಮಧ್ಯದಲ್ಲಿ ಸ್ವಲ್ಪ ಮುಂಚೆ ಹೋಗುವುದನ್ನು ನಾನು ನೋಟಿಸ್ ಮಾಡಿದ್ದೇವೆ ನಾವು. ಹರೇ ಕೃಷ್ಣ.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಕಳೆದ ವಾರ ನಾವು 5ನೇ ಅಧ್ಯಾಯದ ಮೊದಲನೆಯ ಭಾಗವನ್ನು ನೋಡಿದ್ದೇವೆ. 5ನೇ ಅಧ್ಯಾಯದಲ್ಲಿ 1ನೆಯ ಶ್ಲೋಕದಿಂದ 13ನೇ ಶ್ಲೋಕದಲ್ಲಿ ಎಲ್ಲ ವಿಚಾರಗಳನ್ನು ನಾವು ನೋಡಿದ್ದೇವೆ. ಮತ್ತೆ ಕಳೆದ ವಾರದಲ್ಲಿ ನಾವು ಭಗವದ್ಗೀತೆ ಅಧ್ಯಾಯ 3ರಿಂದ 6 ಅದರ ಅಧ್ಯಾಯಗಳ ಪ್ರಗತಿಯ ಅವಲೋಕನವನ್ನು ನೋಡಿದೆವು. ಮತ್ತು ಈ ವೈದಿಕ ಯಜ್ಞಗಳನ್ನು ಮಾಡುವ ಮೂಲಕ ಕ್ರಮಕ್ರಮವಾಗಿ ಹೇಗೆ ಶುದ್ಧೀಕರಣ ಮಾಡಬಹುದು ಇದನ್ನು ಕೂಡ ನೋಡಿದ್ದೇವೆ. ಮತ್ತು ಈ ಕರ್ಮಕಾಂಡದ ಯಜ್ಞಗಳನ್ನು ಮಾಡುವುದರ ಮೂಲಕ ಶುದ್ಧೀಕರಣವನ್ನು ಪಡೆಯುವುದು ಇದನ್ನು ಕೂಡ ನಾವು ನೋಡಿದ್ದೇವೆ. ಕಳೆದ ವಾರದಲ್ಲಿ ಅಂದರೆ ಫಲ್ಗು ವೈರಾಗ್ಯ ಮತ್ತು ಯುಕ್ತ ವೈರಾಗ್ಯ, ಯಾವುದು ನಿಜವಾದ ವೈರಾಗ್ಯ? ಹರೇ ಕೃಷ್ಣ. ಯುಕ್ತ ವೈರಾಗ್ಯ. ಯುಕ್ತ ವೈರಾಗ್ಯ. ಯುಕ್ತ ವೈರಾಗ್ಯ ಅಂದರೆ ಏನು? ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲವನ್ನು ಭಗವಂತನ ಸೇವೆಗೋಸ್ಕರ ಬಳಸೋದು ಮಾತಾಜಿ. ಇವಾಗ ಫೋನ್ ಆಗಿರ್ಬೋದು, ಒಂದ್ ಲ್ಯಾಪ್ಟಾಪ್ ಆಗಿರ್ಬೋದು, ಏನೇ ವಸ್ತು ಆಗ್ಲಿ ಭಗವಂತನ ಸೇವೆಗಾಗಿ ಬಳಸೋದು ಮಾತಾಜಿ. ಎಲ್ಲವೂ ಭಗವಂತನಿಂದ ಬಂದಿರೋದು, ಎಲ್ಲವೂ ಭಗವಂತನಿಗೆ ಸೇರಿದ್ದು. ಚರಾಚರ ಜಗತ್ತಲ್ಲಿ ಭಗವಂತನೇ ಎಲ್ಲದರ ಒಡೆಯ. ಹಾಗಾಗಿ ಎಲ್ಲವುದನ್ನು ಕೂಡ ಭಗವಂತನ ಸೇವೆಯಲ್ಲಿ ಬಳಸುವುದು ಅದು ಯುಕ್ತ ವೈರಾಗ್ಯ, ಅದು ನಿಜವಾದ ವೈರಾಗ್ಯ. ಫಲ್ಗು ವೈರಾಗ್ಯ ಅಂದ್ರೆ ಎಲ್ಲ ಯಾವುದು ನೇತಿ ಅಂತ ಇದನ್ನ ನಾವು ಬಳಸಿದರೆ, ಉಪಯೋಗಿಸಿದರೆ ನಾವು ಕರ್ಮ ಬಂಧನಕ್ಕೆ ಒಳಗಾಗ್ಬಿಡ್ತೇವೆ ಅಂತ ಬಿಟ್ಟು ಬಿಡೋದು. ಸೊ ಅದು ಕರ್ಮ ತ್ಯಾಗ. ಯುಕ್ತ ವೈರಾಗ್ಯ ಅಂದ್ರೆ ಕರ್ಮ ಫಲ ತ್ಯಾಗ. ಸೊ ಹಾಗಾಗಿ ಕರ್ಮ ಸನ್ಯಾಸ ಒಳ್ಳೆಯದು, ಕರ್ಮ ಫಲ ತ್ಯಾಗ ಇದು ಒಳ್ಳೆಯದು. ಇದನ್ನು ಕೂಡ ನಾವು ಚರ್ಚೆ ಮಾಡಿದ್ದೇವೆ. ಸೊ ಹಾಗಾಗಿ ಕರ್ಮ ಯೋಗವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಇಲ್ಲಿ ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ. ಅದು ಯಾಕೆ ಕರ್ಮಯೋಗವು ಕರ್ಮ ಸನ್ಯಾಸಕ್ಕಿಂತ ಉತ್ತಮ ಅಂದ್ರೆ, ಈ ಕರ್ಮ ಸನ್ಯಾಸ ಅಂದ್ರೆ ಕರ್ಮವನ್ನು ತ್ಯಜಿಸುವುದು. ಕರ್ಮವನ್ನು ತ್ಯಜಿಸುವುದು ಹಾಗೆ ಮಾಡಿದರೆ ಏನಾಗತ್ತೆ ಅಂತ, ಕರ್ಮವನ್ನೇ ಮಾಡುವುದೇ ಇಲ್ಲ ಅಂತ ಹೇಳಿದರೆ ಹೇಗೆ? ಈಗ ಅರ್ಜುನನ್ಗೆ ಏನ್ ಹೇಳ್ತಾರೆ? ನಾನು ಯುದ್ಧ ಮಾಡೋದಿಲ್ಲ. ಯುದ್ಧ ಮಾಡೋದು ಅರ್ಜುನನ ಕರ್ತವ್ಯ ಅಲ್ವಾ? ಹರೇ ಕೃಷ್ಣ. ಅವನೊಬ್ಬ ಕ್ಷತ್ರಿಯ ಅಲ್ವಾ? ಕ್ಷತ್ರಿಯನಿಗೆ ಅವನಿಗೆ ಯುದ್ಧ ಮಾಡೋದು ಕರ್ತವ್ಯ. ಈಗ ಒಬ್ಬನು ರಾಷ್ಟ್ರದ ರಕ್ಷಕನಾಗಿದ್ದಾನೆ, ಅವನು ತನ್ನ ಕರ್ತವ್ಯವನ್ನು ಮಾಡದೆ ಹೋದರೆ, ಯುದ್ಧ ಭೂಮಿಯಿಂದ ಆಚೆಗೆ ಹೋದರೆ ಅವನೊಬ್ಬನೇ ತೊಂದರೆಗೆ ಒಳಗಾಗ್ತಾನೆ, ಎಲ್ಲರೂ ಕೂಡ ಸಮಸ್ಯೆ ಎದುರಿಸಬೇಕಾಗುತ್ತಾ? ಎಲ್ಲರೂ ಸಮಸ್ಯೆ ಎದುರಿಸಬೇಕಾಗುತ್ತೆ. ಎಲ್ಲರೂ ಸಮಸ್ಯೆ ಎದುರಿಸಬೇಕಾಗುತ್ತೆ. ಆದ್ದರಿಂದ ಈ ತನ್ನ ಒಂದು ಕರ್ತವ್ಯವನ್ನು ಮಾಡಬೇಕು. ಸೊ ಹಾಗಾಗಿ ಕರ್ಮ ಸನ್ಯಾಸಕ್ಕಿಂತ ಕರ್ಮಯೋಗ ಮುಖ್ಯ. ಯಾಕೆಂದರೆ ಕರ್ಮಯೋಗ ಯಾಕೆ ಶ್ರೇಷ್ಠ ಅಂದರೆ, ಅದು ಕರ್ಮವನ್ನು ಮಾಡಿ ಅದರ ಫಲವನ್ನು ಭಗವಂತನಿಗೆ ಕೊಡುವುದು. ಇದು ನಿಷ್ಕಾಮ ಕರ್ಮಯೋಗ. ಈ ನಿಷ್ಕಾಮ ಕರ್ಮಯೋಗ ಅಂದ್ರೆ ವ್ಯಕ್ತಿ ಕೆಲಸವನ್ನು ಮಾಡಿ ಅದರ ಫಲವನ್ನು ಭಗವಂತನಿಗೆ ಕೊಡುವುದು. ಹಾಗೆ ಈಗ ಕೆಲಸ ಮಾಡಿ ಫಲವನ್ನು ಭಗವಂತನಿಗೆ ಕೊಡುವುದು ಅಂದ್ರೆ, ಜನ ಕೇಳುವ ಪ್ರಶ್ನೆ, ಹಾಗಾದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ಏನು ಸ್ಫೂರ್ತಿ? ನಾವು ಯಾಕೆ ಕೆಲಸ ಮಾಡಬೇಕು? ನಾವು ಎಲ್ಲ ಫಲವನ್ನು ಭಗವಂತನಿಗೆ ಬಿಟ್ಟು ಕೊಡುವುದಾದ್ರೆ ನಮಗೇನು ಲಾಭ? ಈ ಪ್ರಶ್ನೆ ಬರುತ್ತೋ ಇಲ್ವೋ? ಹರೇ ಕೃಷ್ಣ. ಬರುತ್ತೆ ಮಾತಾಜಿ, ಬರುತ್ತೆ. ಬರುತ್ತೆ ಮಾತಾಜಿ. ಸೊ ಈ ಪ್ರಶ್ನೆಗಳು ಬರುತ್ತವೆ. ಸೊ ಹಾಗಾಗಿ ಜನ ಏನು ಮಾಡ್ತಾರೆ? ನಿಷ್ಕಾಮ ಕರ್ಮ ಮಾಡಿದ್ರೆ ನಮಗೇನು ಸಿಕ್ಕತ್ತೆ? ಇಲ್ಲಿ ನಿಷ್ಕಾಮ ಕರ್ಮವನ್ನು ಮಾಡಿದರೆ ಏನಾಗತ್ತೆ ಅಂತಂದ್ರೆ, ಅಲ್ಲಿ ವ್ಯಕ್ತಿಯಲ್ಲಿ 2 ರೀತಿಯ ಒಂದು ನಮಗೆ ಇದು ಸಿಗುತ್ತೆ ಫಲ. ಏನಂದ್ರೆ, ಒಂದು ವ್ಯಕ್ತಿ ಶುದ್ಧನಾಗ್ತಾನೆ. ಶುದ್ಧನಾಗೋದಂತಂದ್ರೆ ಏನು? ಶುದ್ಧನಾಗೋದಂದ್ರೆ ಐಹಿಕ ಕಲ್ಮಶಗಳು ಹೋಗುತ್ತವೆ. ಈ ಐಹಿಕ ಕಲ್ಮಶಗಳು ಅಂದ್ರೆ ಏನು? ಐಹಿಕ ಕಲ್ಮಶಗಳು ಅಂದ್ರೆ ಈ ರಜೋಗುಣ, ತಮೋಗುಣ, ಮತ್ತೆ ಎಲ್ಲ ಇದು ಅರಿಷಡ್ ವರ್ಗಗಳು, ಕಾಮ, ಕ್ರೋಧ, ಮದ, ಮೋಹ, ಮತ್ಸರ, ಲೋಭ, ಇವೆಲ್ಲ ಒಂದು ರೀತಿಯ ಕಲ್ಮಶಗಳು. ಈ ಕಲ್ಮಶಗಳು ಶುದ್ಧವಾದಾಗ
ವ್ಯಕ್ತಿ ಏನಾಗ್ತಾನೆ? ಹರೇ ಕೃಷ್ಣ, ಸತ್ವಗುಣಕ್ಕೆ ಬರ್ತಾನೆ ಅಲ್ವಾ? ಜ್ಞಾನಿ ಆಗ್ತಾನೆ. ಸತ್ವಗುಣಕ್ಕೆ ಬಂದಾಗ ಜ್ಞಾನ ದೊರಕುತ್ತದೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ? ಶುದ್ಧಿ ಆಗೋದು. ಆಮೇಲೆ ಎರಡನೇದು ಜ್ಞಾನವನ್ನು ಪಡ್ಕೊಳ್ಳೋದು. ನಮಗೆ ಯಾಕೆ ಜ್ಞಾನವನ್ನು ಪಡ್ಕೊಳ್ಬೇಕು ಅಂತ ನಾವು ವಿಚಾರ ಮಾಡಬೇಕು. ಯಾಕೆಂದ್ರೆ ನಾವು ಅಜ್ಞಾನದಿಂದ ನಾವು ಇರೋದ್ರಿಂದ ನಮಗೆ ಕೆಟ್ಟ ಕೆಲಸಗಳನ್ನ ಮಾಡಿಬಿಡ್ತೇವೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಇದು ಗೊತ್ತಾಗೋದಿಲ್ಲ ಅಜ್ಞಾನದಲ್ಲಿದ್ರೆ ಅಲ್ವಾ? ಹರೇ ಕೃಷ್ಣ, ಅಜ್ಞಾನದಲ್ಲಿದ್ರೆ ಗೊತ್ತಾಗತ್ತಾ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು? ಗೊತ್ತಾಗೋದಿಲ್ಲ. ಗೊತ್ತಾಗೋದಿಲ್ಲ. ಅದಕ್ಕಾಗಿ ನಾವು ಜ್ಞಾನವನ್ನ ಪಡೆದುಕೊಳ್ಬೇಕಾಗತ್ತೆ. ಸೊ ದಯವಿಟ್ಟು ಎಲ್ಲರೂ ಕೂಡ ತಮ್ಮ ಹೆಸರನ್ನು ಬರ್ಕೊಳ್ಳಿ. ಕೆಲವರು ಮೋಟೋ ಅಂತ ಬರ್ಕೊಂಡಿದ್ದಾರೆ. ಸೊ ಹಾಗಾಗಿ ಕೆಲವರು ಇದು ಚೇಂಜ್ ಮಾಡ್ಕೋಬಹುದು. ನೀವು ಹೆಸರನ್ನ ಚೇಂಜ್ ಮಾಡ್ಕೊಂಡು ನಿಮ್ಮ ಹೆಸರನ್ನು ಹಾಕಿ. ಹರೇ ಕೃಷ್ಣ. ಹಾಗಾಗಿ ಇಲ್ಲಿ ಏನಾಗತ್ತೆ? ಜ್ಞಾನವನ್ನ ಪಡ್ಕೊಳ್ಬೇಕು. ಜ್ಞಾನವನ್ನ ಪಡ್ಕೊಳ್ಳೋದ್ರಿಂದ ನಮ್ಗೆ ಏನಾಗತ್ತೆ? ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತ ಗೊತ್ತಾಗತ್ತೆ ಅಲ್ವಾ? ನಾವು ಯಾವ ಕೆಲಸ ಮಾಡಿದ್ರೆ ಒಳ್ಳೇದು, ನಾವು ಯಾವ ಕೆಲಸ ಮಾಡಿದ್ರೆ ಕೆಟ್ಟದ್ದು, ಇದು ಅರಿವಾಗತ್ತೆ. ಯಾಕೆಂದ್ರೆ ತುಂಬಾ ವಿದ್ವಾಂಸರಿಗೂ ಕೂಡ ಏನಾಗತ್ತೆ? ಯಾವುದು ಕರ್ಮ ಯಾವುದು ಅಕರ್ಮ ಇದನ್ನ ವ್ಯತ್ಯಾಸ ಕಂಡ್ಕೊಳ್ಳೋದು ಕಷ್ಟ ಆಗತ್ತೆ ಅಲ್ವಾ ವಿದ್ವಾಂಸರಿಗೆ. ಯಾಕೆಂದ್ರೆ ಕಿಂ ಕರ್ಮ ಕಿಂ ಅಕರ್ಮೇತಿ ಕವಯೋ ಅಪಿ ಅತ್ರ ಮೋಹಿತಾಹ, ಇದನ್ನ ನಾವು ನೋಡಿದ್ದೇವೆ ಅಲ್ವಾ? ಹರೇ ಕೃಷ್ಣ, ಈ ಒಂದು ಭಗವದ್ಗೀತೆಯ ಶ್ಲೋಕವನ್ನ. ಸೊ ಹಾಗಾಗಿ ವಿದ್ವಾಂಸರಿಗೂ ಕೂಡ ಅದು ಅರ್ಥ ಆಗುವುದಿಲ್ಲ. ಹಾಗಾಗಿ ನಾವೇನ್ ತಿಳ್ಕೊಳ್ಬೇಕು ಅಂದ್ರೆ ನಿಷ್ಕಾಮ ಕರ್ಮವನ್ನು ಮಾಡಿದಾಗ ಜ್ಞಾನ ಬರುತ್ತೆ, ಮತ್ತೆ ನಾವು ಶುದ್ಧಿ ಹೊಂದುತ್ತೇವೆ. ಈ ಜ್ಞಾನ ಬರೋದ್ರಿಂದ ನಾವು ಸರಿಯಾದ ಮಾರ್ಗದಲ್ಲಿ ಹೋಗ್ಬಹುದು. ಇನ್ನು ಇವತ್ತಿನ ಶ್ಲೋಕಗಳಲ್ಲಿ ನಾವು 13ರಿಂದ 28 ಶ್ಲೋಕದವರೆಗೂ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಈ ಅಧ್ಯಾಯ 29 ಶ್ಲೋಕ. ಈ ಅಧ್ಯಾಯದಲ್ಲಿ ಅದು ಈ ಅಧ್ಯಾಯದ ಅಂದರೆ ಮುಗಿಸ್ತಾ ಈ ಅಧ್ಯಾಯದಲ್ಲಿ 29 ಒಟ್ಟು ಶ್ಲೋಕಗಳು. ಸೊ ಹಾಗಾಗಿ ಇಲ್ಲಿ ಏನು ಅಂತಂದ್ರೆ 13ರಿಂದ 16ನೇ ಶ್ಲೋಕ ಸಂಬಂಧ, ಈಶ್ವರ, ಜೀವ ಮತ್ತು ಪ್ರಕೃತಿ. 17ರಿಂದ 26 ಜ್ಞಾನಿಯ ದೃಷ್ಟಿ, ಮತ್ತೆ 27ರಿಂದ 28 ಜ್ಞಾನಯೋಗದ ಪರಿಚಯ, 29ನೇದು ಶಾಂತಿ ಸೂತ್ರ. ಅಂದ್ರೆ ಇಲ್ಲಿ ನಾವು ಭಕ್ತಿಶಾಸ್ತ್ರೀಯ ತರಗತಿಯಲ್ಲಿ ಇಲ್ಲಿ ನಾವು ಕಲಿತಿರ್ತಕ್ಕಂಥದ್ದು ಥಿಮ್ಯಾಟಿಕ್, ಅಂದ್ರೆ ಒಂದು ಥೀಮ್ ಮೇಲೆ ಅದನ್ನ ಇಟ್ಕೊಂಡು ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಏನಿದೆ ಇದನ್ನ ಚರ್ಚಿಸುವುದು. ಹರೇ ಕೃಷ್ಣ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ ಅಂತ, ಹರೇ ಕೃಷ್ಣ, ಯಾವ ತರ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ ಅಂತ ಅರ್ಥ ಆಯ್ತಾ ನಿಮಗೆ? ಹರೇ ಕೃಷ್ಣ. ಆಗಿದೆ ಮಾತಾಜಿ. ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ಇವತ್ತಿನ ಒಂದು ಶ್ಲೋಕಗಳಲ್ಲಿ ಸಂಬಂಧ, ಈಶ್ವರ, ಅದರಲ್ಲಿ ಈಶ್ವರ, ಜೀವ, ಪ್ರಕೃತಿ. ಸೊ ಭಗವದ್ಗೀತೆಯಲ್ಲಿ ಈಶ್ವರ, ಜೀವ, ಪ್ರಕೃತಿ, ಕಾಲ, ಕರ್ಮ 5 ವಿಷಯಗಳು. ಅದರಲ್ಲಿ ಈ 13ರಿಂದ 16ರಲ್ಲಿ ಈಶ್ವರ, ಜೀವ ಮತ್ತು ಪ್ರಕೃತಿ ನಡುವೆ ಏನು ಸಂಬಂಧ? ಸೊ ಜ್ಞಾನಿಯ ದೃಷ್ಟಿ ಮತ್ತೆ ಪರಮಾತ್ಮನ ಜ್ಞಾನಿಯ ದೃಷ್ಟಿ ಆತ್ಮ ಮತ್ತು ಪರಮಾತ್ಮದು. ಆಮೇಲೆ ಧ್ಯಾನ ಯೋಗದ ಪರಿಚಯ, ಶಾಂತಿ ಸೂತ್ರ. ಈಗ ಹರೇ ಕೃಷ್ಣ, ನಾನು ಒಂದು ಬೇರೆದೊಂದು ಶೇರ್ ಮಾಡ್ತೇನೆ. ಮಾತಾಜಿ ಸ್ವಲ್ಪ ಕ್ಲಾಸ್ ಪ್ರಾರಂಭವಾಗಿದೆ ಅಂತ ಹಾಕಿ ಮಾತಾಜಿ. ಮಾತಾಜಿ ಇದು ಭಕ್ತಿ ವೃಕ್ಷ ಗ್ರೂಪ್ ಅಲ್ಲ ಮಾತಾಜಿ? ಹಾಕಿ ಮಾತಾಜಿ, ಯಾಕೆಂದ್ರೆ ತುಂಬಾ ಜನ ಕಡಿಮೆ ಇದ್ದಾರೆ. ಹಾ ಮಾತಾಜಿ, ಆಗ್ತೇನೆ ಮಾತಾಜಿ. ಹರೇ ಕೃಷ್ಣ, ಕಾಣ್ತಾ ಇದೆಯಾ? ಇಲ್ಲ ಮಾತಾಜಿ, ಸ್ಕ್ರೀನ್ ಬಂದಿಲ್ಲ ಮಾತಾಜಿ ಇನ್ನು. ಓಕೆ ಓಕೆ, ಈಗ ಬರ್ತಾ ಇದೆ ಮಾತಾಜಿ. ಹಾಕ್ತೇನೆ.
ಈಗ ಕಾಣ್ತಾ ಇದೆಯಾ ನೋಡಿ ಮಾತಾಜಿ? ಕಾಣ್ತಾ ಇದೆ. ಬರ್ತಾ ಇದೆ ಮಾತಾಜಿ. ಕಾಣ್ತಾ ಇದೆಯಾ? ಇದು ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಕಾಣ್ತಾ ಇದೆ. ಹ, ಕಾಣ್ತಾ ಇದೆಯಲ್ವಾ? ಇದು 5.15 ಶ್ಲೋಕದ್ದು 5ನೇ ಅಧ್ಯಾಯದ 15ನೇ ಶ್ಲೋಕದಲ್ಲಿ ಅದನ್ನ ನಾನು ತೋರಿಸ್ತಾ ಇದ್ದೇನೆ. ಈಗ ನಮಗೆ ಕಷ್ಟಗಳು ಬರ್ಲಿಕ್ಕೆ ಏನು ಕಾರಣ ಅಂತ. ಹರೇ ಕೃಷ್ಣ, ಯಾರಾದ್ರೂ ಹೇಳ್ತೀರಾ? ನಮಗೆ ಕಷ್ಟಗಳು ಬರ್ಲಿಕ್ಕೆ ಏನು ಕಾರಣ? ನಾವು ನಮ್ಮ ಹಿಂದಿನ ಪಾಪ ಕರ್ಮ, ಹಿಂದಿನ ಜನ್ಮದ ಪಾಪ ಕರ್ಮ. ಹರೇ ಕೃಷ್ಣ. ಹಿಂದಿನ ಜನ್ಮದಲ್ಲಿ ಏನ್ ಕರ್ಮ ಪಾಪ ಮಾಡಿರ್ತೀವೋ ಅದನ್ನ ಈ ಜನ್ಮಕ್ಕೆ ರಿಟರ್ನ್ ಕೊಟ್ಟಿದ್ದಾನೆ ಭಗವಂತ. ಮತ್ತೆ ಆಸೆ ಮತ್ತು ಮೋಹದಿಂದ ಮಾತಾಡಿ. ಹರೇ ಕೃಷ್ಣ. ಈಗ ಕಷ್ಟಗಳಿಗೆ ಕಾರಣ ಯಾರು? ಈಗ ನಾವು ಬ್ರಹ್ಮ ಸಮಿತಿಯಲ್ಲಿ ಕೇಳಿದ್ದೇವೆ. ಏನಂತ? ಈಶ್ವರ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವ ಕಾರಣ ಕಾರಣ. ಅಂದ್ರೆ ಭಗವಾನ್ ಕೃಷ್ಣ ಎಲ್ಲದರ ಕಾರಣಕ್ಕೂ ಕಾರಣ ಅಂತ ನಾವು ಕೇಳಿದ್ದೇವೆ ಅಲ್ವಾ? ಹಾಗಾದ್ರೆ ನಮ್ಮ ಕಷ್ಟಗಳಿಗೂ ಭಗವಂತನೇ ಕಾರಣನಾ? ಇಲ್ಲ ಇಲ್ಲ ಮಾತಾಜಿ. ಮಾತಾಜಿ. ಆದ್ರೆ ಕಷ್ಟ ಬಂದಾಗ ನಾವು ಏನಂತ ಮಾಡ್ತೇವೆ? ಭಗವಂತನ ಬೈತೀವಿ, ಭಗವಂತ ಕಷ್ಟ ಕೊಟ್ಟ ಅಂತ. ಹಾ, ಅದೇ ಅಲ್ವಾ? ಈಗ ನಮ್ಗೆ ಹೇಳ್ತೇವೆ ನಾವು ಭಗವಂತ ಕಾರಣ ಅಲ್ಲ, ನಮ್ಮ ಪಾಪ ಕಾರ್ಯಗಳೇ ಕಾರಣ ಅಂತ. ಆದ್ರೆ ಇಲ್ಲಿ ನೋಡಿ ಗೀತೆಗೆ ಬಂದ ಇದೆ, ಮುಂಚೆ ಆಗಿದ್ರೆ ಭಗವಂತನೇ ಕಷ್ಟ ಮಾತಾಜಿ. ಸೊ ನನ್ನ ಮರೆತಿರುವುದೇ ಅಜ್ಞಾನಕ್ಕೆ ಕಾರಣ ಮಾತಾಜಿ. ಹಾಗಾಗಿ ಇಲ್ಲಿ ನಾವು ನೋಡ್ತಾ ಇರೋದು ಏನು ಅಂತಂದ್ರೆ ಭಗವಾನ್ ಕೃಷ್ಣ ಸರ್ವ ಕಾರಣ ಕಾರಣ. ಆದ್ರೆ ಭಗವದ್ಗೀತೆಯಲ್ಲಿ ಭಗವಂತ ಏನ್ ಹೇಳ್ತಾನೆ? ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷೋಸ್ತಿ ನ ಪ್ರಿಯ ಅಲ್ವಾ? 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾನು ಯಾರನ್ನು ದ್ವೇಷಿಸೋದಿಲ್ಲ, ನನಗೆ ಯಾರ ಮೇಲೆ ವಿಶೇಷವಾದ ಪ್ರೀತಿಯೂ ಇಲ್ಲ, ಆ ಎಲ್ಲರನ್ನೂ ನಾನು ಸಮಾನವಾಗಿ ನೋಡ್ತಾ ಇರ್ತಾನೆ. ಹಾಗಾದರೆ ನಮ್ಮ ಕಷ್ಟಗಳಿಗೆ ಕಾರಣ ಏನು ಅಂದ್ರೆ, ನಮ್ಮ ಕಷ್ಟಗಳಿಗೆ ಕಾರಣ ಏನು ಅಂತ ಇಲ್ಲಿ ಚಿತ್ರದಲ್ಲಿ ನಿಮಗೆ ಕಾಣ್ತಾ ಇದೆ ಅಲ್ವಾ? ಸೊ ಇದರಲ್ಲಿ ಏನು ಅಂತಂದ್ರೆ, ಆ ವ್ಯಕ್ತಿ ಕರ್ಮವನ್ನು ಮಾಡಿದಾಗ, ಒಬ್ಬ ವ್ಯಕ್ತಿ ಕರ್ಮವನ್ನು ಮಾಡಿದಾಗ ಆ ಕರ್ಮದ ಫಲವನ್ನು ಅನುಭವಿಸಬೇಕಾಗುತ್ತದೆ. ಕರ್ಮ ಅಂದ್ರೆ ಈಗ ವ್ಯಕ್ತಿ ಫಲಪ್ರದ ಚಟುವಟಿಕೆಗಳನ್ನ ಮಾಡ್ತಾನೆ ಅಲ್ವಾ? ನಾನೊಂದು ಕೆಲಸ ಮಾಡಿದ್ರೆ ಅದರದ ಫಲವನ್ನು ನಾನೇ ಅನುಭವಿಸ್ಬೇಕು. ಇದು ಇರ್ತದೆಯೋ ಇಲ್ವೋ? ಹರೇ ಕೃಷ್ಣ ಮಾತಾಜಿ. ಇರುತ್ತೆ. ಸೊ ಅದಿದ್ದಾಗ ಏನಾಗತ್ತೆ? ನಾವು ಫಲಪ್ರದ ಚಟುವಟಿಕೆಗಳನ್ನು ಮಾಡಿದಾಗ ಆ ಕರ್ಮದ ಫಲವನ್ನು ನಾವು ಅನುಭವಿಸಬೇಕಾಗುತ್ತದೆ. ಈಗ ಈ ಕರ್ಮವನ್ನು ಮಾಡುವುದು ಹೇಗೆ? ಕರ್ಮವನ್ನು ಯಾರು ಮಾಡ್ತಾರೆ? ಜೀವಾತ್ಮ ಮಾಡ್ತಾನೆ? ಯಾರು ಮಾಡ್ತಾರೆ? ಜೀವಾತ್ಮ. ಕರ್ಮವನ್ನ ಜೀವಾತ್ಮ ಮಾಡೋದಿಲ್ಲ, ಕರ್ಮವನ್ನ ಪ್ರಕೃತಿ ಮಾಡ್ಕೊಂಡು ಹೋಗುತ್ತೆ. ಆ ಪ್ರಕೃತಿಯೇ ಕ್ರಿಯಮಾಣಾನಿ ಗುಣೈಹಿ ಕರ್ಮಾಣಿ ಸರ್ವಶಃ ಅಹಂಕಾರ ವಿಮೂಢಾತ್ಮ ಕರ್ತ ಅಹಮಿತಿ ಮನ್ಯತೆ 3ನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಕರ್ಮವನ್ನು ಪ್ರಕೃತಿ ಮಾಡ್ಕೊಂಡು ಹೋಗುತ್ತೆ. ಆದರೆ ಆ ಪ್ರಕೃತಿ ಯಾರ ಅಂಡರ್ ಇದೆ? ಯಾರ ಕೈ ಕೆಳಗೆ ಇದೆ ಪ್ರಕೃತಿ? ಭಗವಂತನ ಕೈ ಕೆಳಗಿದೆ ಮಾತಾಜಿ. ಭಗವಂತನ ಕೈ ಕೆಳಗೆ ಇದೆ. ಸೊ ಭಗವಂತನ ಶಕ್ತಿಯನ್ನು ಆ ಪ್ರಕೃತಿಗೆ ಕೊಡೋದ್ರಿಂದ ಪ್ರಕೃತಿ ಕೆಲಸ ಮಾಡುತ್ತೆ. ಆದ್ರೆ ಪ್ರಕೃತಿ ಕೆಲಸ ಮಾಡ್ಲಿಕ್ಕೆ ಈ ಒಬ್ಬ ಜೀವಾತ್ಮ ಇಚ್ಛಿಸುತ್ತಾನೆ. ಆಯ್ತಾ? ಜೀವಾತ್ಮನ ಕೆಲಸ ಏನು? ಜೀವಾತ್ಮ ಇಚ್ಛಿಸುತ್ತಾನೆ. ಜೀವಾತ್ಮ ಇಚ್ಛಿಸೋದ್ರಿಂದ ಏನಾಗುತ್ತೆ? ಅವನು ಇಚ್ಛಿಸೋದನ್ನ ಭಗವಂತ ಅದನ್ನ ಸ್ಯಾಂಕ್ಷನ್ ಮಾಡ್ತಾನೆ ಅಲ್ವಾ? ಆ ಒಂದು ಕಾರ್ಯವನ್ನ ಅಲ್ವಾ? ಆ ಭಗವಂತ ಉಪದೃಷ್ಟ ಹನುಮಂತ ಅಲ್ವಾ? ಹನುಮಂತ ಅವನು ಏನ್ ಮಾಡ್ತಾನೆ? ಅನುಮತಿ ಕೊಡ್ತಾನೆ. ಆಗ ಪ್ರಕೃತಿಯ 3 ಗುಣಗಳೇ ಕೆಲಸ ಮಾಡ್ಕೊಂಡು ಬರ್ತವೆ. ಸೊ ಇಲ್ಲಿ ನೋಡಿ, ಈಗ ಹೇಗೆ ಸಿಕ್ಕುತ್ತಾನೆ ಅಂತ ಕರ್ಮದ ಬಂಧನಕ್ಕೆ. ಈಗ ಜೀವಾತ್ಮ ಏನ್ ಮಾಡ್ತಾನೆ ನೋಡಿ, ಇಲ್ಲಿದ್ದಾನೆ. ಜೀವಾತ್ಮನಿಗೆ ಏನಂತ ಕೊಟ್ಟಿದ್ದಾರೆ? ಒಂದು ಅಲ್ಪ ಸ್ವತಂತ್ರ ಕೊಟ್ಟಿದ್ದಾರೆ ಅಲ್ವಾ? ಅಲ್ಪ ಸ್ವತಂತ್ರ ಕೊಟ್ಟಾಗ ಜೀವಾತ್ಮ ಏನ್ ಮಾಡ್ತಾನೆ? ಭಗವಂತನನ್ನು ಮರೆಯುತ್ತಾನೆ. ಇಲ್ಲಿ ನೋಡಿ, ಫರ್ಗೆಟಿಂಗ್ ಕೃಷ್ಣ ಅಲ್ವಾ? ಮರೆಯುತ್ತಾನೆ. ಭಗವಂತನ ಮರೆತು ಫಲಪ್ರದ ಚಟುವಟಿಕೆಯಲ್ಲಿ ಅವನು ತನ್ನನ್ನು ತಾನು ತೊಡಗಿಸಿಕೊಳ್ಳುತ್ತಾನೆ ಅಲ್ವಾ? ಫಲಪ್ರದ ಚಟುವಟಿಕೆಗಳು. ಈ ಫಲಪ್ರದ ಚಟುವಟಿಕೆಗಳು ಮಾಡಿದಾಗ ಪುಣ್ಯ ಮತ್ತು ಪಾಪ 2 ಬರುತ್ತೆ ಅಲ್ವಾ? ಕೆಲವೊಂದು ಪುಣ್ಯ, ಕೆಲವೊಂದು ಪಾಪ. ಒಂದೇ ಪುಣ್ಯ ಅಥವಾ ಒಂದ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದು ಪಾಪವು ಘಟಿಸಿ ಹೋಗುತ್ತೆ. ಸೊ ಹಾಗಾಗಿದ್ದಾಗ ಇಲ್ಲಿ ಏನಾಗುತ್ತೆ? ಅದರದ ಫಲ ಅದಕ್ಕೆ ವ್ಯಕ್ತಿ ಸಿಕ್ಕಿ ಬೀಳ್ತಾನೆ.
ಸೊ ಆದಾಗ ಅವನು ಮತ್ತೆ ಮತ್ತೆ ಏನಾಗ್ತಾನೆ, ಜನನ ಮರಣ ಚಕ್ರದಲ್ಲಿ ಕೊಳ್ತಾನೆ. ಇದು ಕಾಣುತ್ತಾ ಈ ಚಕ್ರ? ಕಾಣ್ತಾ ಇದೆ ಮಾತಾಜಿ. ಹಾ, ಅವನು ಮಾಡಿದ ಪುಣ್ಯ ಅಥವಾ ಅವನು ಮಾಡಿದ ಪಾಪವನ್ನ ಅವನಿಗೆ ಏನ್ ಮಾಡ್ಬೇಕಾಗತ್ತೆ, ಅನುಭವಿಸಬೇಕಾಗತ್ತೆ. ಅದೇ ಒಂದು ಜೀವಾತ್ಮ ಭಗವಂತನನ್ನು ನೆನಪಿಸಿಕೊಂಡು ಭಗವಂತನ ನೆನಪಿಸಿಕೊಂಡು ಅವನು ಏನ್ ಮಾಡಿದ್ರೆ ಅವನು ಭಕ್ತಿ ಸೇವೆಯನ್ನು ಮಾಡಿದ್ರೆ ಅವನೇನಾಗ್ಬಿಡ್ತಾನೆ, ಈ ಚಕ್ರದಲ್ಲಿ ಸಿಕ್ಕಾಕೊಳ್ಳೋದಿಲ್ಲ. ಅಕರ್ಮವನ್ನು ಮಾಡಿ ಸಿಕ್ಕಾಕೊಳ್ತಾನ? ಸಿಕ್ಕಾಕೊಳ್ಳೋದಿಲ್ಲ ಅಲ್ವಾ? ಅವನೇನಾಗ್ತಾನೆ, ಅವನು ಮುಕ್ತಾತ್ಮ ಆಗ್ತಾನೆ. ಭಗವಂತ ಲೋಕಕ್ಕೆ ಹೋಗ್ಲಿಕ್ಕೆ ಅವನಿಗೆ ಅವಕಾಶ ಉಂಟಾಗುತ್ತೆ. ಇದು ಅರ್ಥ ಆಯ್ತಲ್ಲ? ಈಗ ನೋಡಿ, ಭಗವಂತನನ್ನು ಮರೆತರೆ ಜನನ ಮರಣ ಚಕ್ರ. ಭಗವಂತನನ್ನು ನೆನಪಿಸಿ ಭಕ್ತಿ ಸೇವೆಯಲ್ಲಿ ತೊಡಗಿದ್ರೆ ಏನಾಗುತ್ತೆ, ನಾವು ಮುಕ್ತಾತ್ಮರಾಗಿ ಅಂದ್ರೆ ಆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ನಮಗೆ ಸಾಧ್ಯ ಆಗತ್ತೆ, ಸಿಗುತ್ತೆ. ಈಗ ಇಲ್ಲೊಂದು ಚಿತ್ರ ನೋಡಿ, ಈ ಚಿತ್ರ ಕಾಣ್ತಾ ಇದೆಯಾ ನಿಮಗೆ? ಗದ್ದೆ ಇದೇನ್ ಕಾಣುತ್ತೆ? ಇದು ಅದ್ರ ಮಧ್ಯದಲ್ಲಿ ಬೆಳ್ಕೊಂಡಿದೆ, ಅದನ್ನ ಕಿತ್ತಾಕ್ಬೇಕು ಮಾತಾಜಿ. ಯಾವುದು? ಇದೇನಿದು? ಕಳೆ ಬೆಳ್ಕೊಂಡಿದೆ. ಹಾ, ಇದಕ್ಕೆ ಏನಂತ ಹೇಳಿದ್ರೆ, ಭಗವಂತ ಈ ಸಮೋಹಂ ಸರ್ವಭೂತೇಶು ಅಂತ ಹೇಳಿದ. ಆದ್ರೆ ಕೆಲವರು ಒಳ್ಳೆಯ ಒಂದು ಇದಕ್ಕೆ ನೋಡಿ, ಇಲ್ಲಿ ಸಮೋಹಂ ಸರ್ವಭೂತೇಶು ಅಂತ ಹೇಳಿದಾಗ ಕೆಲವರು ಈ ತರ ಕರ್ಮ ಬಂಧನ ಸಿಕ್ಕಾಕೊಳ್ತಾರೆ. ಕೆಲವರು ಭಗವಂತನ ಭಕ್ತಿ ಸೇವೆ ಮಾಡಿ ಇವನು ಭಗವದ್ಧಾಮವನ್ನು ಸೇರ್ತಾರೆ. ಇದಕ್ಕೆ ಕಾರಣ ಏನು ಅಂತ ಇದು ನಮಗೆ 15ನೇ ಶ್ಲೋಕದಲ್ಲಿ ಹೇಳಿದ್ದಾರೆ. ನೀವು ಭಾವಾರ್ಥದಲ್ಲಿ ಓದಿರಬಹುದು. ಓದಿದ್ದೀರಾ? ಏನ್ ಹೇಳಿದ್ದಾರೆ? ಮರ್ತೋಗಿದೆ. ಹರೇ ಕೃಷ್ಣ. ಏನ್ ಹೇಳಿದ್ದಾರೆ? ಚಿತ್ರ ನೋಡಿ ನೀವು ಹೇಳ್ಬಹುದು ಏನ್ ಹೇಳಿದ್ದಾರೆ. ನಿಮ್ಗೆ ಓದ್ಲಿಕ್ಕೆ ನಾನು ಕೊಟ್ಟಿದ್ದೆ ಅಲ್ವಾ? ಓದ್ಲಿಕ್ಕೆ ಹೇಳಿದ್ದೆ ಅಲ್ವಾ? ಹರೇ ಕೃಷ್ಣ. ಬೇಡದ ಕಳೆಯನ್ನು ಕಿತ್ತಾಕ್ಬೇಕು. ಅರ್ಥ ಆಗತ್ತಾ? ಬೇಡದ ಕಳೆಯನ್ನು ಕಿತ್ತಾಕ್ಬೇಕು ಅಂತ. ಅಂದ್ರೆ ಭಗವಂತ ಮಳೆ ಕೊಡ್ತಾನೆ ಅಲ್ವಾ? ಮಳೆ ಕೊಟ್ಟಾಗ ಕೆಲವರು ಏನ್ ಮಾಡ್ತಾರೆ, ಗದ್ದೆಯನ್ನ ಅದನ್ನ ಉತ್ತಿ ಬಿತ್ತಿ ಬೆಳೆಯನ್ನು ಬೆಳ್ಕೋತಾರೆ ಅಲ್ವಾ? ಹೌದು. ಕೆಲವರು ಮತ್ತೆ ಏನ್ ಮಾಡ್ತಾರೆ, ಈ ತರ ಈ ಕಡೆಗಿದ್ದಂಗೆ ಹಂಗೆ ಬಿಟ್ಬಿಡ್ತಾರೆ, ಎಲ್ಲ ಕಳೆ ಬೆಳ್ಕೊಳ್ಳುತ್ತೆ. ಕಳೆ ಬೆಳ್ಕೊಂಡು ಹೋಗುತ್ತೆ. ಇದರಲ್ಲಿ ಯಾವುದು ಉತ್ತಮ? ಈ ಕಡೆ ಗದ್ದೆಲಿ ನೋಡಿ, ಭಗವಂತ ಇಲ್ಲಿ ನೋಡಿ ಮಳೆ ಕೊಟ್ಟಿದ್ದಾನೆ. ಒಬ್ಬನು ಮಳೆಯನ್ನು ಉಪಯೋಗಿಸಿ ಬೆತ್ತ ಬೆಳ್ಕೊಂಡ, ಮತ್ತೊಬ್ಬನು ಸೋಮಾರಿಯಾಗಿ ಅವನು ಏನ್ ಮಾಡಿದ, ಹಾಳು ಮಾಡ್ಕೊಂಡ. ಗದ್ದೆಯಲ್ಲಿ ಎಲ್ಲ ಕಳೆ ಬಂದಿದೆ. ಸೊ ಇದು ಏನು ಅಂತಂದ್ರೆ, ಇದು ಭೌತಿಕವಾಗಿ ಜೀವನವನ್ನ, ಮನುಷ್ಯ ಜೀವನವನ್ನ, ಭೌತಿಕ ಜೀವನ, ಭಗವಂತ ಮನುಷ್ಯ ಜೀವನವನ್ನು ಕೊಟ್ಟಾಗ ಅವನು ಎಲ್ಲರಿಗೂ ಕೂಡ ಒಂದು ಇದನ್ನ ಕೊಟ್ಟಿರ್ತಾನೆ. ಏನಂತ ಹೇಳಿದ್ರೆ, ಎಲ್ಲರಿಗೂ ಸಮನಾದ ಒಂದು ಸಮೋಹಂ ಸರ್ವಭೂತೇಶು ಅವಕಾಶ ಕೊಟ್ಟಿದ್ದಾನೋ ಇಲ್ವೋ? ಕೊಟ್ಟಿದ್ದಾನೆ ಮಾತಾಜಿ. ಕೊಟ್ಟಿದ್ದಾನೆ. ಭಗವದ್ಗೀತೆ ಕ್ಲಾಸಿಗೆ ಬರ್ಲಿಕ್ಕೆ ಎಲ್ಲರಿಗೂ ಅವಕಾಶ ಉಂಟು ಅಲ್ವಾ? ಕೆಲವರು ಬರ್ತಾರೆ, ಭಕ್ತಿ ಯೋಗ ಮಾಡ್ಕೊಂಡು ತಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ತಾರೆ ಅಲ್ವಾ? ಹೌದು. ಅನೇಕ ಜನ ಬರುವುದೇ ಇಲ್ಲ. ಅವ್ರು ಏನ್ ಮಾಡ್ಕೊಳ್ತಾರೆ, ಮೆಟೀರಿಯಲ್ ಲೈಫ್ ಅಲ್ಲೇ ಇರ್ತಾರೆ. ಅವರು ತಮ್ಮ ಜೀವನವನ್ನ ವ್ಯರ್ಥ ಮಾಡಿಕೊಳ್ಳುತ್ತಾರೆ, ಮನುಷ್ಯ ಜೀವನವನ್ನ ಅಲ್ವಾ? ಈ ಗದ್ದೆ ವ್ಯರ್ಥ ಆಗೋಯ್ತಲ್ಲ ಇಲ್ಲಿ. ಹರೇ ಕೃಷ್ಣ ಅಲ್ವಾ? ಹೌದು ಮಾತಾಜಿ. ಈ ಚಿತ್ರ ನೋಡಿ ನಿಮ್ಗೆ ಅರ್ಥ ಆಗತ್ತಾ? ನಾನು ಅದಕ್ಕೆ ಈ ಚಿತ್ರ ತಂದು ಹಾಕಿರೋದು. ಮಾತಾಜಿ. ನಿಮ್ಗೆ ಅರ್ಥ ಆಯ್ತಾ ಈಗ? ಮನುಷ್ಯ ಜೀವನವನ್ನ ಭಕ್ತಿ ಸೇವೆ ಉಪಯೋಗಿಸ್ಕೊಳ್ಳಿ ಅಂದ್ರೆ ಈ ತರ ಕಳೆ ಬೆಳೆಸ್ಕೊಂಡು ನಮ್ ಜೀವನನ ನಾವೇ ಹಾಳು ಮಾಡ್ಕೋತೀವಿ. ಸೊ ಹಾಗಾಗಿ ಕಾರಣ ಯಾರು? ನಾವು ನಮ್ಮ ಜೀವನದಲ್ಲಿ ಕಷ್ಟ ನಷ್ಟ ನಾವೇ ಕಾರಣ. ನಮಗೆ ಅದಕ್ಕೆ ಈಗ ಈ ಒಂದು ಅಂದ್ರೆ ಅಲ್ಲಿ ಮತ್ತೊಂದು ಹೇಳ್ತಾರೆ 15ನೆಯ ಒಂದು ಇದರಲ್ಲಿ 15ನೇ ಶ್ಲೋಕದಲ್ಲಿ ಮತ್ತೊಂದು ಹೇಳ್ತಾರೆ. ಒಬ್ಬ ವ್ಯಕ್ತಿ 15ನೇ ಶ್ಲೋಕದ ಇನ್ನೊಂದಿದೆ. ಕಾರಣ ಅಂದ್ರೆ ಭಗವಂತನಿಗೆ ಗೊತ್ತಾಗತ್ತಂತೆ ಏನಂತಂದ್ರೆ, ಅವನ ಪರಮಾತ್ಮನಾಗಿ ಎಲ್ಲರ ಹೃದಯದಲ್ಲಿ ಇದ್ದಾನೆ ನೋಡಿ ಅಲ್ವಾ? ಪರಮಾತ್ಮನಾಗಿ ಈ ಚಿತ್ರ ಕಾಣುತ್ತಾ? ಪರಮಾತ್ಮ ಎಂದು ಇಲ್ಲಿ ಭಗವಂತ ಅಲ್ವಾ? ಭಗವಂತ ಈ ಪರಮಾತ್ಮನಾಗಿ ಹೃದಯದಲ್ಲಿ ಇದ್ದಾನೆ ಅಲ್ವಾ? ಹೌದು. ಅವನ ಪಕ್ಕದಲ್ಲಿಯೇ ಹೃದಯದಲ್ಲಿ ಆತ್ಮನೂ ಇದ್ದಾನೆ ಅಲ್ವಾ? ಆತ್ಮ ಪರಮಾತ್ಮ ಎರಡೂ ಹೃದಯದಲ್ಲೇ ಇದ್ದಾರಲ್ವಾ? ಹೌದು. ಈಗ ಆತ್ಮಕ್ಕೆ, ಜೀವಿಗೆ ಏನು ಆಸೆ ಇದೆ ಅದು ಭಗವಂತನಿಗೆ ಗೊತ್ತಾಗತ್ತಂತೆ, ಪರಮಾತ್ಮನಿಗೆ. ಆಯ್ತಾ?
ಅದು ಹೂವಿನ ಅಂದ್ರೆ ಪಕ್ಕದಲ್ಲಿ ಇದ್ರೆ ಹೂವಿನ ಸ್ಮೆಲ್ ಗೊತ್ತಾಗುತ್ತೋ ಇಲ್ವೋ? ಹರೇ ಕೃಷ್ಣ. ಗೊತ್ತಾಗುತ್ತೆ ಮಾತಾಜಿ. ಹೂವಿನ ಪಕ್ಕದಲ್ಲಿ ಪರಿಮಳ. ಆ ಪರಿಮಳ ಬರುತ್ತೋ ಇಲ್ವೋ? ಬರುತ್ತೆ ಬರುತ್ತೆ. ಹಾಗೆ ಕೃಷ್ಣನಿಗೂ ಕೂಡ ನಮ್ಮ ಆಸೆಗಳು ಇದು ಎಲ್ಲ ತಿಳಿಯುತ್ತೆ ಅಂತ ಇದು ಮಾತಾಜಿ 15ರಲ್ಲಿ ಇದೆ. ಅದನ್ನೇ ನಾನು ಈ ಚಿತ್ರದಲ್ಲಿ ತೋರಿಸಿದ್ದೇನೆ, ಆಯ್ತಾ? ಇನ್ ಗೊತ್ತಾಗತ್ತಾ? ಇದು ಹಾ, ಮಾತಾಜಿ. ನಮ್ಮ ಜೀವಿಯ ಆಸೆ ಆಸೆ ಪರಮಾತ್ಮನಿಗೆ ಗೊತ್ತಾಗತ್ತೆ. ಗೊತ್ತಾಗತ್ತೆ, ಭಗವಂತನಿಗೆ ಗೊತ್ತಾಗತ್ತೆ. ಹೌದು. ಆ ಜೀವಿಯ ಆಸೆ ಭಗವಂತನಿಗೆ ಗೊತ್ತಾದಾಗ ಅವನೇನ್ ಮಾಡ್ತಾನೆ? ಅವನ ಕರ್ಮದಲ್ಲಿ ಇದ್ರೆ, ಆ ಫಲ ಇದ್ರೆ, ಅದೊಂದು ಅನುಭವಿಸ್ಲಿಕ್ಕೆ ಅವನ ಕರ್ಮ ಫಲ ಹಿಂದಿನದಲ್ಲಿ ಇದ್ರೆ ಅವನು ಅದಕ್ಕೆ ಕೊಡ್ತಾನೆ, ಸ್ಯಾಂಕ್ಷನ್ ಮಾಡ್ತಾನೆ. ಸೊ ಅದು ಆ ಜೀವಿಯ ಯೋಗ್ಯತೆಗೆ ಅನುಸಾರವಾಗಿ ಅವನ ಆಸೆಯನ್ನು ಭಗವಂತ ನೆರವೇರಿಸ್ಕೊಡ್ತಾನೆ. ಆದರೆ ಜೀವಾತ್ಮನಿಗೆ ತನ್ನ ಆಸೆ ನೆರವೇರಿಸ್ಕೊಳ್ಳಿಕ್ಕೆ ಅವನಿಗೆ ಶಕ್ತಿ ಇಲ್ಲ. ಜೀವಾತ್ಮನಿಗೇನೋ ಆಸೆ ಪಡೋದಷ್ಟೇ. ಅದನ್ನ ನೆರವೇರಿಸ್ಕೊಡೋನು, ಅದಕ್ಕೆ ಸ್ಯಾಂಕ್ಷನ್ ಮಾಡೋವನು ಭಗವಂತ ಒಬ್ಬನೇ, ಆಸೆಗಳನ್ನ ಪೂರೈಸ್ತಕ್ಕಂಥವನು. ಸೊ ಅವನು ಜೀವಿಗಳು ಸ್ವತಂತ್ರವಾಗಿ ಏನು ಆಸೆಗಳನ್ನ ಇಟ್ಕೊಳ್ತಾರೆ, ಅದಕ್ಕೆ ಅವನು ಕೈ ಹಾಕೋದಿಲ್ಲ. ಜೀವಿಗೆ ಅವನು ಏನ್ ಮಾಡಿದ್ದಾನೆ? ಸ್ವತಂತ್ರವಾದ ಒಂದು ಈ ಆಸೆಯಕ್ಕೆ ಸ್ವತಂತ್ರತೆಯನ್ನು ಕೊಟ್ಟಿದ್ದಾನೆ, ಚಿಕ್ಕ ಸ್ವತಂತ್ರತೆ. ಅದಕ್ಕೆ ಕೈ ಹಾಕೋದಿಲ್ಲ ಆಸೆಗೆ. ಆದ್ರೆ ಯಾವಾಗ ಮನುಷ್ಯ ಕೃಷ್ಣನನ್ನು ಬಯಸ್ತಾನೆ ಆಗ ಅವನು ಸಹಾಯ ಮಾಡ್ತಾನೆ, ಅಲ್ವಾ? ಹೌದು. ಕೃಷ್ಣ ಯಾವಾಗ ವ್ಯಕ್ತಿ ಬಯಸ್ತಾನೆ ಅದಕ್ಕೆ ಅವಾಗ ಅವನು ಭಗವಂತ ಸಹಾಯ ಮಾಡ್ತಾನೆ. ಮರತ್ರ 10.9ರಲ್ಲಿ 10.10ರಲ್ಲಿ ಹೇಳಿದ್ದಾನೆ, ಅಲ್ವಾ? 10.10ರ ಶ್ಲೋಕ ಯಾರಿಗೆ ಗೊತ್ತಿದೆ? ಹರೇ ಕೃಷ್ಣ. 10.10. 10.10ರಲ್ಲಿ ಹೇಳ್ತಾನೆ, ತೇಷಾಂ ಸತತ ಯುಕ್ತಾನಾಂ ಭಜತಾಂ ಪ್ರೀತಿ ಪೂರ್ವಕಂ ದದಾಮಿ ಬುದ್ಧಿ ಯೋಗಂ ತಂ ಯೇನ ಮಾಂ ಉಪಯಾಂತಿ ತೇ. ಅಂದ್ರೆ ಯಾರು ಪ್ರೀತಿಪೂರ್ವಕ ಸೇವೆಗೆ ಮುಡುಪಾಗಿರ್ತಾರೆ ಅವರು ನನ್ನ ಬಳಿಗೆ ಬರ್ಲಿಕ್ಕೆ ಎಲ್ಲ ಅಗತ್ಯ ಅಂತ ತಿಳಿಸ್ಕೊಡ್ತಾರೆ ಭಗವಂತ. ನಾವು ಒಂದು ಸ್ಟೆಪ್ ಕೃಷ್ಣ ಪ್ರಜ್ಞೆಯಲ್ಲಿ ಇಟ್ರೆ ಅವನು ನಮ್ಗೆ ಓಡೋಡಿ ಬರ್ತಾನೆ, ಅಲ್ವಾ? ಸಹಾಯ ಮಾಡ್ತಾನೆ. ಹಾಗೆ ಯಾರು ಇದನ್ನ ಉಪಯೋಗಿಸ್ಕೊಂಡು ಜೀವನವನ್ನ ಸಾರ್ಥಕ ಮಾಡ್ಕೊಳ್ತಾರೆ ಅವರಿಗೆ ಭಗವಂತ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವರಿಗೆ ಭಗವಂತ ಏನ್ ಮಾಡ್ತಾನೆ? ಸಹಾಯ ಮಾಡ್ತಾನೆ. ಯಾರು ಮಾಡೋದಿಲ್ಲ, ಯಾರು ತಮ್ಮ ಜೀವನವನ್ನು ವ್ಯರ್ಥ ಮಾಡ್ತಾರೆ ಅಥವಾ ಪಾಪ ಕಾರ್ಯಗಳನ್ನು ಮಾಡ್ತಾರೆ, ಅವ್ರಿಗೆ ಏನಾಗುತ್ತೆ? ಪಾಪ ಕಾರ್ಯಗಳನ್ನು ಮಾಡಿದ್ರೆ ಏನಾಗುತ್ತೆ? ಹರೇ ಕೃಷ್ಣ. ಈಗ ಒಬ್ಬ ವ್ಯಕ್ತಿ ಪುಣ್ಯ ಮಾಡಿದಾನೆ, ಒಬ್ಬ ವ್ಯಕ್ತಿ ಪಾಪ ಮಾಡಿದಾನೆ, ಏನಾಗತ್ತೆ? ನರಕಕ್ಕೆ ಹೋಗ್ತೀವಿ. ಪುಣ್ಯ ಮಾಡಿದ್ರೆ ಏನಾಗತ್ತೆ? ಕಷ್ಟದಲ್ಲಿ ಸಿಲುಕುತ್ತಾರೆ. ಪುಣ್ಯ ಮಾಡಿದ್ರೆ ಏನಾಗುತ್ತೆ? ಸ್ವರ್ಗ ಒಳ್ಳೇದಾ? ಒಳ್ಳೇದಲ್ಲ. ಒಳ್ಳೇದಲ್ಲ. ಪುನಃ ಮತ್ ಬರ್ತೀವಿ. ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಈಗ ಇಲ್ಲಿ ಏನಾಗಿದೆ? ಇಲ್ಲಿ ನೋಡಿ, ಮತ್ತೊಂದು ಉದಾಹರಣೆ ಕೊಟ್ಟಿದ್ದಾರೆ 15ನೇ ಶ್ಲೋಕದಲ್ಲಿ. ಏನ್ ಹೇಳ್ತಾನೆ? ಈಗ ಒಬ್ಬ ವ್ಯಕ್ತಿ ಪುಣ್ಯ ಮತ್ತು ಪಾಪ ಸಂಪಾದನೆ ಮಾಡ್ತಾನೆ ಅಂತ ಇಟ್ಕೊಳ್ಳಿ, ಕೆಲ ಕರ್ಮಗಳನ್ನು ಮಾಡಿ. ಅವನ ಹತ್ರ ಈಗ ಪುಣ್ಯ ಪಾಪ ಎರಡೂ ಇದೆ. ಅವನೀಗ ದೇಹ ಬಿಡ್ತಾನೆ. ಆಗ ಅವನು ಹೇಗೆ ಹೋಗ್ತಾನೆ ಅಂದ್ರೆ ಏನ್ ಹೇಳ್ತಾನೆ? ವ್ಯಕ್ತಿಗೆ ಒಂದು ಸುತ್ತು ಅವನು ಪುಣ್ಯ ಅಥವಾ ಪಾಪ ಇದನ್ನ ಮಾಡಿದ ಮೇಲೆ ಅವನಿಗೆ ಏನಾಗುತ್ತಂತೆ, ಆಮೇಲೆ ಮುಂದೆ ಏನಾಗುತ್ತೆ ಅದ್ರ ಮೇಲೆ ಏನು ಸ್ವತಂತ್ರ ಇರೋದಿಲ್ಲ ವ್ಯಕ್ತಿಗೆ. ಈಗ ಗಾಳಿ ಇದೆಯಲ್ಲ, ಈ ಗಾಳಿ ಮೋಡವನ್ನು ಅಟ್ಟಿಸ್ತದೆ ಅಲ್ವಾ? ನೀವು ನೋಡಿರ್ಬೋದು ಅಲ್ವಾ? ಗಾಳಿ ಇದ್ರೆ ಜೋರಾಗಿ ಮೋಡವನ್ನು ಅಟ್ಟಿಸುತ್ತೆ ಅಲ್ವಾ? ಇಲ್ಲಿ ಕಾಣುತ್ತಾ ನಿಮ್ಗೆ ಚಿತ್ರದಲ್ಲಿ? ಹೌದು ಮಾತಾಜಿ. ಈ ಗಾಳಿ ಚೆಲ್ಲಾಡಿ ಹೋಗುತ್ತೆ ಅಲ್ವಾ? ಆ ಕಡೆಗೆ ಈ ಕಡೆಗೆ ದೂಕುತ್ತಲ್ವಾ ಗಾಳಿ? ಹೌದು. ಅದೇ ತರಹ ಒಬ್ಬ ವ್ಯಕ್ತಿ ಪುಣ್ಯ ಮಾಡಿದ ಅಥವಾ ಭೌತಿಕ ಪುಣ್ಯ ಮಾಡಿದ ಅಥವಾ ಪಾಪಗಳನ್ನು ಮಾಡಿದ, ಪಾಪ ಮಾಡಿದ್ರೆ ಅವನು ನರಕಕ್ಕೆ ತಳ್ಳಲ್ಪಡ್ತಾನೆ. ಹೇಗೆ ಮೋಡ ಆಚೆಯಿಂದ ವಾಯು ಅಟ್ಟುತ್ತದೆ ಮೋಡನ, ಆಮೇಲೆ ಮತ್ತೆ ಅವನು ಪುಣ್ಯ ಮಾಡಿದ್ರೆ ಸ್ವರ್ಗ ಲೋಕಕ್ಕೆ ಹೋಗಬೇಕಾಗತ್ತೆ. ಆದರೆ ಇವು ಎರಡೂ ಕೂಡ ಒಳ್ಳೆಯದಲ್ಲ ಅಲ್ವಾ? ಎರಡೂ ಒಳ್ಳೆಯದಲ್ಲ. ಒಳ್ಳೇದಾ? ಇಲ್ಲ ಮಾತಾಜಿ. ಹಾಗಾಗಿ ಸುಖ ದುಃಖಗಳಲ್ಲಿ ಜೀವಿಯು ಸಂಪೂರ್ಣವಾಗಿ ಅಸ್ವತಂತ್ರ. ಅವನು ಇಚ್ಛೆ ಮಾಡಿದ್ದು. ಅದಕ್ಕೆ ನಾವು ಇಚ್ಛೆ ಮಾಡ್ಬೇಕಾದ್ರೆ ವಿಚಾರ ಮಾಡ್ಬೇಕು. ನಾವು ಏನನ್ನು ಇಚ್ಛೆ ಮಾಡ್ಬೇಕು? ಹರೇ ಕೃಷ್ಣ. ಇಚ್ಛೆ ಮಾಡ್ಬೇಕು, ಧರ್ಮ ಇರ್ಬೇಕು. ಅದಕ್ಕೆ ಯಾವಾಗ ಮನುಷ್ಯ ಕೃಷ್ಣನನ್ನು ಬಯಸ್ತಾನೆ ಆಗ ಅವನಿಗೆ ಭಗವಂತ ಪ್ರೋತ್ಸಾಹ ಮಾಡಿ ಅವನನ್ನ ತನ್ನ ಒಂದು ಭಗವಂತನ ಭಕ್ತಿ ಕಾರ್ಯದಲ್ಲಿ ಅವನನ್ನ ತೊಡಗಿಸಿಕೊಳ್ತಾನೆ, ಅಲ್ವಾ? ಹೌದು ಮಾತಾಜಿ. ನೋಡಿ, ಹಾಗಾಗಿ ಇಲ್ಲಿ ನೋಡಿ, ಇಲ್ಲಿದೆ ನೋಡಿ, ಇದೆಲ್ಲ ಇದೇನು ಭವಸಾಗರ. ಇದಕ್ಕೇನ್ ಹೇಳ್ತಾರೆ? ಇದು ಸಮುದ್ರ ಕಾಣ್ತದೆಯಾ ನಿಮಗೆ? ಹೌದು ಮಾತಾಜಿ.
ಇಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ, ಅಲೆಗಳು ತೇಲಾಡ್ತಾ ಇದೆ, ಇಲ್ಲಿ ತಿಮಿಂಗಲಗಳು ಕಾಣ್ತಾ ಇದೆಯಾ? ಕಾಣ್ತಾ ಇದೆ. ಮತ್ತೆ ಇಲ್ಲಿ ಸಮುದ್ರದ ಹಾವುಗಳು ಇರ್ತವೆ, ಇಲ್ಲಿ ನೋಡ್ತಾ ಇದ್ದೀರಾ? ಇದೆ. ಹೌದು. ಅವನು ಈಜ್ಕೊಂಡು ದಡ ತಲುಪಕ್ಕಾಗತ್ತಾ? ಇಂತ ಇದರಲ್ಲಿ ಮಳೆ ಬರ್ತಾ ಇದೆ, ಅಲೆಗಳು ಬರ್ತಾ ಇದೆ, ಮಳೆಯಲ್ಲಿ ದೊಡ್ಡ ದೊಡ್ಡ ಗಾಳಿ ಬೀಸ್ತಾ ಇದೆ, ಅಲೆಗಳು ಬರ್ತಾ ಇದೆ, ತಿಮಿಂಗಲ ಇದೆ, ಆಮೇಲೆ ಎಲ್ಲ ತುಂಬಾ ಕಷ್ಟಗಳಿದೆ. ಅವನು ಈಜಾಡ್ಕೊಂಡು ಒಬ್ಬ ಒಲಿಂಪಿಕ್ ಚಾಂಪಿಯನ್ ಇದ್ರೊಳಗೆ ಬಿಟ್ರೆ ಅವನು ಹಾರಾಡ್ಕೊಂಡು ಆ ಕಡೆಗೆ ಬರ್ತಾನ? ಇಲ್ಲ, ಬರಕ್ಕಾಗಲ್ಲ. ಆಗ ಅವನಿಗೆ ಯಾರು ಸಹಾಯ ಬೇಕು? ದೋಣಿ ದೋಣಿ ಸಹಾಯ ಭಗವಂತನ ಬೇಕು. ಇಲ್ಲಿ ದೋಣಿ ಯಾರು? ಭಗವಂತ. ನೋಡಿ, ಭಗವಂತ ದೋಣಿ ಕೊಟ್ರೆ ಅವನಿಗೆ ಭಗವಂತ ನೋಡಿ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದಾನೆ. ಯಾರಿಗೆ? ಒಬ್ಬ ಕೈ ಕೊಡ್ತಾ ಭಕ್ತನಿಗೆ ಇದ್ದೀನಿ. ಭವಸಾಗರದಿಂದ ಕೊಡ್ತಾ ಕೈ ಕೊಟ್ಟು ಕರ್ಕೊಂಡು ಹೋಗ್ತಾನೆ ಅಲ್ವಾ? ಈಗ ನಾವು ಈ ರೀತಿ ಆಗ್ಬೇಕಾ ಅಥವಾ ಇಲ್ಲಿ ಸಮುದ್ರದಲ್ಲಿ ಕೂತ್ಕೊಂಡು ಒದ್ದಾಡ್ಬೇಕಾ? ಆ ಭಗವಂತನ ಜ್ಞಾಪಿಸ್ಕೊಂಡು ನಾವು ಮೇಲ್ ಬರ್ಬೇಕು ಮಾತಾಜಿ. ಮೇಲ್ ಬರ್ಬೇಕು, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ಕೆಲವು ಜನ ಏನ್ ಮಾಡ್ತಾರೆ, ಕೃಷ್ಣ ಪ್ರಜ್ಞೆಯನ್ನು ತಪ್ಪಿಸಿಕೊಳ್ಳುವ ಅನಾದಿ ಕಾಲದ ಅಪೇಕ್ಷೆಯಿಂದ ಅವನು ದಿಗ್ಭ್ರಮೆ ಆಗ್ತಾನಂತೆ. ಅಂದ್ರೆ ಭೌತಿಕ ಪ್ರಪಂಚವನ್ನು ನೋಡಿ ದಿಗ್ಭ್ರಮೆ ಆಗ್ತಾನೆ. ಅಂದ್ರೆ ಇಲ್ಲ, ಭೌತಿಕದ ಎಲ್ಲ ವಿಚಾರಗಳನ್ನು ನೋಡಿ ಅವನು ತನ್ನ ಸ್ವರೂಪವನ್ನೇ ಮರೆತು ಬಿಡ್ತಾನೆ. ಭಗವಂತನ ಸೇವಕ, ಜೀವರ ಸ್ವರೂಪಾಯ ಕೃಷ್ಣೇನ ನಿತ್ಯದಾಸ, ಇದನ್ನು ಮರೆತಾಗ ಅವನು ಅಜ್ಞಾನದಲ್ಲಿ ಸಿಕ್ಕಿಕೊಳ್ತಾನೆ. ಅಜ್ಞಾನದಿಂದ ಅವನು ಏನ್ ಮಾಡ್ತಾನೆ, ಅವನು ಅಂದ್ರೆ ತನ್ನ ಕಷ್ಟ ಅಂದ್ರೆ ಪಾಪ ಪುಣ್ಯ ಎಲ್ಲಾನು ಸಂಪಾದನೆ ಮಾಡ್ಕೋತಾ ಹೋಗ್ಬಿಡ್ತಾನೆ ಅಲ್ವಾ? ಸೊ ಅವಾಗ ಏನಾಗತ್ತೆ, ತಾನು ದೇವರ ಸೇವಕ ಇದನ್ನೇ ಮರ್ತು ಬಿಡ್ತಾನೆ ಅಲ್ವಾ? ಹೌದು. ಆಮೇಲೆ ಕಷ್ಟ ಬಂದಾಗ ಏನ್ ಹೇಳ್ತಾನೆ, ಓ ಭಗವಂತನೇ ಹೊಣೆ ಅಂತ ಹೇಳಿ ಹೇಳ್ಬಿಡ್ತಾನೆ ಅಲ್ವಾ? ಅರ್ಥ ಆಯ್ತಾ? ಈ 4 ಚಿತ್ರಗಳು ಅರ್ಥ ಆಯ್ತಾ? ಹರೇ ಕೃಷ್ಣ. ಅರ್ಥ ಆಯ್ತು ಮಾತಾಜಿ. ಆಯ್ತು ಮಾತಾಜಿ. ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಟ್ರಾವೆಲ್ ಮಾಡ್ಬೇಕು, ಕೇಳಿಸ್ಕೊತೀನಿ ಮಾತಾಜಿ. ಓಕೆ, ಹರೇ ಕೃಷ್ಣ. ಓಕೆ, ಅವರಿಗೆ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಕೊಟ್ಬಿಡಿ ಮಾತಾಜಿ, ಎಲ್ಲರಿಗೂ ಅಟೆಂಡೆನ್ಸ್ ಹಾಕಿ. ಮಾತಾಜಿ ಆಗ್ತೀನಿ ಮಾತಾಜಿ. ಅಲ್ಲ, ಅವರಿಗೆ ಆಮೇಲೆ ಸಿಕ್ಕದೆ ಅಂದ್ರೆ ಕಷ್ಟ ಎಲ್ಲರಿಗೂ. ಅವರಿಗೆ ಅಟೆಂಡೆನ್ಸ್ ಹಾಕ್ಲಿಕ್ಕೆ ಹೇಳಿ. ಕಾಣ್ತಾ ಉಂಟಾ ಸ್ಲೈಡು? ಇಲ್ಲ ಮಾತಾಜಿ. ಇಲ್ವಾ? ಈಗ ಕಾಣಿಸ್ತಾ ಉಂಟಾ? ನಾ ಸ್ಲೈಡ್ ಹಾಕ್ತೇನೆ, ಕಾಣ್ತಾ ಉಂಟಾ ಸ್ಕ್ರೀನು? ಓಕೆ, ಒಂದು ನಿಮಿಷ. ಅಂದ್ರೆ ಈ ತರ ಚಿತ್ರಗಳನ್ನ ನೋಡಿದ್ರೆ ನಿಮ್ಗೆ ಅರ್ಥ ಆಗತ್ತೆ ಅಲ್ವಾ? ಹೌದು ಮಾತಾಜಿ, ಸ್ವಲ್ಪ ಮೈಂಡ್ ಅಲ್ಲಿ ನಿಂತ್ಕೊಳ್ಳುತ್ತೆ ಅದು. ಹಿಂಗ್ ತೋರ್ಸಿದ್ರು ಹಿಂಗಿದೆ ಅನ್ನೋದು ಸ್ವಲ್ಪ ಒಂದೊಂದ್ಸರಿ ಜ್ಞಾಪಕ. ಅದಕ್ಕೆ ನಾನು ಇದೆಲ್ಲ ಸ್ವಲ್ಪ ಹಾಕಿದೆ ಸ್ಟಡಿ ಮಾಡಿ. ಈಗ ಕಾಣಿಸುತ್ತಾ? ಹರೇ ಕೃಷ್ಣ. ಕಾಣ್ತಾ ಇದೆ ಮತ್ತೆ. ಕಾಣ್ತಾ ಇದೆಯಲ್ಲ? ಕಾಣ್ತಾ ಇದೆ. ಹಾ. ಹರೇ ಕೃಷ್ಣ, ಇದನ್ನು ಓದಿ. ಹರೇ ಕೃಷ್ಣ. ಭಗವಂತನು ಅವತರಿಸಿದ್ದರೂ ಯಾರನ್ನು ದ್ವೇಷಿಸುವುದಿಲ್ಲ ಅಥವಾ ಇಷ್ಟವೂ ಪಡುವುದಿಲ್ಲ. ವೇದಾಂತ 2.134. ಅದಕ್ಕೆ ಭಗವಂತ ಅವತರಿಸಿದ್ರು ಕೂಡ ಯಾರನ್ನು ದ್ವೇಷಿಸುವುದಿಲ್ಲ, ಯಾರನ್ನು ಅವನು ಅತಿಯಾಗಿ ಪ್ರೀತಿಸುವುದಿಲ್ಲ. ಅದಕ್ಕೆ ಸಮೋಹಂ ಸರ್ವಭೂತೇಷು ನಮೇ ದ್ವೇಷೋಸ್ತಿ ನ ಪ್ರಿಯ.
ಈಗ ಇದು ಒಂದು ನಿಮಗೆ ಇದಿದೆ, ಜೀವಿಗಳ ದುಃಖಕ್ಕೆ ಯಾರು ಹೊಣೆ ಎನ್ನುವ ಚಿತ್ರಗಳನ್ನು ಬರೆಯಿರಿ. ಮತ್ತೆ ಸಂಸ್ಕೃತ ಶ್ಲೋಕ, ಉಲ್ಲೇಖ, ಭಾವಾರ್ಥಗಳ ಹೇಳಿಕೆಗಳಿಂದ, ಸಾದೃಶ್ಯಗಳಿಂದ ನೀವು ಇದನ್ನು ವಿವರಿಸಬೇಕು. ಈಗ ಆಲ್ರೆಡಿ ನಾನು ಇದನ್ನು ಮಾಡಿದ್ದೇನೆ ಅಲ್ವಾ? ಹರೇ ಕೃಷ್ಣ. ಮತ್ತೆ ನೀವೇನಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಅಂದ್ರೆ ಇದರಲ್ಲಿ 4.14 ಇದೆ, 4.14, 5.15 ಅಂದ್ರೆ 4ನೇ ಅಧ್ಯಾಯದ 14ನೇ ಶ್ಲೋಕ ಮತ್ತು 5ನೇ ಅಧ್ಯಾಯದ 15ನೇ ಶ್ಲೋಕ. 15 ಮತ್ತೆ ಇನ್ನೊಂದಿದೆ, ಅದ್ಯಾವುದು? 15 ಮತ್ತೊಂದು 14 ಮತ್ತು 15 ಮಾತಾಜಿ. 14 ಮತ್ತು 15 ಅಲ್ವಾ? ಹಾ ಮಾತಾಜಿ. ಈಗ ಯಾರಾದ್ರೂ ಹೇಳ್ತೀರಾ? 4.14 ಬಗ್ಗೆ ಹೇಳ್ತೀರಾ? ಹರೇ ಕೃಷ್ಣ. ನಿಮ್ಗೆ ಓದ್ಕೊಂಡು ಬರ್ಲಿಕ್ಕೆ ಹೇಳಿದ್ದೆ. ಹರೇ ಕೃಷ್ಣ. ಅದೇ ಭಗವಂತನ್ಗೆ ಅವನ್ಗೆ ಕರ್ಮ ಅವನ್ಗೆ ಅಂಟೋದಿಲ್ಲ, ಯಾವುದೇ ಕರ್ಮ ಫಲ ಬಯಸೋದಿಲ್ಲ, ಮತ್ತೆ ಸತ್ಯವನ್ನು ಅರ್ಥ ಮಾಡಿಕೊಳ್ಳೋರ್ಗೆ ಫಲಾಪೇಕ್ಷೆ, ಕರ್ಮದ ಬಂಧನನೂ ಇರೋದಿಲ್ಲ. ಮತ್ತೆ ಭಗವಂತನು ಐಹಿಕ ಜಗತ್ತನ್ನು ಸೃಷ್ಟಿಸಿದರೂ ಐಹಿಕ ಜಗತ್ತಿನ ಕರ್ಮಗಳಿಂದ ಅವನ ಮೇಲೆ ಯಾವುದೇ ಪರಿಣಾಮನೂ ಆಗೋದಿಲ್ಲ. ಮತ್ತೇನ್ ಹೇಳ್ತೀರಿ? ಹರೇ ಕೃಷ್ಣ. ಮತ್ತೆ ಯಾರಾದ್ರೂ ಬೇರೆಯವ್ರು ಹೇಳ್ತೀರಾ? ಹರೇ ಕೃಷ್ಣ. ಮತ್ತೆ ಇಂದ್ರಿಯ ಭೋಗವನ್ನು ಬೆಳೆಸ್ಕೊಳ್ಳೋಕೆ ಜಗತ್ತಿನಲ್ಲಿ ಕರ್ಮದಲ್ಲಿ ತೊಡಗ್ತಾರೆ. ಮತ್ತೆ ಸ್ವರ್ಗ ಇರೋದಿಲ್ಲ. ಹರೇ ಕೃಷ್ಣ. ಸೊ ಹೀಗಾಗಿ ಮತ್ತೆ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರು ಓದಿಲ್ವಾ? ಹಾ, ಹರೇ ಕೃಷ್ಣ. ಯಾರು ಓದಿಲ್ವಾ? ಹರೇ ಕೃಷ್ಣ. ಕೇಳ್ತಾ ಇದೆಯಾ? ಹರೇ ಕೃಷ್ಣ. ಮತ್ತೆ ಯಾರು ಮಾತಾಡ್ತಾ ಇಲ್ಲ? ಹರೇ ಕೃಷ್ಣ. ಓದಿಲ್ವೇನೋ, ಅದಕ್ಕೆ ಮಾತಾಡಲ್ಲ. ಇಲ್ಲಾಂದ್ರೆ ಅರ್ಥ ಆಗ್ಬೇಕಲ್ಲ ಮಾತಾಜಿ ಸ್ವಲ್ಪ, ಅದಕ್ಕೆ. ಇಲ್ಲಿ ಚಿತ್ರಗಳೆಲ್ಲ ಬರ್ಲಿಕ್ಕುಂಟು ನಿಮ್ಗೆ. ನಾನು ಮಾಡ್ಲಾ ಬ್ರೇಕ್ಔಟ್ ರೂಮು? ಹರೇ ಕೃಷ್ಣ. ಚಿತ್ರ ಬರಿಬೇಕು. ಕಾಣ್ತಾ ಇದೆಯಾ ನಿಮ್ಗಿದು? ಚಿತ್ರ ಕಾಣಿಸ್ತಾ ಇದೆ. ಅಲ್ಲಲ್ಲ, ನೀವು ಚಿತ್ರ ಬರಿಬೇಕು ಅಂತ ಇದೆ, ಕಾಣ್ತಾ ಇದೆಯಾ? ಜೀವಿಗಳ ದುಃಖಕ್ಕೆ ಯಾರು ಹೊಣೆ ಅಂತ ನೀವು ಚಿತ್ರ ಬರಿಬೇಕು. ಇದಿದ್ಯಾ? ಸಂಸ್ಕೃತ ಶ್ಲೋಕಗಳು, ಉಲ್ಲೇಖಗಳು, ಭಾವಾರ್ಥಗಳು, ಹೇಳಿಕೆಗಳು, ಭಾವಾರ್ಥಗಳಿಂದ ಹೇಳಿಕೆಗಳು ಮತ್ತು ಸಾದೃಶ್ಯಗಳು. ಈಗ ನಾನು ಚಿತ್ರ ಮಾಡಿ ತೋರಿಸಿದ್ದೇನೆ ನಿಮಗೆ ಅಲ್ವಾ? ಹರೇ ಕೃಷ್ಣ. ಕೃಷ್ಣ ಆ ಒಂದು ಇದ್ರಲ್ಲಿ ಮೇಲೆ ಎಡೆ ಎತ್ಕೊಂಡು ನಿಂತಿರೋದು, ಕೃಷ್ಣ ನಿಂತಿರೋದು. ಇದಲ್ಲ, ನಾನು ಹಿಂದೆ ತೋರಿಸಿದ್ದೇನಲ್ಲ 4 ಚಿತ್ರಗಳು, ಹಾ ಅದು ಆಯ್ತಾ? ಹರೇ ಕೃಷ್ಣ. ಈಗ 4.14ನೇ ಶ್ಲೋಕದಲ್ಲಿ ನೋಡೋಣ. ಭಗವಂತ ಏನ್ ಹೇಳ್ತಾನೆ? ನಮೇ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋ ಅಭಿಜಾನಾತಿ ಕರ್ಮಭೀರ್ನ ಸಬದ್ಧತೆ. ಅಂದ್ರೆ ಭಗವಂತನಿಗೆ ಕರ್ಮದ ನಿಯಮಗಳು ಅಂಟೋದಿಲ್ಲ. ಕರ್ಮದ ನಿಯಮಗಳನ್ನು ಮಾಡೋರು ಯಾರು? ಭಗವಂತನೇ. ಭಗವಂತ. ಅವನಿಗೆ ಕರ್ಮದ ಫಲಗಳು ಅಂಟುವುದೇ ಇಲ್ಲಂತೆ, ಆ ನಿಯಮಗಳು ಅಂಟುವುದಿಲ್ಲ. ಯಾಕೆ ಅಂದ್ರೆ ಕರ್ಮದ ಫಲದಲ್ಲಿ ಅವನಿಗೆ ಆಸಕ್ತಿ ಇಲ್ಲ. ಭಗವಂತನಿಗೆ ಅವನು ಆತ್ಮಾರಾಮ ಅಲ್ವಾ ಭಗವಂತ? ಹರೇ ಕೃಷ್ಣ. ಹೌದು ಮಾತಾಜಿ. ಅವನ ಆತ್ಮಾರಾಮ. ಭಗವಂತ ಷಡೈಶ್ವರ್ಯ ಸಂಪನ್ನ. ಸೊ ಹಾಗಾಗಿ ಕರ್ಮದ ಫಲಗಳಲ್ಲಿ ಅವನಿಗೆ ಆಸಕ್ತಿಯೂ ಇಲ್ಲ. ಅವನು ಆತ್ಮಾರಾಮ, ತನ್ನಲ್ಲಿಯೇ ಅವನ ಆನಂದವನ್ನು ಪಡೆಯುತ್ತಾನೆ ಅಲ್ವಾ? ಯಾರಿಗೆ ಇದು ಅರ್ಥ ಆಗತ್ತೆ ಅವನು ಕೂಡ ಕರ್ಮ ಬಂಧನದಿಂದ ಮುಕ್ತನಾಗ್ತಾನೆ. ಭಗವಂತನಿಗೆ ಕರ್ಮ ಬಂಧನ ಇಲ್ಲ, ಭಗವಂತನ ಶುದ್ಧ ಭಕ್ತರಿಗೂ ಕೂಡ ಕರ್ಮ ಬಂಧನ ಇರೋದಿಲ್ಲ. ಈ ಸತ್ಯವನ್ನು ಅರ್ಥವರು ಯಾರು? ಭಗವಂತನ ಶುದ್ಧ ಭಕ್ತರು ಅಲ್ವಾ? ಈ ಶ್ಲೋಕದಲ್ಲಿ ಪ್ರಭುಪಾದರು ನಮಗೆ ಅರ್ಥ ಆಗುವ ಹಾಗೆ ಭಾವಾರ್ಥದಲ್ಲಿ ಈಗ 3 ಸರಳ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಯಾವುದು ಸರಳ ಉದಾಹರಣೆ? ಹರೇ ಕೃಷ್ಣ. ಯಾವ ಸರಳ ಉದಾಹರಣೆ ಕೊಟ್ಟಿದ್ದಾರೆ? ರಾಜನ ಉದಾಹರಣೆ ಕೊಟ್ಟಿದ್ದಾರೆ. ಎಲ್ಲಿ ಏನು ಹೇಳಿದ್ದಾರೆ? ರಾಜನ ಉದಾಹರಣೆ. ರಾಜ್ಯದಲ್ಲಿ ಕಾನೂನುಗಳನ್ನ ರಾಜನೇ ರೂಪಿಸಿದರೂ ಆ ಕಾನೂನುಗಳು ರಾಜನಿಗೆ ಅನ್ವಯಿಸೋದಿಲ್ಲ. ಅದಕ್ಕೇನ್ ಕಾರಣ ಅಂದ್ರೆ ರಾಜನು ತಪ್ಪು ಮಾಡುವುದಿಲ್ಲ ಎಂಬ ಒಂದು ನಿಯಮ ಇರ್ತದೆ. ನಂಬಿಕೆ. ನಿಯಮ ಇರ್ತದೆ. ಅದೇ ರೀತಿ ಭಗವಾನ್ ಕೃಷ್ಣ ಅವನೇನ್ ಮಾಡ್ತಾನೆ? ಭಗವಂತ ಈ ಸೃಷ್ಟಿಯ ನಿಯಮಗಳನ್ನು
ಕರ್ಮ ನಿಯಮಗಳನ್ನು ಅವನು ಮಾಡ್ತಾನೆ. ಆದರೂ ಅವನು ಈ ಕರ್ಮ ನಿಯಮಗಳಿಗೆ ಅವನು ಅತೀತನಾಗಿದ್ದಾನೆ. ಸೊ ಈ ಭೌತಿಕ ಜಗತ್ತಿನ ನಿಯಮಗಳು ಅವನನ್ನು ಬಾಧಿಸೋದಿಲ್ಲ. ಈಗ ನಮಗೆ ಭೌತಿಕ ಜಗತ್ತಲ್ಲಿ ಏನಿದೆ? ಜನ್ಮ, ಮೃತ್ಯು, ಜರ, ವ್ಯಾಧಿ ಇದೆ ಅಲ್ವಾ? ತ್ರಿವಿಧ ತಾಪತ್ರಯಗಳು ಇದೆ ಅಲ್ವಾ? ಇದೆಯೋ ಇಲ್ವೋ? ಇದೆ ಮಾತಾಜಿ. ಇದೆ. ಇದೆ ಮಾತಾಜಿ. ಅದು ಇದು ಯಾವುದು ಭಗವಂತನಿಗೆ ಬಾಧಿಸೋದಿಲ್ಲ. ಯಾವುದು ಕೂಡ ಭಗವಂತನಿಗೆ ಬಾಧಿಸೋದಿಲ್ಲ. ಯಾಕೆ ಅಂತಂದ್ರೆ ಅದು ಭಗವಂತನಿಗೆ ಅದು ಅವನು ಇದರಿಂದ ಅತೀತನಾಗಿದ್ದಾನೆ. ಯಾಕೆಂದ್ರೆ ಅವನು ಕರ್ಮಗಳು ಕರ್ಮ ಫಲದಲ್ಲಿ ಅವನಿಗೆ ಆಸಕ್ತಿ ಇಲ್ಲ, ಮತ್ತು ಕರ್ಮದ ನಿಯಮಗಳು ಅವನಿಗೆ ತಾಗುವುದಿಲ್ಲ. ಆಮೇಲೆ ಎರಡನೇ ಉದಾಹರಣೆ ಶ್ರೀಲ ಪ್ರಭುಪಾದರು ಏನ್ ಹೇಳ್ತಾರೆ? ಈಗ ಒಬ್ಬ ಕಂಪನಿಯ ಮಾಲೀಕ ಮತ್ತು ಕಾರ್ಮಿಕರ ಉದಾಹರಣೆ ಕೊಟ್ಟಿದ್ದಾರೆ. ಅಲ್ಲಿ ನೋಡಿ, ಓದಿರಬಹುದು ನೀವು ಅಲ್ವಾ? ಈಗ ಹೌದು ಒಂದು ಕಾರ್ಖಾನೆಯಲ್ಲಿ ಒಬ್ಬ ಮಾಲೀಕ ಇರ್ತಾನೆ. ಅವನು ತನ್ನ ಉದ್ಯೋಗಿಗಳಿಗೆ ಕೆಲಸ ಮಾಡಲು ಎಲ್ಲ ಸೌಕರ್ಯ ಕೊಡ್ತಾನೋ ಇಲ್ವೋ? ಕೊಡ್ತಾನೆ. ಅಲ್ವಾ? ಒಬ್ಬ ಕಂಪನಿಯಲ್ಲಿ ಒಬ್ಬನು ಮಾಡ್ತಾನೆ ಕೆಲಸ ಅಲ್ವಾ? ಕಂಪನಿಯಲ್ಲಿ ಕೆಲಸ ಮಾಡಿದಾಗ ಅವನಿಗೆ ಏನ್ ಮಾಡ್ತಾನೆ? ಆ ಕಂಪನಿ ಮಾಲೀಕ ಎಲ್ಲ ಸೌಕರ್ಯ ಕೊಡ್ತಾರೆ. ಆದರೆ ಅಲ್ಲಿ ಒಬ್ಬ ಉದ್ಯೋಗಿ ಅವನು ತಪ್ಪು ಕೆಲಸ ಮಾಡಿದರೆ ಅಥವಾ ಕಾನೂನು ಬಾಹಿರ ಕೆಲಸ ಮಾಡಿದರೆ ಮಾಲೀಕ ಜವಾಬ್ದಾರಿನ? ಇಲ್ಲ ಮಾತಾಜಿ, ಮಾಲೀಕ ಅಲ್ಲ. ಅದಕ್ಕೆ ಯಾರು ಕಾರ್ಮಿಕನ ಜವಾಬ್ದಾರಿ? ಕಾರ್ಮಿಕ ಜವಾಬ್ದಾರಿ. ಅವನ್ಗೆ ಆ ತರ ಬುದ್ಧಿ ಬಂದಿರುತ್ತೆ. ಅವನು ಇದ್ರ ಗುಣದಲ್ಲಿ ಇರ್ತಾನೆ, ಅದರಿಂದ ಕರ್ಮ ಮಾಡ್ತಾನೆ. ಆ ಕೆಲಸಗಾರನ ಇಲ್ಲಿ ನಾನು ಕೇಳ್ತಾ ಇರೋದು ಪ್ರಶ್ನೆ, ಅಲ್ಲಿ ಯಾರು ಹೊಣೆ? ಆ ತರವಾದ ಒಂದು ಕೆಟ್ಟ ಕಾನೂನು ಬಾಹಿರ ಕೆಲಸ ಮಾಡಿದ್ರೆ ಮಾಲೀಕ ಜವಾಬ್ದಾರಿನ, ಕೆಲಸಗಾರ ಜವಾಬ್ದಾರಿನ? ಕೆಲಸಗಾರ ಜವಾಬ್ದಾರಿ ಮಾತಾಜಿ. ಕೆಲಸಗಾರನೇ ಆ ಶಿಕ್ಷೆ ಅನುಭವಿಸ್ಬೇಕು ಅಲ್ವಾ? ಅದೇ ರೀತಿ ಭಗವಂತ ನಮಗೆ ಬದುಕಲು ಪ್ರಕೃತಿಯನ್ನ ಕೊಟ್ಟಿದ್ದಾನೋ ಇಲ್ವೋ? ಕೊಟ್ಟಿದ್ದಾನೆ. ಕೊಟ್ಟಿದ್ದಾನೆ. ಮಾತಾಜಿ. ಅಂದರೆ ಈಗ ನಮಗೆ ನಾವು ಮಾಡುವ ಪಾಪ ಪುಣ್ಯಗಳಿಗೆ ನಮ್ ಕಾರಣ ಏನು? ನಮ್ಮ ಸ್ವಂತ ಆಸೆ ಅಲ್ವಾ? ಹೌದು, ನಮಗ್ ಅದು ಬೇಕು ಹೌದು ಇದು ಬೇಕು ಅಂತ ಆಸೆ ಇದೆಯೋ ಇಲ್ವೋ? ಇದೆ ಇದೆ ಮಾತಾಜಿ. ಇದೆ. ಹಾಗಾಗಿ ನಾವು ನಮ್ಮ ಕಾಮ್ಯ ಕರ್ಮಗಳನ್ನು ಮಾಡ್ತೇವೆ. ಕಾಮ್ಯ ಕರ್ಮ ಅಂದ್ರೆ ಫಲಪ್ರದ ಚಟುವಟಿಕೆ. ಸೊ ಹಾಗಾಗಿ ನಮಗೆ ನಾವು ಮಾಡುವ ಪಾಪ ಪುಣ್ಯಗಳಿಗೆ ನಮ್ಮ ಸ್ವಂತ ಆಸೆಗಳೇ ಕಾರಣ ಇದ್ದಾಗ ನಾವು ಆ ಕರ್ಮದ ಪ್ರತಿಕ್ರಿಯೆಗೆ ನಾವು ಅನುಭವಿಸ್ಬೇಕಲ್ವಾ? ಭಗವಂತ ಹೌದು. ಹೊಣೆನಾ? ಇಲ್ಲ, ನಾವು ಅನುಭವಿಸ್ಬೇಕು ಮಾತಾಜಿ. ಅದನ್ನೇ ಹೇಳ್ತಾರೆ. ಏನಂದ್ರೆ ಮಳೆಯನ್ನ ಭಗವಂತ ಕೊಡ್ತಾನೆ, ಅಲ್ಲಿ ಬಿತ್ತಿ ಅಲ್ಲಿ ಭೂಮಿಯಲ್ಲಿ ಒಂದು ಕೃಷಿ ಮಾಡಿ ಒಳ್ಳೆಯ ಬೆಳೆಯನ್ನು ಬೆಳ್ಕೋತಾನೆ. ಇಲ್ಲದಿದ್ದರೆ ಆ ಭೂಮಿಯನ್ನ ಅದರ ಕಳೆ ಬೆಳೆಯುವಾಗಿ ಬಿಟ್ಟುಬಿಡೋರು. ಇದು ಯಾರು ಹೊಣೆ? ಇದಕ್ಕೆ ಜೀವಿನೇ ಹೊಣೆ. ಜಮೀನಿನ ಮಾಲೀಕ ಹೊಣೆ ಅಲ್ವಾ? ಹೌದು. ಅದೇ ತರಹ ಭೌತಿಕ ಪ್ರಪಂಚದಲ್ಲಿ ಪ್ರತಿಯೊಬ್ಬರಿಗೂ, ಜೀವಾತ್ಮರಿಗೆ ಭಗವಂತ ಜೀವನ ಮಾಡುವ ಸೌಲಭ್ಯ ಕೊಟ್ಟಿದ್ದಾನೆ. ಅದರ ಜೊತೆಗೆ ಸಮೋಹಂ ಸರ್ವಭೂತೇಶು, ಅವರು ಎಲ್ಲರಿಗೂ ಅವಕಾಶ ಕೊಟ್ಟಿದ್ದಾನೆ. ಅದನ್ನ ಸರಿಯಾಗಿ ಬಳಸ್ಕೊಂಡಾಗ ಏನಾಗುತ್ತೆ? ನಾವು ನಮ್ಮ ಜೀವನವನ್ನ ಕರ್ಮ ಬಂಧನದಿಂದ ಈ ಮನುಷ್ಯ ಜನ್ಮ ಸಿಕ್ಕಿದಾಗ ಕರ್ಮ ಬಂಧನದಿಂದ ನಾವು ಬಿಡುಗಡೆ ಮಾಡ್ಕೊಳ್ಬಹುದು ಅಲ್ವಾ? ಹೌದು ಮಾತಾಜಿ. ಆದರೆ ಕೆಲವರು ಏನ್ ಮಾಡ್ತಾರೆ? ಭಗವಂತನನ್ನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಭಾವಿಸಿ ಬಿಡ್ತಾರೆ ಅಲ್ವಾ? ಹೌದು. ಅವರು ಭಗವಂತನ ದಿವ್ಯ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾರಾ? ಮಾಡ್ಕೊಳ್ಳೋದಿಲ್ಲ. ಇಲ್ಲ ಮಾತಾಜಿ. ಆದರೆ ಯಾರು ಭಗವಂತನ ದಿವ್ಯ ಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ತಾರೆ ಅವಾಗ ಅವರು ಕರ್ಮ ಬಂಧನದಲ್ಲಿ ಸಿಲುಕೋದಿಲ್ಲ. ಯಾಕೆ ಅಂದರೆ ಅವರಿಗೆ ಗೊತ್ತಿದೆ, ಕರ್ಮ ಫಲಗಳಿಗೆ ನಾನೇ ಜವಾಬ್ದಾರಿ ಹೇಳೋದು ಗೊತ್ತಾಗತ್ತೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಆಯ್ತು ಮಾತಾಜಿ. ಇದನ್ನ ಓದಿ. ಹರೇ ಕೃಷ್ಣ. ಕೃಷ್ಣ ಮಾತಾಜಿ. ಕಳ್ಳನಂತೆ ಅವನು ದೇವರನ್ನು ಪ್ರಾರ್ಥಿಸುತ್ತಿದ್ದಾನೆ. ನನ್ನ ಪ್ರೀತಿಯ ಕರ್ತನೆ, ನನಗೆ ಸ್ವಲ್ಪ ಅವಕಾಶವನ್ನು ಕೊಡು, ನಾನು ಆ ವಸ್ತುವನ್ನು ಕದಿಯಬಲ್ಲೆ. ಕೃಷ್ಣನು ಮೊದಲು ಹೇಳುತ್ತಾನೆ, ಇಲ್ಲ ಇಲ್ಲ, ಅದನ್ನು ಮಾಡಬೇಡ. ಆದರೆ ಅವರು ಒತ್ತಾಯಿಸುತ್ತಾರೆ. ಆಗ ಕೃಷ್ಣನು ಹೇಳುತ್ತಾನೆ, ಸರಿ ಮಾಡು, ಆದರೆ ನೀವು ಅದನ್ನು ಮಾಡಿದ ತಕ್ಷಣ ನೀವು ಸಿಕ್ಕಿ ಹಾಕಿಕೊಳ್ಳುತ್ತೀರಿ. ನೀವು ಕೃಷ್ಣನ ಇಚ್ಛೆಗೆ ವಿರುದ್ಧವಾಗಿ ಏಕೆ ಮಾಡುತ್ತಿದ್ದೀರಿ? ಅದು ನಿನ್ನ ಜಂಜಾಟ. ಇತರರ ಆಸ್ತಿಯನ್ನು ಕದಿಯಲು ಕೃಷ್ಣನು ನಿಮಗೆ ಸೌಲಭ್ಯವನ್ನು ನೀಡುತ್ತಿದ್ದಾನೆ.
ಆದರೆ ನೀವು ಸಿಕ್ಕಿ ಹಾಕಿಕೊಳ್ಳುತ್ತೀರಿ. ಅದು ಕೃಷ್ಣನ ಜವಾಬ್ದಾರಿಯಲ್ಲ, ನಿಮ್ಮ ಜವಾಬ್ದಾರಿ. ಹರೇ ಹರೇ ಕೃಷ್ಣ. ಕೃಷ್ಣ ಈಗ ಮಾತಾಜಿ. ಏನಾಯ್ತು? ಭಗವಂತ ಏನ್ ಭಗವದ್ಗೀತಾ ಹೇಳಿದಾನೆ? 2:24. ಹರೇ ಕೃಷ್ಣ. ಭಗವಂತ ಏನ್ ಹೇಳಿದ್ದಾನೆ? ಸಮೋಹಂ ಸರ್ವಭೂತೇಶು ನ ದ್ವೇಷೋ ನಮೇ ದ್ವೇಷೋಸ್ತಿ ನ ಪ್ರಿಯ ಅಲ್ವಾ? ಭಗವಂತ ಅವನ್ ಏನ್ ಮಾಡ್ತಾನೆ? ಎಲ್ಲರಿಗೂ ಕೂಡ ಸಮದೃಷ್ಟಿಯಲ್ಲಿ ಇರ್ತಾನೆ ಅಲ್ವಾ? ಅಂದ್ರ ಈಗ ನಾವು ಒಂದು ವಿರೋಧಾಭಾಸ ಆಗತ್ತೆ ನಮ್ಗೆ. ಏನು ಅಂತಂದ್ರೆ, ಭಗವಂತ ನಾವು ಕೇಳಿದ್ದೇವೆ ಭಕ್ತ ಪರಾಧೀನ ಅಂತ ಕೇಳಿದ್ದೇವೆ ಅಲ್ವಾ? ಹೌದು ಹಾ, ಹೌದು ಮಾತಾಜಿ. ಭಗವಂತ ಭಕ್ತರನ್ನು ಪ್ರೀತಿಸುತ್ತಾನೆ ಅಂತಲೂ ಕೂಡ ಕೇಳಿದ್ದೇವೆ ಅಲ್ವಾ? ಮಾತಾಜಿ. ಕೇಳಿದ್ದೇವೆ. ಆದರೆ ಇಲ್ಲಿ ಸಮೋಹಂ ಸರ್ವಭೂತೇಶು ಹೇಳ್ತಾನೆ, ನಮೇ ದ್ವೇಷೋಸ್ತಿನ ಪ್ರಿಯ ಹೇಳ್ತಾನೆ. ಆದರೆ ಭಕ್ತರನ್ನು ಪ್ರೀತಿಸುತ್ತಾನೆ. ಇದು ಹೇಗೆ? ಒಂದಕ್ಕೊಂದು ನಮ್ಗೆ ಅರ್ಥ ಆಗೋದು ಹೇಗೆ? ಇದನ್ನು ಅರ್ಥ ಮಾಡ್ಕೊಳ್ಳೋದು ಹೇಗೆ? ಆಮೇಲೆ ನಾವು ಕೇಳ್ತೇವೆ ಏನಂದ್ರೆ, ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ಬಿಟ್ರು. ಅಂದ್ರೆ ಪರಿತ್ರಾಣಾಯ ಸಾಧೂನಂ, ಭಕ್ತರನ್ನು ರಕ್ಷಿಸ್ತೇನೆ. ಆಮೇಲೆ ದುಷ್ಕೃತಾನಾಂ, ದುಷ್ಟರನ್ನು ಶಿಕ್ಷೆ ಕೊಡ್ತೇನೆ. ಈ ರೀತಿ ಹೇಳಿದಾಗ ಅವನು ಸಮೋಹಂ ಸರ್ವಭೂತೇಶು ಹೇಗಾಗತ್ತೆ ಅಲ್ವಾ? ಈ ಪ್ರಶ್ನೆ ಬರ್ತದೆಯೋ ಇಲ್ವೋ? ಹರೇ ಕೃಷ್ಣ. ಬರುತ್ತೆ ಮಾತಾಜಿ. ಬರುತ್ತೆ. ಸೊ ಅಂದ್ರೆ ಇಲ್ಲಿ ಏನು ತಿಳ್ಕೊಳ್ಬೇಕು ಅಂತಂದ್ರೆ, ಅವನು ಎಲ್ಲರಿಗೂ ಭಕ್ತಿ ಮಾಡಲಿಕ್ಕೆ ಸಮಾನವಾದ ಅವಕಾಶವನ್ನ ಕೊಡ್ತಾನೆ. ಸೊ ಅದರಿಂದ ನಾವು ಮಾಡ್ತಕ್ಕಂಥ ಕೆಲಸಕ್ಕೆ ಭಕ್ತಿ ಮಾಡಲಿಕ್ಕೆ ನಮಗೆ ಅವಕಾಶ ಕೊಡ್ತಾನೆ. ಅದನ್ನು ಉಪಯೋಗಿಸಿಕೊಂಡು ನಾವು ಅದನ್ನ ಒಳ್ಳೇದು ಮಾಡಿಕೊಂಡ್ರೆ ನಮಗೆ ಸಹಾಯ ಮಾಡ್ತಾನೆ. ಇಲ್ಲ ನಾವು ಪಾಪ ಕಾರ್ಯಗಳನ್ನು ಮಾಡಿದ್ರೆ ನಮಗೇನಾಗತ್ತೆ? ದುಃಖವನ್ನು ನಾವು ಪಡಿಬೇಕಾಗತ್ತೆ. ಸೊ ಹಾಗಾಗಿ ಭಗವಂತ ಸರ್ವ ಕಾರಣ, ಆದರೆ ಮೂಲ ಕಾರಣ ನಾವು, ನಮ್ಮ ಸುಖ ದುಃಖಗಳಿಗೆ ನಾವೇ ಕಾರಣ ಅಲ್ವಾ? ಹೌದು, ಜೀವಿಗಳೇ ಹೊಣೆ. ಇದನ್ನ ನಾವು ತಿಳ್ಕೊಂಡ್ಮೇಲೆ ಈಗ ಒಬ್ಬನು ಏನ್ ಹೇಳ್ತಾನೆ ಇಲ್ಲಿ ನೋಡಿ, ಒಬ್ಬ ಕಳ್ಳನಾದವನು ಕೂಡ ದೇವರಿಗೆ ಪ್ರಾರ್ಥನೆ ಮಾಡ್ತಾನಂತೆ. ಏನಂತ? ನಾನಿವತ್ತು ಕಳ್ತನಕ್ಕೆ ಹೋಗ್ತೇನೆ, ಭಗವಂತ ನಂಗೆ ಸ್ವಲ್ಪ ಸಹಾಯ ಮಾಡು, ನಂಗೆ ಅವಕಾಶ ಕೊಡು ಅಂತ ಕೇಳ್ತಾರಂತೆ. ಅವಾಗ ಭಗವಂತ ಏನ್ ಮಾಡ್ತಾನೆ? ಆಯ್ತು ಮಾಡಪ್ಪ ಅಂತ ಹೇಳ್ತಾನೆ. ಮಾಡಬೇಡ ಅಂತ ಹೇಳ್ತಾರೆ ಮೊದ್ಲು ಭಗವಂತ. ನೋಡಪ್ಪ, ಅಷ್ಟೇ. ಒಳ್ಳೆ ಕೆಲಸ ಎಲ್ಲ ಮಾಡಬೇಡ. ಅವ್ರು ಕೇಳೋದಿಲ್ವಲ್ಲ ಮಾತಾಜಿ, ನೋಡಿ, ಕಳ್ತನ ಬಂದ್ಬಿಟ್ಟಿರ್ತಾನೆ. ಇಲ್ಲ ಅದನ್ನು ಮಾಡಬೇಡ ಅಂತ ಭಗವಂತ ಎಚ್ಚರಿಕೆ ಕೊಡ್ತಾನೆ. ಪರಮಾತ್ಮನಾಗಿ ನಮ್ಗೆ ಏನ್ ಮಾಡ್ತಾನೆ? ಭಗವಂತ ಏನ್ ಮಾಡ್ತಾನೆ? ನಮ್ಗೆ ಪರಮಾತ್ಮನಾಗಿ ನಮ್ಗೆ ಎಚ್ಚರಿಕೆ ಕೊಡ್ತಾನೆ. ಒಳ ಮನಸ್ಸಿನಲ್ಲಿ ಕೊಡ್ತಾನೆ ಮಾತಾಜಿ, ಒಳ ಮನಸ್ಸಿನಲ್ಲಿ ಕೊಡ್ತಾನೆ. ಒಳ ಅಂತರಾತ್ಮದಲ್ಲಿ ನಮಗೆ ಅಂತಃಸಾಕ್ಷಿಯಾಗಿ ನಮ್ಗೆ ಕೊಡ್ತಾನೆ. ಆದ್ರೆ ನಾವು ಕೇಳೋದಿಲ್ಲ. ಚಿಕ್ಕ ಮಕ್ಕಳು ಏನ್ ಮಾಡ್ತಾರೆ? ಹಠ ಮಾಡ್ತಾರೆ ಅಲ್ವಾ? ತಂದೆ ತಾಯಿ ಹತ್ರ ಬೇಕೇ ಬೇಕು, ಆಟ ಸಾಮಾನು, ಈ ಆಟ ಸಾಮಾನು ಬೇಕೇ ಬೇಕು ಅಂತ ಹೇಳ್ತಾರ? ಹರೇ ಕೃಷ್ಣ. ಮಕ್ಕಳು ಬೇಕೇ ಅಂತ ಕೇಳ್ತಾರೆ, ಆದ್ರೆ ದೊಡ್ಡವ್ರು ಕೊಡೋದಿಲ್ಲ, ಅಪಾಯ ಇತ್ತು ಅಂದ್ರೆ. ಅಪಾಯ ಆಗ್ತದೆ. ಆದ್ರೆ ಮಕ್ಕಳು ಏನ್ ಮಾಡ್ತಾರೆ? ಹಠ ಮಾಡ್ತಾರೆ ಅಲ್ವಾ? ಅವಾಗ ಏನ್ ಮಾಡ್ತೀರಿ? ಬೇರೆ ಸೆಳಿತೀವಿ ಮಾತಾಜಿ. ಮೈಂಡ್ ಡೈವರ್ಟ್ ಮಾಡ್ತೀವಿ. ಎಂತ ಡೈವರ್ಟ್ ಮಾಡಿದ್ರು ಹಠ ಮಾಡ್ತಾರೆ. ಬೇಕೇ ಬೇಕು, ಮೊಬೈಲ್ ತಂದು ಕೊಡಿ ಹೇಳ್ತಾನೆ ಒಬ್ಬನು. 1ನೇ ತರಗತಿ ಹೋಗ್ತಾನೆ, ಕೊಡ್ತೀರಾ? ಮಾತಾಜಿ ಇದು ಆಟ ಆಡೋ ಮೊಬೈಲ್ ತಂದು ಕೊಟ್ಬಿಡ್ತಾರೆ ಮಾತಾಜಿ, ನಿಜವಾದ ಮೊಬೈಲ್ ತಂದು ಕೊಡಲ್ಲ. ಅದೇ ತರ ಇಲ್ಲಿ ನಮ್ಗೆ ಏನಾಗುತ್ತೆ ಅಂದ್ರೆ, ಭಗವಂತ ಬೇಡ. ಹರೇ ಕೃಷ್ಣ. ಹರೇ ಕೃಷ್ಣ. ಭಗವಂತ ಬೇಡ, ನಾನು ಮಾತಾಡುವಾಗ ನೀವು ನಿಲ್ಲಿಸ್ಬೇಕು. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಭಗವಂತ ಬೇಡ ಅಂತ ಕೆಲಸ ಮಾಡಬೇಡ, ಕದಿಯುವ ಕೆಲಸ ನೀವ್ ಮಾಡಬೇಡ ಅಂತ ಹೇಳಿದ್ರು ಅವನೇನ್ ಮಾಡ್ತಾನೆ? ಒತ್ತಾಯ ಮಾಡ್ತಾನೆ, ನಂಗೆ ಅವಕಾಶ ಕೊಡು, ನಂಗೆ ಅವಕಾಶ ಕೊಡು. ಸರಿ, ನೀನು ಮಾಡ್ಕೋ. ನೀನು ಮಾಡ್ಕೊಂಡಿದ್ರೆ ಅದಕ್ಕೆ ನೀನೇ ಜವಾಬ್ದಾರಿ ಅಲ್ವಾ? ಈಗ ಕದಿಯುವುದು ಒಳ್ಳೆಯ ಕೆಲಸವೋ ಕೆಟ್ಟ ಕೆಲಸವೋ? ಹಾಗಾಗಿ ಭಗವಂತ ಏನ್ ಮಾಡ್ತಾನೆ? ಮನಸ್ಸಿಲ್ಲದೆ ಅವನೇನ್ ಮಾಡ್ತಾನೆ? ಅವನು ಕೊಡ್ತಾನೆ, ಸ್ಯಾಂಕ್ಷನ್ ಮಾಡ್ತಾನೆ. ಇದಕ್ಕೆ ಆತ್ಮಸಾಕ್ಷಿ ಅಂತ ಹೇಳ್ತಾರೆ ಅಲ್ವಾ? ಆತ್ಮಸಾಕ್ಷಿ. ನಮ್ಮ ಮನಸ್ಸಿಗೆ ಅನಿಸುತ್ತೆ ಬೇಡ ಅಂತ ಹೇಳ್ತಾನೆ, ಆದ್ರೂ ಅವನು ಕೇಳೋದಿಲ್ಲ. ಮೊದಲು ಏನ್ ಮಾಡ್ತಾನೆ? ಜೋರಾಗಿ ಹೇಳ್ತಾನೆ ಭಗವಂತ, ಮಾಡಬೇಡ. ಆದರೆ ಅವನ ಮಾತು ಕೇಳುವುದೇ ಇಲ್ಲ. ಆಮೇಲೆ ಭಗವಂತ ಅವನು ಆಯ್ತು, ನೀನ್ ಮಾಡ್ಕೋ, ನೀನ್ ಮಾಡ್ಕೊಂಡಿದ್ದಕ್ಕೆ ಅದರ ಒಂದು ಪಾಪ ಪುಣ್ಯ ನಿನಗೆ. ಸೊ ಹಾಗಾಗಿ ಬೇರೆಯವರ ಆಸ್ತಿಯನ್ನು ಕದಿಯಲು ಕೃಷ್ಣನು ನಿಮಗೆ ಸೌಲಭ್ಯವನ್ನು ನೀಡುತ್ತಿದ್ದಾನೆ. ಭಗವಂತ ಸೌಲಭ್ಯ ಅಂದ್ರೆ ಯಾವುದೇ ಕೆಲಸ ಆಗಲಿ,
ಈಗ ಒಂದು ನೋಡಿ, ಅವನು ಒಬ್ಬ ವ್ಯಕ್ತಿ ಕಳ್ಳತನ ಮಾಡಬಹುದು, ಅಥವಾ ದರೋಡೆ ಮಾಡಬಹುದು, ಅಥವಾ ಕೊಲೆ ಮಾಡಬಹುದು. ಎಲ್ಲದಕ್ಕೂ ಸ್ಯಾಂಕ್ಷನ್ ಅಂತೂ ಬೇಕೇ ಬೇಕಾ ಬೇಡವಾ? ಹರೇ ಕೃಷ್ಣ. ಮಾತಾಜಿ. ಬೇಕು ಮಾತಾಜಿ. ಸ್ಯಾಂಕ್ಷನ್ ಬೇಕು. ಸ್ಯಾಂಕ್ಷನ್ ಅಂದ್ರೆ ಭಗವಂತ ಇಂಥದಕ್ಕೆಲ್ಲ ಸ್ಯಾಂಕ್ಷನ್ ಹೇಗೆ ಕೊಡ್ತಾನೆ ಅಂತ ಪ್ರಶ್ನೆ ಬರುತ್ತೆ. ಬರುತ್ತೋ ಇಲ್ವೋ? ಬರುತ್ತೆ ಮಾತಾಜಿ. ಹಾ, ಬರುತ್ತೆ. ಅದು ಏನಂತಂದ್ರೆ ಭಗವಂತ ಮೊದ್ಲು ಹೇಳ್ತಾನೆ, ಬೇಡ ಮಾಡಬೇಡ, ಅದು ಒಳ್ಳೇದಲ್ಲ. ಆದ್ರೆ ನಾವು ಕೇಳ್ಬೇಕಲ್ಲ. ಕೇಳ್ತಾರವಾ? ಒಬ್ಬ ವ್ಯಕ್ತಿ ಅದನ್ನ ಮಾಡೇ ಮಾಡ್ತಾನೆ ಅಂತ ಅವನು ಹೇಳಿದಾಗ ನೀನು ಮಾಡ್ಕೋ, ಆದರೆ ಏನ್ ಹೇಳ್ತಾನೆ? ನೀನು ಮಾಡ್ಕೋ. ಪರಮಾತ್ಮ ಏನ್ ಹೇಳ್ತಾನೆ? ನೀನು ಮಾಡ್ಕೋ, ಆದರೆ ನೀನು ಅದರ ಫಲವನ್ನು ಅನುಭವಿಸ್ಲಿಕ್ಕೆ ರೆಡಿಯಾಗು. ನೋಡಿ, ಭಗವಂತ ಹೇಳಿದ್ದು ಯಾಕೆಂತಂದ್ರೆ ಕೇಳುವುದೇ ಇಲ್ಲ ನಮಗೆ. ಭಗವಂತ ಒಳ್ಳೇದು ಹೇಳ್ತಾ ಇರ್ತಾರೆ. ಅಂದ್ರೆ ಭಗವಂತನ ಮಾರ್ಗದರ್ಶನ ಪರಮಾತ್ಮನಾಗಿ ನಮಗಿದೆ, ಆದರೆ ನಮಗೆ ಅದು ಕೇಳುವುದಿಲ್ಲ. ಏಕೆ ಕೇಳುವುದಿಲ್ಲ ಅಂದ್ರೆ ನಾವು ಭೌತಿಕದಲ್ಲಿ ಮುಳುಗಿ ಹೋಗಿದ್ದೇವೆ. ಈಗ ರೈಲ್ವೆ ಸ್ಟೇಷನ್ನಲ್ಲಿ ನೀವು ಕೂತ್ಕೊಂಡಾಗ ನೀವು ದೊಡ್ಡ ದೊಡ್ಡ ಅನೌನ್ಸ್ಮೆಂಟ್ಗಳು ಆಗ್ತಾ ಇರುತ್ತೆ, ದೊಡ್ಡ ಗದ್ದಲ ಇರುತ್ತೆ. ನಿಮ್ ಪಕ್ಕದಲ್ಲಿ ಇದ್ದವ್ರು ಏನ್ ಮಾತಾಡ್ತಾರೆ ನಿಮಗೆ ಕೇಳುತ್ತಾ? ಇಲ್ಲ ಮಾತಾಜಿ, ಕೇಳಲ್ಲ. ಯಾಕೆಂದ್ರೆ ನಾವು ಹೊರಗಿನ ಗದ್ದಲ ಜಾಸ್ತಿ. ಅದೇ ರೀತಿ ಪರಮಾತ್ಮ ನಮ್ಗೆ ಪಕ್ಕದಲ್ಲಿಯೇ, ನಮ್ಮ ಆತ್ಮ ಜೀವಾತ್ಮನಿಗೆ ಪಕ್ಕದಲ್ಲೇ ಕುಳಿತುಕೊಂಡು ಅವನು ನಮ್ಗೆ ಎಷ್ಟು ಬುದ್ಧಿವಾದ ಹೇಳಿದ್ರು ನಮಗ್ ಕೇಳಿಸೋದಿಲ್ಲ. ಯಾಕೆಂದ್ರೆ ನಾವು ಈ ಭೌತಿಕದಲ್ಲಿ ಮುಳುಗಿ ಹೋಗಿದ್ದೇವೆ. ಸೊ ಹಾಗಾಗಿ ಅವನು ಕದಿಯಲಿಕ್ಕೆ ಕೇಳ್ತಾನೆ, ಬೇಡ ಅಂದ್ರೆ ಅವನು ಒಪ್ಪೋದಿಲ್ಲ. ಸರಿ ಮಾಡು ನೀನು ಅಂತ ಭಗವಂತ ಓಕೆ ಅಂತ ಹೇಳ್ತಾನೆ. ಹಾಗಾಗಿ ಭಗವಂತನ ಮಾರ್ಗದರ್ಶನ ಇಲ್ಲದೆ ನಾವು ಕೆಲಸ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗಿ ಜನ ಏನ್ ಮಾಡ್ತಾರೆ? ಮಾರ್ಗದರ್ಶನ, ಪರಮಾತ್ಮನ ಮಾರ್ಗದರ್ಶನ ಅದನ್ನ ನಿರ್ಲಕ್ಷ್ಯ ಮಾಡಿದರೆ ಜನ ದಾರಿ ತಪ್ತಾರೆ ಅಲ್ವಾ? ಹೌದು ಮಾತಾಜಿ. ಹೌದು ಮಾತಾಜಿ. ಇದನ್ನು ಓದಿ, ಹರೇ ಕೃಷ್ಣ. ಸಾರಿ, ಇದನ್ನು ಓದಿ. ಮಾತಾಜಿ. ಭಗವಂತ ನಿಮಗೆ ಅನುಮತಿ ನೀಡಬಹುದು, ಆದರೆ ಸಂತೋಷ ಮತ್ತು ದುಃಖವನ್ನು ನೀವು ತೆಗೆದುಕೊಳ್ಳಬೇಕಾಗುತ್ತದೆ. ನೀವು ಅನುಮತಿಯನ್ನು ಒತ್ತಾಯಿಸುತ್ತೀರಿ, ನಾನು ಇದನ್ನು ಮಾಡಲು ಬಯಸುತ್ತೇನೆ, ಮತ್ತು ಅನುಮತಿ ಇಲ್ಲದೆ ನೀವು ಅದನ್ನು ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಕೃಷ್ಣನು ನಿಮಗೆ ಅನುಮತಿ ನೀಡುತ್ತಾನೆ. ಸರಿ, ನೀವು ಅದನ್ನು ಮಾಡುತ್ತೀರಿ, ಆದರೆ ನಿಮ್ಮ ಅಪಾಯದಲ್ಲಿ ನೀವು ಅದನ್ನು ಮಾಡಬೇಕೆಂದು ಕೃಷ್ಣನು ಬಯಸುವುದಿಲ್ಲ, ಆದರೆ ನೀವು ಅದನ್ನು ಮಾಡಲು ಬಯಸುತ್ತೀರಿ, ಆದ್ದರಿಂದ ಅವನು ಅನುಮತಿ ನೀಡುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ನೋಡಿ, ಕೃಷ್ಣ ಬಯಸ್ತಾನ ನಾವು ರಿಸ್ಕ್ ತಕೊಂಡು ಕೆಟ್ಟ ಕೆಲಸ ಮಾಡ್ಲಿಕ್ಕೆ? ಹರೇ ಕೃಷ್ಣ. ಬಯಸುದಿಲ್ಲ, ಆದ್ರೂ ಒತ್ತಾಯಿಸುತ್ತೀರಿ ನೀವು. ಶ್ರೀಲ ಪ್ರಭುಪಾದರು ಇದನ್ನ ಹೇಳಿದ್ದು. ಅವರು ಇದರಲ್ಲಿ ಹೇಳಿರೋದು, ಅಂದ್ರೆ ಅವ್ರು ಯಾವುದೋ ಒಂದು ಟಾಕ ಕೊಟ್ಟಾಗ ಹೇಳಿರೋದು, ಆಯ್ತಾ? ಶ್ರೀಲ ಪ್ರಭುಪಾದರು ಇದು ಈ ಭಾವಾರ್ಥದಲ್ಲಿ ಇಲ್ಲ ಇದು, ಅದು ಅವರು ಒಂದು ಮಾತನಾಡಿದಾಗ ಅದನ್ನ ಹೇಳಿದ್ದು. ಅಲ್ಲಿ ಭಗವಂತ ನನ್ನ ಜೀವಾತ್ಮ ಒತ್ತಾಯ ಮಾಡ್ತಾನೆ ಅಲ್ವಾ? ಆವಾಗ ಅದರ ಸುಖ ದುಃಖವನ್ನ ನೀವು ತೆಗೆದುಕೊಳ್ಳಬೇಕಾಗುತ್ತದೆ ಅಂತ ಇಲ್ಲಿ ಹೇಳ್ತಾರೆ. ಆದ್ದರಿಂದ ನೀವು ಅಪಾಯದಲ್ಲಿ ಸಿಲುಕುವುದನ್ನ ಕೃಷ್ಣ ಬಯಸುವುದಿಲ್ಲ ಅಲ್ವಾ? ಯಾಕೆ ಬಯಸುವುದಿಲ್ಲ? ಹರೇ ಕೃಷ್ಣ. ಆಯ್ತು ಅಂತಾನೆ ಅನ್ಕೊಂಡಿರ್ತಾನೆ. ನಾವೇ ಅದನ್ನೇ ಮಾಡ್ತೀವಿ ಅಂದ್ರೆ ನೀವು ಸಿಗಾಕೊಳ್ಳಿ ಅಪಾಯದಲ್ಲಿ, ನಾನೇನು ಮಾಡಕ್ಕಾಗಲ್ಲ. ಅಲ್ಲಲ್ಲ, ಕೃಷ್ಣ ನಮ್ಮನ್ನು, ನಾನು ಕೇಳ್ತಾ ಪ್ರಶ್ನೆಗೆ ಉತ್ತರ ಹೇಳಿ. ನಮ್ಮನ್ನು ಅವನು ಈ ತರ ಅಪಾಯದಲ್ಲಿ ಸಿಲುಕುವುದನ್ನ ಅವನು ಬಯಸುವುದಿಲ್ಲ. ಯಾಕೆ? ನಾವು ಅಪಾಯದಲ್ಲಿ ಸಿಲುಕುವುದನ್ನು ಕೃಷ್ಣ ಬಯಸುವುದಿಲ್ಲ. ಯಾಕೆ? ನಮ್ಗೆ ಒಳ್ಳೇದಾಗ್ಲಿ ಭಕ್ತರಿಗೆ ಅಂತ ಬುದ್ಧಿವಾದ ಹೇಳ್ತಾನೆ ಮಾತಾಜಿ. ಭಗವಂತ ಎಲ್ಲರ ತಂದೆ, ಭಕ್ತರಲ್ಲದವರ ತಂದೆ ಕೂಡ. ಸೊ ಭಗವಂತ ಎಲ್ಲರ ತಂದೆ. ಹಾಗಾಗಿ ಅವನು ಯಾರೂ ಕೂಡ ಅಪಾಯದಲ್ಲಿ ಸಿಲುಕಿ ಈ ಒಂದು ರೀತಿಯ ಕೆಲಸ ಮಾಡೋದನ್ನ ಭಗವಂತ ಬಯಸೋದಿಲ್ಲ. ಆದರೆ ನಾವು ಮಾಡ್ಲಿಕ್ಕೆ ಬಯಸ್ತೇವೆ ಕಾಮ್ಯ ಕರ್ಮವನ್ನ ಅಲ್ವಾ? ಹೌದು. ಆದ್ದರಿಂದ ಇಲ್ಲಿ ನಾವು ತಿಳ್ಕೊಳ್ಬೇಕು, ನಾವು ಮಾಡುವ ಕರ್ಮಕ್ಕೆ ನಾವೇ ಜವಾಬ್ದಾರಿ ಅಲ್ವಾ? ಜೀವಿಗಳ ಬಯಕೆಗೆ ಅನುಗುಣವಾಗಿ ಕರ್ಮ ನಡೆಯುತ್ತದೆ.
ಈಗ ಜೀವಿಗಳು ಬಯಸದೆ ಹೋದರೆ ಆ ಕಾಮ್ಯ ಕರ್ಮಗಳು ನಡೆಯುವುದೇ ಇಲ್ಲ, ಬಯಸುವುದರಿಂದ ನಡೆಯುತ್ತೆ ಅಲ್ವಾ. ಜೀವಿಗಳು ಅಂದ್ರೆ ಫಲಪ್ರದ ಚಟುವಟಿಕೆಯನ್ನು ಬಯಸುವುದರಿಂದ ಕಾಮ್ಯ ಕರ್ಮಗಳು ನಡೆಯುತ್ತೆ. ಯಾಕಂದ್ರೆ ಭಗವಂತ ಅದಕ್ಕೆ ಅನುಮತಿ ಕೊಡ್ತಾನೆ, ಪ್ರಕೃತಿಯ ಗುಣಗಳು ಮಾಡಿಕೊಂಡು ಹೋಗುತ್ತವೆ. ಇದನ್ನು ಓದಿ. ಹರೇ ಕೃಷ್ಣ. ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಸಾಧಿಸಲು ಇದನ್ನು ಏಣಿಗೆ ಹೋಲಿಸಬಹುದು. ಈ ಯೋಗದ ಏಣಿ. ಹರೇ ಕೃಷ್ಣ. ಹೆಡ್ಲೈನ್ ಓದ್ಕೋಬೇಕು. ಯೋಗ ಏಣಿ. ಅತ್ಯುನ್ನತ ಆಧ್ಯಾತ್ಮಿಕ ಸಾಕ್ಷಾತ್ಕಾರವನ್ನು ಸಾಧಿಸಲು ಇದನ್ನು ಏಣಿಗೆ ಹೋಲಿಸಬಹುದು. ಈ ಏಣಿಯು ಜೀವಿಗಳ ಅತ್ಯಂತ ಕೆಳಮಟ್ಟದ ಭೌತಿಕ ಸ್ಥಿತಿಯಿಂದ ಪ್ರಾರಂಭವಾಗುತ್ತದೆ ಮತ್ತು ಶುದ್ಧ ಆಧ್ಯಾತ್ಮಿಕ ಜೀವನದಲ್ಲಿ ಪರಿಪೂರ್ಣ ಸ್ವಯಂ ಸಾಕ್ಷಾತ್ಕಾರಕ್ಕೆ ಏರುತ್ತದೆ. ವಿವಿಧ ಹಂತಗಳ ಪ್ರಕಾರ ಏಣಿಯ ವಿವಿಧ ಭಾಗಗಳನ್ನು ವಿವಿಧ ಹೆಸರುಗಳಿಂದ ಕರೆಯಲಾಗುತ್ತದೆ, ಆದರೆ ಒಟ್ಟಾರೆಯಾಗಿ ಸಂಪೂರ್ಣ ಏಣಿಯನ್ನು ಯೋಗ ಎಂದು ಕರೆಯಲಾಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಮಗೆ ಯೋಗ ಅಂದ್ರೆ ಏನು ಅಂತ ಗೊತ್ತಿದೆ. ಯೋಗ ಅಂತಂದ್ರೆ ಜೋಡಿಸೋದು. ಇದು ಯೋಗ ಅಂದ್ರೆ ಭಗವಂತನ ಜೊತೆ ನಮ್ಮನ್ನು ಜೋಡಿಸೋದು. ಇಲ್ಲಿ ಯೋಗದ ಏಣಿ ಅಂದ್ರೆ ನಾವು ಹಿಂದಿನ ಒಂದು ಇದರಲ್ಲೂ ಕೂಡ ನಾವು ಕಲಿತಿದ್ದೇವೆ ತರಗತಿಯಲ್ಲಿ. ಏನಂದ್ರೆ ಒಬ್ಬ ಕರ್ಮಿ ಅಂದ್ರೆ ಏನು, ತಾನು ಕೆಲಸ ಮಾಡ್ತಾನೆ, ಅದರ ಫಲವನ್ನು ಅವನು ಬಯಸ್ತಾನೆ ಅಲ್ವಾ. ತಾನು ಸಂಪಾದನೆ ಮಾಡ್ತಾನೆ, ಅದನ್ನು ತನಗೋಸ್ಕರ ಬಳಸ್ಕೊಳ್ತಾನೆ, ಸ್ವಾರ್ಥದ ಜೀವನವನ್ನು ಅವನು ನಡೆಸ್ತಾ ಇರ್ತಾನೆ. ಇದು ಕರ್ಮಿ ಜೀವನ. ಸೊ ಅದು ಈ ಕರ್ಮಿಯ ಜೀವನ ಅಂತಂದ್ರೆ ಅದು ಪ್ರಾಣಿಗಳ ಜೀವನ ತರನೇ, ಆಹಾರ, ನಿದ್ರಾ, ಭಯ, ಮೈಥುನ ಅಂದ್ರೆ ಇದಿಷ್ಟೇ. ಸೊ ಹಾಗಾಗಿ ಈ ಕರ್ಮಿಯ ಜೀವನದಿಂದ ಮುಂದೆ ಅದು ಕೆಳಗಿನ ಹಂತ, ಅತ್ಯಂತ ಕೆಳಗಿನ ಹಂತ, ಏಣಿಯ ಮೊದಲನೇ ಮೆಟ್ಲಿಕ್ಕಿಂತ ಕೆಳಗೆ. ಸೊ ಆವಾಗ ಇಲ್ಲಿ ನಾವು ತುತ್ತ ತುದಿಯಲ್ಲಿ ಅಲ್ಲಿ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಇದೆ. ಸೊ ಅದಕ್ಕೆ ಹೇಗೆ ಹೋಗುವುದು, ಇದನ್ನೇ ಏಣಿಯಲ್ಲಿ ಮೆಟ್ಲು ಹತ್ಕೊಂಡು ಏಣಿ ಒಳಗೆ ಹತ್ತಿಕೊಂಡು ಮೇಲೆ ಹೋಗ್ತಾರೆ ಅಲ್ವಾ. ಅದೇ ತರ ಅತ್ಯಂತ ಕೆಳಗಿನ ಮಟ್ಟದ ಭೌತಿಕ ಸ್ಥಿತಿ ಎಂದರೆ ಕರ್ಮಿ. ಅವನು ತನ್ನ ಸ್ವಾರ್ಥದ ಜೀವನವನ್ನ ನಡೆಸ್ಕೊಂಡು ಹೋಗ್ತಾನೆ. ಅಂದ್ರೆ ಕೆಲಸ ಮಾಡ್ತಾನೆ, ಫಲವನ್ನು ತನ್ನ ಇಂದ್ರಿಯ ಭೋಗಕ್ಕೆ ಬಳಸ್ತಾನೆ. ಅದರಿಂದ ಅದೇನಾಗುತ್ತೆ, ನಿಧಾನವಾಗಿ ಮೇಲೆ ಹೋಗುದು. ಕರ್ಮಕಾಂಡ. ಇದರಲ್ಲಿ ಕರ್ಮಿಯಿಂದ ಕರ್ಮಕಾಂಡ ಅಂದ್ರೆ ಕೆಲವು ಯಜ್ಞಗಳನ್ನ ಮಾಡಿ, ಆ ವೈದಿಕ ಯಜ್ಞಗಳನ್ನು ಮಾಡಿ ಅದರ ಫಲವನ್ನು ತನಗಾಗಿ ಬಳಸೋದು. ಈ ವೈದಿಕ ಯಜ್ಞ ಅಂದ್ರೆ ಕೆಲವೊಂದು ರಿಚುವಲ್ಸ್ ಮಾಡ್ತಾರೆ ಅಲ್ವಾ, ವೈದಿಕ ಯಜ್ಞಗಳನ್ನ ಆಚರಣೆ, ಅದು ಕರ್ಮಕಾಂಡ. ಆದರೆ ಈ ಕರ್ಮಕಾಂಡದಲ್ಲಿ ದೇವತೆಗಳಿಗೆ ಅವನು ದೇವತೆಗಳನ್ನ ಅವರಿಗೆ ಇದನ್ನ ಸಂತೋಷ ಕೊಡ್ಲಿಕ್ಕೆ ನೋಡ್ತಾನೆ. ಸೊ ಅವಾಗೇನಾಗುತ್ತೆ, ಫಲವನ್ನು ತಾನು ಅನುಭವಿಸ್ತಾನೆ. ಇದು ಕರ್ಮಕಾಂಡ. ಇದು ಕರ್ಮಕಾಂಡ ಯಾಕೆ ಒಳ್ಳೆಯದಿಲ್ಲ ಅಂದ್ರೆ ನಮ್ಮನ್ನು ಕರ್ಮ ಬಂಧನದಲ್ಲಿ ಸಿಲುಕಿಸುತ್ತೆ. ಆದರೆ ನಿಧಾನವಾಗಿ ಅವನಿಗೇನಾಗುತ್ತೆ, ಕರ್ಮ ಯೋಗಕ್ಕೆ ಬಂದಾಗ ಅವನೇನಾಗುತ್ತೆ, ಸ್ವಲ್ಪ ಭಗವಂತನಿಗೆ ಕೊಡ್ಲಿಕ್ಕೆ ಪ್ರಾರಂಭ. ಆ ಕರ್ಮಯೋಗಕ್ಕೆ ಬಂದಾಗ ವ್ಯಕ್ತಿ ಭಗವಂತನ ಜೊತೆ ಸಂಬಂಧ ಬೆಳೆಯುತ್ತೆ, ಪ್ರೀತಿ ಬೆಳೆಯುತ್ತೆ. ಈಗ ಒಬ್ಬ ವ್ಯಕ್ತಿ ಕರ್ಮದ ಫಲವನ್ನು ಭಗವಂತನಿಗೆ ಅರ್ಪಿಸಿದಾಗ ಅಲ್ಲಿ ವ್ಯಕ್ತಿಗೆ ಜ್ಞಾನ ಬೆಳೆಯುತ್ತೆ. ಜ್ಞಾನವನ್ನು ಬೆಳೆದಾಗ ಅದು ಜ್ಞಾನ ಯೋಗವಾಗತ್ತೆ. ಈ ಜ್ಞಾನ ಯೋಗದಲ್ಲಿ ಹೇಗೆ ಬರುತ್ತೆ ಕೇಳಿದರೆ, ವ್ಯಕ್ತಿ ಯಾವಾಗ ನಿಷ್ಕಾಮ ಕರ್ಮಯೋಗದಲ್ಲಿ ಸ್ಥಿತನಾಗ್ತಾನೆ ಅವನಿಗೆ ಜ್ಞಾನ ಬರುತ್ತೆ. ಜ್ಞಾನದಿಂದ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ. ಅಂದ್ರೆ ಜ್ಞಾನ ಯಾವಾಗ ಬರುತ್ತೆ ಅಂದ್ರೆ ಸತ್ವಗುಣಕ್ಕೆ ಬಂದಾಗ ಬರುತ್ತೆ. ಸೊ ಆಮೇಲೆ ವ್ಯಕ್ತಿ ಜ್ಞಾನ ಬಂದಾಗ ನಿಧಾನವಾಗಿ ವೈರಾಗ್ಯ ಬರುತ್ತೆ ಅಲ್ವಾ. ನಾನು ಯಾರು, ನಾನು ದೇಹ ಅಲ್ಲ, ನಾನು ಆತ್ಮ, ಇದು ಜ್ಞಾನ. ಈ ಜ್ಞಾನದಿಂದ ಏನಾಗತ್ತೆ, ನಿಧಾನವಾಗಿ ಈ ದೇಹದಿಂದ ನನಗೆ ಏನಾಗತ್ತೆ, ನನಗೆ ಈ ದೇಹದಿಂದ ನನಗೆ ಮಾಡ್ತಕ್ಕಂಥ ಆ ಕೆಲಸಗಳಿಂದ ನನಗೆ ಬಂಧನ ಉಂಟಾಗತ್ತೆ. ಅವಾಗ ಅವನಿಗೆ ಏನಾಗುತ್ತೆ, ವೈರಾಗ್ಯ ಬರುತ್ತೆ. ಸೊ ವೈರಾಗ್ಯದ ನಂತರ ಅವನಿಗೆ ಏನಾಗುತ್ತೆ, ಆ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಅವನು ಪ್ರಯತ್ನ ಮಾಡಿದಾಗ ಧ್ಯಾನದ ಹಂತಕ್ಕೆ ಬರ್ತಾನೆ. ಅದನ್ನೇ ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಧ್ಯಾನವನ್ನು ಪಡೆದ ವ್ಯಕ್ತಿ ಏನಾಗ್ತಾನೆ, ಭಗವಂತನನ್ನು ತನ್ನ ಜೀವನದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಳ್ಳಿಕ್ಕೆ, ಭಕ್ತಿಗೆ ಬರಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಇದಕ್ಕೆ ಯೋಗದ ಏಣಿ ಅಂತ ಕರೀತಾರೆ. ಸೊ ಅದು ಎಲ್ಲಿಂದ ಪ್ರಾರಂಭವಾಗುತ್ತೆ, ಕರ್ಮಿಯಿಂದ ಕರ್ಮಯೋಗ, ಕರ್ಮಯೋಗದಿಂದ ಜ್ಞಾನಯೋಗ, ಜ್ಞಾನಯೋಗದಿಂದ ಧ್ಯಾನ ಯೋಗ, ಧ್ಯಾನ ಯೋಗದಿಂದ ಅದು ಏನಾಗತ್ತೆ,
ಭಕ್ತಿ ಯೋಗ. ಅದು ಕೊನೆಯಲ್ಲಿ ಭಕ್ತಿ ಯೋಗ. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೇಳ್ತಾ ಕೃಷ್ಣ ಉಂಟಾ? ಮಾತಾಜಿ. ಓದಿ ಹೌದು, ಮುಂದೆ. ಹರೇ ಕೃಷ್ಣ ಮಾತಾಜಿ. ಹೌದು, ಯೋಗ ಪದ್ಧತಿಯ ಕ್ರಮೇಣ ಪ್ರಗತಿ, ಕರ್ಮ ಯೋಗದಿಂದ ಕ್ರಮೇಣ ಜ್ಞಾನ ಪ್ರಕ್ರಿಯೆ. ಯೋಗಕ್ಕೆ ಮಾತಾಜಿ ಇಲ್ಲಿ ಕ್ರಮೇಣ ಪ್ರಗತಿ ಅಂತ ಇದೆ ಮತ್ತೆ. ಪ್ರಕ್ರಿಯೆ ಅಂತ ಕಾಣ್ತಾ ಇದೆ ನನಗೆ ಇಲ್ಲಿ. ಇಲ್ಲಿ ನೋಡಿ, ಕ್ರಮೇಣ ಪ್ರಕ್ರಿಯೆ. ಮಾತಾಜಿ ಸಾರಿ ಮಾತಾಜಿ, ಇಲ್ಲಿಂದ ಇಲ್ಲಿ ಒಂದೇ ಮಾತಾಜಿ. ಇದನ್ನು ಹೆಡ್ಲೈನ್ ನೀವು ಓದ್ಕೋಬೇಕು. ಹರೇ ಕೃಷ್ಣ. ಕ್ರಮೇಣ ಪ್ರಕ್ರಿಯೆ. ಹೌದು, ಯೋಗ ಪದ್ಧತಿಯ ಕ್ರಮೇಣ ಪ್ರಗತಿ, ಕರ್ಮಯೋಗದಿಂದ ಜ್ಞಾನ ಯೋಗಕ್ಕೆ. ಕರ್ಮಯೋಗ ಎಂದರೆ ಫಲದಾಯಕ ಚಟುವಟಿಕೆಗಳು, ಧಾರ್ಮಿಕ ಚಟುವಟಿಕೆಗಳು ಅಥವಾ ನಿಗದಿತ ಚಟುವಟಿಕೆಗಳು. ನಂತರ ಕರ್ಮಯೋಗವನ್ನು ಮಾಡುವ ಮೂಲಕ ಜ್ಞಾನದ ವೇದಿಕೆಗೆ ಬರುತ್ತಾನೆ ಮತ್ತು ಜ್ಞಾನದಿಂದ ಈ ಅಷ್ಟಾಂಗ ಯೋಗ, ಧ್ಯಾನ ಯೋಗ, ನಂತರ ಅಷ್ಟಾಂಗ ಯೋಗದಿಂದ ಮನಸ್ಸನ್ನು ವಿಷ್ಣುವಿನ ಮೇಲೆ ಕೇಂದ್ರೀಕರಿಸುವ ಮೂಲಕ ಭಕ್ತಿ ಯೋಗದ ಹಂತಕ್ಕೆ ಬರುತ್ತಾನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಯೋಗ ಪದ್ಧತಿ ಕ್ರಮೇಣ ಪ್ರಗತಿ ಅಂದ್ರೆ ಇಲ್ಲಿ ಏನಾಗತ್ತೆ, ಕರ್ಮಯೋಗದಿಂದ ಜ್ಞಾನಯೋಗ, ಜ್ಞಾನಯೋಗದಿಂದ ಧ್ಯಾನ ಯೋಗ, ಧ್ಯಾನ ಯೋಗದಿಂದ ಅವನು ನಿಧಾನವಾಗಿ ವಿಷ್ಣುವಿನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುವ ಸ್ಥಿತಿಗೆ ಬರ್ತಾನೆ. ಇದು ಕ್ರಮೇಣ ಪ್ರಕ್ರಿಯೆ. ಇದು ಮೆಟ್ಟಿಲು ಮಾರ್ಗ. ಈಗ ನಮಗೆ ಮೆಟ್ಟಿಲು ಮಾರ್ಗವೂ ಇದೆ, ಕೃಷ್ಣ ಪ್ರಜ್ಞೆಯ ಲಿಫ್ಟ್ ಮಾರ್ಗವೂ ಇದೆ. ಇದನ್ನ ನಾವು ಯಾವುದನ್ನು ತಗೊಳ್ಬೇಕು? ಹರೇ ಕೃಷ್ಣ. ಲಿಫ್ಟ್ ಮಾರ್ಗ ಮಾತಾಜಿ, ಲಿಫ್ಟ್ ಅಲ್ಲಿ ಹೋಗ್ಬೇಕು. ಮೆಟ್ಟಿಲು ಹತ್ತಿರ ಏನಾಗತ್ತೆ? ಲೇಟ್ ಆಗುತ್ತೆ ಮಾತಾಜಿ. ತುಂಬಾ ಜೀವನಗಳೇ ಕಳೆದು ಹೋಗ್ಬೋದು ಅಲ್ವಾ, ಅನೇಕ ಜನ್ಮಗಳೇ ಕಳಿಬಹುದು. ಸೊ ಹಾಗಾಗಿ ಇಲ್ಲಿ ಫಲಪ್ರದ ಕರ್ಮಯೋಗ, ಕರ್ಮದಲ್ಲಿ ಕರ್ಮಿ ಅಂದ್ರೆ ಫಲಪ್ರದ ಚಟುವಟಿಕೆಗಳನ್ನ ಮಾಡಿ ಅಲ್ಲಿಂದ ಕರ್ಮಯೋಗದಿಂದ ಜ್ಞಾನಯೋಗ, ಜ್ಞಾನಯೋಗದಲ್ಲಿ ನಾವು ಭಗವಂತನ ಬಗ್ಗೆ, ಅದು ನಾನು ದೇಹ ಅಲ್ಲ, ನಾನು ಆತ್ಮ ಅಂತ ತಿಳ್ಕೊಳ್ಳೋದು. ಆಮೇಲೆ ನಿಧಾನವಾಗಿ ಧ್ಯಾನ ಮಾಡುವ ಹಂತಕ್ಕೆ ಬರ್ತಾನೆ. ಧ್ಯಾನ ಅಂದ್ರೆ ಅದೇ ಚಿಂತನೆ. ಯಾರ ಮೇಲೆ ಚಿಂತನೆ ಇಲ್ಲಿ ಇರಬೇಕು? ಚಿಂತನೆ. ಧ್ಯಾನ ಅಂದ್ರೆ ಚಿಂತನೆ. ಯಾರ ಮೇಲೆ ಚಿಂತನೆ? ಹರೇ ಕೃಷ್ಣ. ಯಾರ ಮೇಲೆ ಚಿಂತನೆ? ಭಗವಂತನ ರೂಪದ ಮೇಲೆ ಚಿಂತನೆ. ಓಕೆ, ಸೊ ಹಾಗಾಗಿ ಚಿಂತನೆ. ಸೊ ಇಲ್ಲಿ ಈ ರೀತಿ ಚಿಂತನೆ ಮಾಡಿ ಆಮೇಲೆ ಧ್ಯಾನದಿಂದ ಮನಸ್ಸನ್ನು ವಿಷ್ಣುವಿನ ಮೇಲೆ ಕೇಂದ್ರೀಕರಿಸುವ ಸ್ಥಿತಿಯ ಮೂಲಕ ಭಕ್ತಿ ಯೋಗಕ್ಕೆ ಬರ್ತಾನೆ. ಅದ ನಿರಾಕಾರವಾದಿ ಯಾವುದ್ರ ಮೇಲೆ ಧ್ಯಾನ ಮಾಡ್ತಾನೆ? ನಿರಾಕಾರವಾದಿ ಒಂದು ಜ್ಯೋತಿಯ ಮೇಲೆ. ಅದಕ್ಕೆ ಇಲ್ಲಿ ಶ್ರೀಲ ಪ್ರಭುಪಾದರು ಹಿಂದೆ ಏನ್ ಹೇಳಿದ್ದಾರೆ? ಅವರು ಅದನ್ನ ಭಗವಂತನ ಸ್ವರೂಪದ ಮೇಲೆ ಅದನ್ನ ಹೇಳಿದ್ದಾರೆ. ಈಗ ಈ ಯೋಗ ಪದ್ಧತಿಗಳ ನಡುವೆ ಸಂಪರ್ಕ ಏನು ಅಂತ ನೋಡೋಣ. ಇಲ್ಲಿ ನೋಡಿ, ಕರ್ಮಕಾಂಡದಿಂದ ಕರ್ಮಯೋಗಕ್ಕೆ ಬರೋದು. ಕರ್ಮಕಾಂಡ ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಅಲ್ವಾ? ಗೊತ್ತಿದೆ ಅಲ್ವಾ? ಹರೇ ಕೃಷ್ಣ. ಕರ್ಮಕಾಂಡ ಅಂದ್ರೆ ಏನು? ಹರೇ ಕೃಷ್ಣ. ಸರಿ ಹೇಳ್ಬಿಡಿ ಮಾತಾಜಿ. ನೋಡಿ, ಕರ್ಮಕಾಂಡ ಅಂದ್ರೆ ಏನು ಅಂತಂದ್ರೆ, ನಾವು ವೈದಿಕ ರಿಚುವಲ್ಸ್ ಮಾಡಿ ದೇವತೆಗಳಿಗೆ ಯಜ್ಞವನ್ನು ಮಾಡ್ತಕ್ಕಂಥದ್ದು. ಅದರಲ್ಲಿ ಫಲವನ್ನು ವ್ಯಕ್ತಿ ಬಯಸ್ತಾನೆ. ಕರ್ಮ ಯೋಗ ಅಂತಂದ್ರೆ ವ್ಯಕ್ತಿ ಕರ್ಮವನ್ನು ಮಾಡ್ತಾನೆ, ಆದರೆ ಫಲವನ್ನು ಭಗವಂತನಿಗೆ ಕೊಡ್ತಾನೆ. ಅದು ಕರ್ಮ ಯೋಗ. ಸೊ ನಾವಿಲ್ಲಿ ಕರ್ಮಕಾಂಡದಲ್ಲಿ ಫಲವನ್ನು ನಾವು ಅನುಭವಿಸ್ತೇವೆ, ಕರ್ಮಯೋಗದಲ್ಲಿ ಫಲವನ್ನು ಭಗವಂತನಿಗೆ ಕೊಡ್ತಾನೆ. ಸೊ ಹಾಗಾಗಿ ನಿಧಾನವಾಗಿ ನಾವು ಕರ್ಮಕಾಂಡದಿಂದ ಕರ್ಮಯೋಗಕ್ಕೆ ಬರಬೇಕು. ಕರ್ಮಯೋಗದಿಂದ ಮಾಡಿದಾಗ ಏನಾಗತ್ತೆ ಅಂತಂದ್ರೆ, ಅಲ್ಲಿ ನಮಗೆ ನಿಷ್ಕಾಮ ಕರ್ಮಯೋಗ ಮಾಡಿದಾಗ ಜ್ಞಾನ ಸಿಕ್ಕುತ್ತೆ. ನಿಷ್ಕಾಮ ಕರ್ಮಯೋಗ ಅಂದ್ರೆ ಕರ್ಮವನ್ನು ಮಾಡೋದು, ಎಲ್ಲ ಫಲವನ್ನು ಭಗವಂತನೇ ಕೊಡೋದು. ಅದು ಮಾಡಿದಾಗ ಜ್ಞಾನ ಸಿಕ್ಕುತ್ತೆ, ಮತ್ತೆ ನಾವು ಶುದ್ಧಿ ಹೊಂದುತ್ತೇವೆ. ಜ್ಞಾನ ಏನು? ನನ್ನ ದೇಹ ಅಲ್ಲ, ನಾನು ಆತ್ಮ. ಈ ಜ್ಞಾನ ಮತ್ತು ನಾವು ಶುದ್ಧಿ ಹೊಂದುತ್ತೇವೆ. ಈ ಜ್ಞಾನ ಯೋಗ, ಜ್ಞಾನದಿಂದ ಭಗವಂತನ ತಿಳ್ಕೊಳ್ಳೋದು.
ಆ ತಿಳ್ಕೊಂಡು ಜ್ಞಾನ ಯೋಗದಿಂದ ನಾವು ಯಾವಾಗ ಜ್ಞಾನ ಯೋಗವನ್ನು ಮಾಡ್ತೇವೆ ಅಲ್ಲಿ ನಾವು ಧ್ಯಾನಿಸುವುದು, ಭಗವಂತನ ನಿರಂತರ ಧ್ಯಾನಿಸುವ ಹಂತಕ್ಕೆ ಬರ್ತೇವೆ. ಅಂದ್ರೆ ಧ್ಯಾನ ಯೋಗ ಅಂದ್ರೆ ಭಗವಂತನನ್ನು ನಿರಂತರವಾಗಿ ಧ್ಯಾನಿಸುವುದು, ಅಂದ್ರೆ ವಿಷ್ಣುವನ್ನು ಧ್ಯಾನಿಸುವುದು. ಈ ಧ್ಯಾನದಿಂದ ನಮ್ಗೆ ಭಕ್ತಿಗೆ ಬರ್ಲಿಕ್ಕೆ ಸಾಧ್ಯ. ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ನೋಡಿ, ಇಲ್ಲಿ ಕರ್ಮ ಯೋಗ ಅಂತಾನೆ ಕರ್ಮವನ್ನು ಮಾಡಿ ಫಲವನ್ನು ಭಗವಂತನಿಗೆ ಅರ್ಪಿಸುವುದು, ಅದನ್ನೇ ನಿಷ್ಕಾಮ ಕರ್ಮ ಅಂತ ಹೇಳ್ತಾರೆ. ನಿಷ್ಕಾಮ ಕರ್ಮ ಬಂದಾಗ ಅದಕ್ಕೆ ಜ್ಞಾನ ಬೆಳೆಯುತ್ತೆ. ಜ್ಞಾನದಿಂದ ಏನಾಗುತ್ತೆ? ವೈರಾಗ್ಯ ಬೆಳೆಯುತ್ತೆ. ಸೊ ವೈರಾಗ್ಯ ಬೆಳೆದ ಮೇಲೆ ನಾನು ದೇಹ ಅಲ್ಲ, ನಾನು ಆತ್ಮ, ಇದು ಬರುತ್ತೆ. ಜೀವಾತ್ಮ ಅಂತ ಗೊತ್ತಾದ್ಮೇಲೆ ಜೀವಾತ್ಮಕ್ಕೆ ತಕ್ಕಂತೆ ನಾವು ವರ್ತಿಸಬೇಕು. ಅಂದರೆ ನಾನು ಶರೀರ ಅಲ್ಲ, ನಾನು ಈಗ ಶರೀರವನ್ನ ಪೋಷಣೆ ಮಾಡ್ಕೊಳ್ಳೋದೆ ಅದೊಂದೇ ನನ್ನ ಉದ್ದೇಶ ಅಲ್ಲ. ನಾನು ಜೀವಾತ್ಮ. ಜೀವಾತ್ಮನ ಒಂದು ಕೆಲಸ ಏನು ಅದನ್ನ ನಾವು ಕಂಡುಕೊಳ್ಬೇಕು. ಜೀವಾತ್ಮನ ಕೆಲಸ ಏನು? ಅದು ಭಕ್ತಿ ಯೋಗದಲ್ಲಿ ಬರುತ್ತೆ. ಜೀವೇನ ಸ್ವರೂಪ ಕೃಷ್ಣನ ನೀತಿದ ಭಗವಂತನ ಭಕ್ತಿ ಸೇವೆಯನ್ನು ಮಾಡ್ತಕ್ಕಂಥದ್ದು. ಅದಕ್ಕೆ ಬರ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಧ್ಯಾನ, ಭಗವಂತನ ಬಗ್ಗೆ ಚಿಂತಿಸುವುದು, ಆ ಲೆವೆಲಿಗೆ ಬರ್ಲಿಕ್ಕೆ ಜ್ಞಾನ ಬೇಕು. ನಾನು ದೇಹ ಅಲ್ಲ, ನನ್ನ ಆತ್ಮ. ಸೊ ನಾನು ಭಗವಂತನನ್ನು ಧ್ಯಾನ ಮಾಡಬೇಕು. ಅಲ್ಲಿಂದ ಅವ್ರು ನಿಧಾನವಾಗಿ ಭಗವಂತನ ಭಕ್ತಿ ಸೇವೆಗೆ ಬರ್ಲಿಕ್ಕೆ ಆಗತ್ತೆ. ಈಗ ಭಕ್ತಿ ಸೇವೆಗೆ ಬರೋದು ಅಂದ್ರೆ ಅದು ಯೋಗದ ಪರಾಕಾಷ್ಠೆ, ಯೋಗದ ತುಟ್ಟ ತುದಿ. ಕರ್ಮಯೋಗದಿಂದ ಜ್ಞಾನಯೋಗ ಮೆಟ್ಟಿಲು ಹತ್ತಿದಾಗ ಇದು ತುಟ್ಟ ತುದಿ. ಅಂದ್ರೆ ಮೌಂಟ್ ಎವರೆಸ್ಟ್ ಇದ್ದಾಗೆ ಅಲ್ವಾ? ಹಿಮಾಲಯದ ತುಟ್ಟ ತುದಿ ಯಾವುದು? ಹರೇ ಕೃಷ್ಣ. ಹಿಮಾಲಯದ ತುಟ್ಟ ತುದಿ ಯಾವುದು? ಕೇಳ್ತಾ ಉಂಟಾ? ಕೇಳಿಸ್ತಿದೆ ಮಾತಾಜಿ. ಎವರೆಸ್ಟ್ ಶಿಖರ ಅಲ್ವಾ? ಹೌದು, ಮೌಂಟ್ ಎವರೆಸ್ಟ್. ಮೌಂಟ್ ಎವರೆಸ್ಟ್. ಅದೇ ತರಹ ಈ ಯೋಗದಲ್ಲಿ ಶಿಖರ ಯಾವುದು? ಭಕ್ತಿ ಯೋಗ. ಈಗ ಇಲ್ಲಿ ನಾವು ಒಂದು ತಿಳ್ಕೊಳ್ಬೇಕು. ಈ ಯೋಗದ ಬಗ್ಗೆ ತಿಳಿಬೇಕಾದ್ರೆ ಮನುಷ್ಯ ಫಲಾಪೇಕ್ಷಿತ ಕೆಲಸ ಮಾಡ್ತಾನೆ, ಅದು ಕರ್ಮಿ. ಆ ಫಲಾಪೇಕ್ಷಿತ ಕೆಲಸ ಮಾಡೋದು ಅಂತಂದ್ರೆ ಯಾವಾಗ ವ್ಯಕ್ತಿ ತನ್ನನ್ನು ದೈಹಿಕ ಸುಖದಲ್ಲಿ ನಾನು ಇಂದ್ರಿಯ ಭೋಗ ಮಾಡಬೇಕು ಅಂದಾಗ ಫಲಾಪೇಕ್ಷಿತ ಕೆಲಸ ಮಾಡ್ತಾನೆ. ಈ ಫಲಾಪೇಕ್ಷಿತ ಕರ್ಮ ಕಾಣಕ್ಕಿಂತ ಮುಂಚಿನ ಕೆಲಸ ಅದು ಕರ್ಮಿ. ಆದರೆ ಈ ಕರ್ಮಿ ಕೆಲಸವನ್ನು ಮಾಡಿದರೆ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ನಮ್ಮ ಶರೀರ ಹೋಗುತ್ತೆ. ಯಾಕಂದ್ರೆ ನಾವು ಫಲಾಪೇಕ್ಷಿತ ಕೆಲಸ ಮಾಡಿದಾಗ ನಾವು ಪಾಪ ಪುಣ್ಯ ಎರಡನ್ನು ಸಂಪಾದನೆ ಮಾಡ್ತೇವೆ. ಅವಾಗ ಏನಾಗುತ್ತೆ? ನಮಗೆ ಐಹಿಕ ಬಂಧನ ಉಂಟಾಗತ್ತೆ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಆಯ್ತು ಮಾತಾಜಿ. ಅವಾಗ ಈಗ ನೋಡಿ, ಈಗ 5.2 ಇದೆ ಇದು ನಾನು ಹೇಳ್ತಾ ಇರೋದು. ಇಂದ್ರಿಯ ತೃಪ್ತಿಗಾಗಿ ಜನ ಹುಚ್ಚಾಗಿದ್ದಾರೆ ಅಲ್ವಾ? ಹೌದು, ಇಂದ್ರಿಯ ಭೋಗ ಮಾಡ್ಬೇಕು ಅಂತ. ಆದರೆ ಅವರಿಗೆ ಗೊತ್ತಿಲ್ಲ ನನಗೆ ಈ ಶರೀರ ಯಾಕೆ ಬಂತು, ಇಲ್ಲಿ ನನಗೆ ಕಷ್ಟಗಳು ಯಾಕೆ ಬರ್ತಾ ಇದೆ, ಇದೆಲ್ಲ ಹಿಂದೆ ನಾನು ಮಾಡಿದ ಕರ್ಮದ ಫಲ. ಅದು 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 ಗೊತ್ತಾಗೋದಿಲ್ಲ ನಮಗೆ, ಗೊತ್ತಾಗೋದು ಯಾಕಂದ್ರೆ ಅಜ್ಞಾನ. ಸೊ ಅಜ್ಞಾನ ಸ್ಥಿತಿಯಲ್ಲಿ ಅವನು ಕರ್ಮಿಯಾಗಿರ್ತಾನೆ. ಆಮೇಲೆ ಅವನು ನಿಧಾನವಾಗಿ ಈಗ ಎಲ್ಲಿವರೆಗೆ ಅಜ್ಞಾನ ಇರುತ್ತೋ ಅಲ್ಲಿವರೆಗೆ ಅವನು ಫಲಾಪೇಕ್ಷಿತ ಕರ್ಮವನ್ನು ಮಾಡಲೇಬೇಕಾಗತ್ತೆ. ಫಲಾಪೇಕ್ಷಿತ ಕರ್ಮ ಮಾಡಿದಾಗ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಅವನು ಸಾಗಲೇಬೇಕಾಗತ್ತೆ. ಸೊ ಆದರೆ ಅಜ್ಞಾನದಿಂದ ಹೊರಗೆ ಬರಬೇಕು ಅಂದ್ರೆ ನಾವು ಜ್ಞಾನ ಪಡ್ಕೊಳ್ಬೇಕು. ಜ್ಞಾನಕ್ಕೆ ಬರಬೇಕು ಅಂದ್ರೆ ನಾವು ಕರ್ಮಯೋಗವನ್ನು ಮಾಡಬೇಕು, ಕರ್ಮಯೋಗ. ಸೊ ಆದ್ದರಿಂದ ಏನ್ ಹೇಳ್ತಾರೆ? ಜ್ಞಾನ ನಮಗೆ ಬರಬೇಕು. ಜ್ಞಾನ ಬರ್ಬೇಕಾದ್ರೆ ಕರ್ಮಯೋಗ. ಸೊ ಈ ಜ್ಞಾನ ಏನು ಅಂದ್ರೆ ನಾನು ಆತ್ಮ ಅಲ್ಲ, ನಾನು ಶರೀರ ಅಲ್ಲ, ನಾನು ಆತ್ಮ. ಸೊ ಹಾಗಾಗಿ ಇದಿಷ್ಟೇ ಸಾಕಾಗುವುದಿಲ್ಲ ನಮಗೆ. ಜ್ಞಾನ ಅಷ್ಟೇ ಸಾಕಾಗುವುದಿಲ್ಲ. ನಾನು ಶರೀರ ಅಲ್ಲ, ನಾನು ಆತ್ಮ ಇಷ್ಟೇ ಇದ್ರೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕಾಗತ್ತಾ? ಬರೀ ಜ್ಞಾನ ಇದ್ರೆ ಆಗೋದಿಲ್ಲ. ಬರೀ ನಾನ್ ದೇಹ ನನ್ನ ಆತ್ಮ ಅಂತ ತಿಳ್ಕೊಂಡ್ರೆ ನಾನು ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕಾಗತ್ತಾ? ಇಲ್ಲ. ನನ್ನ ಆತ್ಮ ಅಂದ್ಮೇಲೆ ನನ್ನ ಆತ್ಮದ ಕೆಲಸ ಏನು ಅದರಲ್ಲಿ ತೊಡಗಬೇಕು ಅಲ್ವಾ? ಅದರಲ್ಲಿ ಆತ್ಮದ ಕೆಲಸದಲ್ಲಿ ನಾವು ತೊಡಗಿದರೆ ಬಂಧನದಿಂದ ಬಿಡುಗಡೆ ಆಗತ್ತೆ. ಸೊ ಹಾಗಾಗಿ ಈ ಭಕ್ತಿ ಯೋಗ ಅಂದ್ರೆ ಆತ್ಮದ ಕೆಲಸದಲ್ಲಿ ನಾವು ತೊಡ್ಕೊಳ್ಳೋದು. ಆತ್ಮದ ಕೆಲಸ ಏನು? ಪರಮಾತ್ಮನ ಭಗವಂತನ ಸೇವೆ ಮಾಡೋದು. ಜೀವೇರ ಸ್ವರೂಪಾಯ ಕೃಷ್ಣೇರ ನಿತ್ಯದಾಸ. ಸೊ ಹಾಗಾಗಿ ನಮಗೆ ಬರೇ ಫಲಪ್ರದ ಚಟುವಟಿಕೆಗಳನ್ನ ತ್ಯಾಗ ಮಾಡಿ ಬರೇ ಜ್ಞಾನ ಪಡ್ಕೊಂಡ್ರೆ ಅಷ್ಟೇ ಅಲ್ಲ, ನಾವು ಭಗವಂತನ ಸೇವೆಯಲ್ಲಿ ತೊಡಗಬೇಕು ಅಲ್ವಾ? ಭಗವಂತನ ಸೇವೆಯಲ್ಲಿ ತೊಡಗಿದಾಗ ಏನಾಗುತ್ತೆ?
ಹೃದಯ ಪರಿಶುದ್ಧಿ ಆಗತ್ತೆ. ಸೊ ಆದ್ದರಿಂದ ಅದು ಕೃಷ್ಣ ಪ್ರಜ್ಞೆಯ ಭಕ್ತಿ ಯೋಗದ ಕೆಲಸ. ಆವಾಗ ನಮಗೆ ಇಲ್ಲಿ ಏನಾಗುತ್ತೆ, ಬಿಡುಗಡೆ ಪಡಲಿಕ್ಕೆ ಸಾಧ್ಯ. ಸೊ ಆದ್ದರಿಂದ ಕರ್ಮ ತ್ಯಾಗಕ್ಕಿಂತ ಕರ್ಮ ಯೋಗ ಶ್ರೇಷ್ಠ. ಯಾಕೆಂದ್ರೆ ಕರ್ಮ ಯೋಗದಿಂದ ನಾವು ಭಕ್ತಿಗೆ ಬರಬಹುದು. ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ, ಕರ್ಮ ತ್ಯಾಗಕ್ಕಿಂತ ಕರ್ಮ ಯೋಗ ಮುಖ್ಯ. ಅದಕ್ಕೆ ಏನ್ ಹೇಳಿದ್ದಾರೆ, ಕರ್ಮ ತ್ಯಾಗ ಅಂದ್ರೆ ಕರ್ಮ ಸನ್ಯಾಸ, ಕರ್ಮ ತ್ಯಾಗ. ಅದನ್ನೇನ್ ಹೇಳ್ತಾರೆ, ಪ್ರಾಪಂಚಕತೆಯ ಬುದ್ಧಿಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿ ಪರಿತ್ಯಾಗೋ ವೈರಾಗ್ಯಂ ಫಲ್ಗು ಕಥ್ಯತೆ. ಇದನ್ನ ನಾವು ಹಿಂದೆ ಕೂಡ ನಾವು ಕಲ್ತಿದ್ದೇವೆ ಅಲ್ವಾ. ಫಲ್ಗು ವೈರಾಗ್ಯ ಅಂದ್ರೆ ನೇತಿ. ಸೊ ಅವರು ಏನ್ ಮಾಡ್ತಾರೆ, ಇದು ಐಹಿಕ ವಸ್ತು ಅಂತ ಭಾವಿಸಿ ಅದನ್ನ ತ್ಯಾಗ ಮಾಡಿದ್ರೆ ಅದು ಅಪೂರ್ಣವಾದ ತ್ಯಾಗ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಅಪೂರ್ಣವಾದ ತ್ಯಾಗ. ಸೊ ಇದನ್ನ ನಾವು ತಿಳ್ಕೊಳ್ಳೋಣ. ಈ ತ್ಯಾಗದ ಬಗ್ಗೆ ನಾವು ಇನ್ನು ತಿಳ್ಕೊಳ್ಬೇಕು. ಸೊ ಹಾಗಾಗಿ ಇಲ್ಲಿ ನಾವು ಜ್ಞಾನ ಅಪೂರ್ಣವಾದ ತ್ಯಾಗ, ಅದಕ್ಕೆ ನಾವು ಪೂರ್ಣವಾದ ತ್ಯಾಗ ಮಾಡೋದಂದ್ರೆ ಯುಕ್ತ ವೈರಾಗ್ಯವನ್ನ ಪಡ್ಕೊಳ್ಳೋದು. ಅದಕ್ಕೆ ಅಲ್ಲಿಗಿಂತ ಬರಬೇಕು ಅಂತ, ಅಲ್ಲಿವರೆಗೆ ಬರಬೇಕು ಅಂದ್ರೆ ಮೊದಲು ಜ್ಞಾನ. ಸೊ ಇಲ್ಲಿ ಜ್ಞಾನದಲ್ಲಿ 2 ರೀತಿ ಇರುತ್ತೆ. ಒಂದು ಭೌತಿಕ ಜಗತ್ತು ದುಃಖಮಯ ಅಂತ ತಿಳ್ಕೊಳ್ಳೋದು ಒಂದು ಜ್ಞಾನ. ಮತ್ತೊಂದು ಆಧ್ಯಾತ್ಮಿಕ ಜಗತ್ತಲ್ಲಿ ಸುಖ ಇದೆ, ಇದು ಇನ್ನೊಂದು ರೀತಿಯ ಜ್ಞಾನ. ಹರೇ ಕೃಷ್ಣ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಹರೇ ಕೃಷ್ಣ. ಅರ್ಥ ಆಯ್ತು ಮಾತಾಜಿ. ಹೇಳಿ ಮಾತಾಜಿ ಪುನಃ. ನೋಡಿ, ಭೌತಿಕ ಪ್ರಕೃತಿ ಅಲ್ಲಿ ದುಃಖ, ಇದು ದುಃಖಾಲಯ ಅಂತ ತಿಳ್ಕೊಳ್ಳೋದು ಒಂದು ಜ್ಞಾನ. ಆದರೆ ಇನ್ನೊಂದು ಲೋಕ ಇದೆ, ಆಧ್ಯಾತ್ಮಿಕ ಲೋಕ, ಅಲ್ಲಿ ಸುಖ, ಇದು ಇನ್ನೊಂದು ರೀತಿಯ ಜ್ಞಾನ. ದುಃಖ ಭೌತಿಕ ಪ್ರಪಂಚ ದುಃಖಾಲಯ, ಆದರೆ ಆಧ್ಯಾತ್ಮಿಕ ಲೋಕ ಇದೆ, ಅಲ್ಲಿ ನಿಜವಾದ ಸುಖ ಇದೆ. ಇದನ್ನ ನಾವು ತಿಳ್ಕೊಳ್ಬೇಕು. ಆಧ್ಯಾತ್ಮಿಕ ಆದ್ದರಿಂದ ಭೌತಿಕ ಪ್ರಕೃತಿಯಲ್ಲಿ ದುಃಖ ಇರುವುದರಿಂದ ಭೌತಿಕ ಇಂದ್ರಿಯ ಭೋಗವನ್ನ ಮಾಡ್ತಾ ವ್ಯಕ್ತಿ ಕಾಲ ಕಳಿಬಹುದು. ಅಂದ್ರೆ ಪ್ರಕೃತಿಯಲ್ಲಿ ದುಃಖ ಇದೆ ಇದ್ರೂ ಕೂಡ ಮನುಷ್ಯ ಏನ್ ಮಾಡ್ತಾನೆ, ಭೌತಿಕ ಪ್ರಪಂಚದಲ್ಲಿ ದುಃಖ ಇದೆ ಆದರೂ ಕೂಡ ಇಂದ್ರಿಯ ಭೋಗ ಮಾಡಿ ಕಾಲ ಕಳೀತಾರೆ. ವ್ಯಕ್ತಿ ಮಾಡ್ತಾರೋ ಇಲ್ವೋ? ಮಾಡ್ತಾರೆ. ಆದರೆ ಜ್ಞಾನ ಯಾವಾಗ ಬಂತು, ನನ್ನ ದೇಹ ಎಲ್ಲ ನನ್ನ ಆತ್ಮ ಅಂದಾಗ ವೈರಾಗ್ಯ ಬರುತ್ತೆ. ಈ ವೈರಾಗ್ಯ ಅಂದ್ರೆ ಏನು ಅಂತ ನೋಡೋಣ. ಇದರಲ್ಲೂ ಕೂಡ ಅನೇಕ ರೀತಿಯ ವೈರಾಗ್ಯ ಇರುತ್ತೆ. ಅಂದ್ರೆ ಏನಂತ ಕೇಳಿದ್ರೆ, ಈಗ ಹೊಟ್ಟೆ ತುಂಬ ನಾವು ಊಟ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ಒಂದು ಫಂಕ್ಷನ್ ಅಲ್ಲಿ ಹೋಗಿ, ಅವಾಗ ನಮ್ಗೆ ರಾತ್ರಿ ಊಟ ಮಾಡೋದು ಬೇಡ ಅಂತ ಅನ್ಸುತ್ತಾ? ಹರೇ ಕೃಷ್ಣ. ತುಂಬಾ ಹೊಟ್ಟೆ ತುಂಬಾ ಊಟ ಮಾಡಿದೆ ಮಧ್ಯಾಹ್ನ ಎಲ್ಲ, ಅವಾಗ ಆದ್ರೆ ರಾತ್ರಿ ಆದ್ಮೇಲೆ ಮತ್ತೆ ಹಸಿವೆ ಆಗತ್ತೆ ಅಲ್ವಾ? ಹೌದು ಮಾತಾಜಿ. ಅದಕ್ಕೆ ಇದಕ್ಕೆ ಉದರ ವೈರಾಗ್ಯ ಅಂತ ಹೇಳ್ತಾರೆ, ಆಯ್ತಾ? ಆಮೇಲೆ ಇನ್ನೊಮ್ಮೆ ಏನಾಗುತ್ತೆ, ಇದು ಸ್ಮಶಾನ ವೈರಾಗ್ಯ ಅಂತ ಇರುತ್ತೆ. ಅಂದ್ರೆ ಏನಂತಂದ್ರೆ, ಕೆಲವೊಮ್ಮೆ ಸ್ಮಶಾನಕ್ಕೆ ಯಾರಾದ್ರೂ ಅಂದ್ರೆ ಗೊತ್ತಿದ್ದವರು ಹೋದಾಗ, ದೇಹತ್ಯಾಗ ಆದಾಗ, ಅಲ್ಲಿ ಹೋದಾಗ ನಮ್ಗೇನ್ ಅನ್ಸುತ್ತೆ, ಅಯ್ಯೋ ಈ ಸಂಸಾರ ಎಲ್ಲ ಒಂಥರ ಇದು ಬರುತ್ತೆ, ವೈರಾಗ್ಯ ಬರುತ್ತದೆಯೋ ಇಲ್ವೋ? ಹರೇ ಕೃಷ್ಣ. ಯಾರಾದರೂ ಸ್ಮಶಾನಕ್ಕೆ ಹೋದ್ರೆ ಅವರಿಗೆ ಒಂದು ತರ ಮನಸ್ಸಿಗೆ ವೈರಾಗ್ಯ ಬರ್ತದೆಯೋ ಇಲ್ವೋ? ಬರ್ತದೆ. ಇದೆಲ್ಲ ಎಲ್ಲವೂ ಕೂಡ ಅಶಾಶ್ವತವಾದದ್ದು ಈ ಜೀವನ ಅಂತ ಅವಾಗ ಅರಿವಾಗತ್ತೆ. ಆದರೆ ಮನೆಗೆ ಬಂದ ಮೇಲೆ ಮತ್ತಿಂದೆ ನಾವು ಸಂಸಾರ ಬಂಧನ ಸಿಕ್ಕಾಕೊಳ್ತೇವೋ ಇಲ್ವೋ? ಮರ್ತು ಬಿಡ್ತೇವೋ ಇಲ್ವೋ? ಮಾತು ಬಿಡ್ತೇವೆ. ಅದೆಲ್ಲ ಅದಕ್ಕೆ ಏನ್ ಹೇಳ್ತಾರೆ ವೈರಾಗ್ಯ ಅಂತಂದ್ರೆ, ಅದಕ್ಕೆ ಸ್ಮಶಾನ ವೈರಾಗ್ಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಇದನ್ನೆಲ್ಲ ತಿಳ್ಕೊಳ್ಬೇಕು. ಇದನ್ನು ಓದಿ. ಹರೇ ಕೃಷ್ಣ. ಪೂರ್ಣ ಜ್ಞಾನದಿಂದ ಮಾಡಿದ ಕರ್ಮಯೋಗದಿಂದ ಜ್ಞಾನಯೋಗ. ಪೂರ್ಣ ಜ್ಞಾನದಿಂದ ಮಾಡಿದ ಕಾರ್ಯ ಚಟುವಟಿಕೆಗಳು ಮನುಷ್ಯನು ನಿಜವಾದ ಜ್ಞಾನವನ್ನು ಬೆಳೆಸಿಕೊಳ್ಳಲು ನೆರವಾಗುತ್ತವೆ. 5.2.4 ಕರ್ಮಯೋಗದಲ್ಲಿ ಜ್ಞಾನವು ವೈರಾಗ್ಯವು ಹೆಚ್ಚಿದಾಗ ಆ ಹಂತವನ್ನು ಜ್ಞಾನಯೋಗ ಎನ್ನುವರ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ನಾವು ತಿಳ್ಕೊಳ್ಳೋದು ಜ್ಞಾನಯೋಗ. ಒಂದು ನಿಮಿಷ, ಓದಿದ್ರ? ಪೂರ್ತಿ ಓದಿದ್ರ? ಇಲ್ಲ ಮಾತಾಜಿ, ಕೆಳಗಡೆ ಇರ್ಲೇನು ಓದಿಲ್ಲ.
ಇಲ್ಲ ಮಾತಾಜಿ, ಇಲ್ಲ. ಓದಿ. ಕರ್ಮಯೋಗದಲ್ಲಿ ಜ್ಞಾನವು ವೈರಾಗ್ಯವು ಹೆಚ್ಚಿದಾಗ ಆ ಹಂತವನ್ನು ಜ್ಞಾನಯೋಗ ಎಂದು ಕರೆಯುತ್ತಾರೆ. ಮಾತಾಜಿ ಸ್ವಲ್ಪ ಸ್ಕ್ರೀನ್ ಅಷ್ಟೇ ಇರುವುದು. ಹರೇ ಕೃಷ್ಣ. ಎಂದು ಕರೆಯುತ್ತಾರೆ ಅಷ್ಟೇ. ಹರೇ ಕೃಷ್ಣ. ಸೊ ಹಾಗಾಗಿ ಇಲ್ಲಿ ಪೂರ್ಣ ಜ್ಞಾನದಿಂದ ಮಾಡಿದ ಚಟುವಟಿಕೆಗಳು ಮನುಷ್ಯನು ನಿಜವಾದ ಜ್ಞಾನವನ್ನು ಪಡೆಯಲಿಕ್ಕೆ ನೆರವಾಗತ್ತೆ. ಇಲ್ಲಿ 5.2 ಒಂದು ನಾವು ಡಿಸ್ಕಷನ್ ಮಾಡಿದ್ದೇವೆ ಈಗ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಜ್ಞಾನಯೋಗ ಎಂದು ಓದಿ. ಜ್ಞಾನಯೋಗದ ಪ್ರಕ್ರಿಯೆ. ಜ್ಞಾನಯೋಗ ಎಂದರೆ ಅತ್ಯುನ್ನತ ಜ್ಞಾನದ ಊಹೆಯ ಮೂಲಕ ಪರಮಾತ್ಮನೊಂದಿಗೆ ಸಂಪರ್ಕವನ್ನು ಇಟ್ಟುಕೊಳ್ಳುವುದು. ಅದು ಆತ್ಮ ಮತ್ತು ಜಡವಸ್ತು ಯಾವುದು ಎಂದು ತಾರತಮ್ಯ ಮಾಡುವುದು. ಒಂದು ನಿಮಿಷ, ಇದರ ಹಿಂದಿಂದ ಏನಿದೆ, ಇದರ ಹಿಂದಿಂದ ಇದಿತ್ತು ಕಾಣುತ್ತೆ ಅಲ್ವಾ? ಹರೇ ಕೃಷ್ಣ. ಇದು ಓದಿ. ಜ್ಞಾನಯೋಗ ಸಂಪರ್ಕ ಸಾಧಿಸುವ ಪ್ರಕ್ರಿಯೆಯು ಪ್ರಧಾನವಾಗಿ ಅನುಭವ ಗಮ್ಯವಾಗಿದ್ದರೆ ಅದನ್ನು ಜ್ಞಾನಯೋಗ ಎಂದು ಕರೆಯಲಾಗುತ್ತದೆ. ಅನುಭವ 6.46. ಇಲ್ಲಿ ಅನುಭವ ಅಂದ್ರೆ ಇಲ್ಲಿ ವ್ಯಕ್ತಿ ತಾನೇ ನೋಡಿ ಅಥವಾ ತಾನೇ ಅನುಭವಿಸಿ ಅದನ್ನು ಅರ್ಥ ಮಾಡಿಕೊಳ್ಳುವುದು. ಸೊ ಇಲ್ಲಿ ಅಂದ್ರೆ ಭಗವಂತನ ಜೊತೆ ಸಂಪರ್ಕ, ಅದರಲ್ಲಿ ಮಾಡ್ಲಿಕ್ಕಾಗಿ ಪ್ರಯತ್ನ ಮಾಡೋದು, ತತ್ವ ಚಿಂತನೆ ಅಥವಾ ಅನುಭವ ಗಮ್ಯ ಜ್ಞಾನ, ಇದು ಜ್ಞಾನಯೋಗ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ನಾವು ಈಗ ಭಕ್ತಿ ಯೋಗದಲ್ಲೂ ಕೂಡ ಈ ಅನುಭವ ಇರುತ್ತೆ. ಹೇಗೆ ಕೇಳಿದರೆ, ಅದು ಹರೇ ಕೃಷ್ಣ ಮಹಾಮಂತ್ರವನ್ನ ನಾವು ಜಪ ಮಾಡಿದಾಗ ವ್ಯಕ್ತಿಗೆ ತಾನು ಶರೀರ ಅಲ್ಲ, ತಾನು ಜೀವಾತ್ಮ ಅಂತ ಅರ್ಥ ಆಗತ್ತೆ. ಆ ಅನುಭವ ಗಮ್ಯ ಜ್ಞಾನ, ಈ ಜ್ಞಾನದಲ್ಲಿ ಏನ್ ತಿಳ್ಕೊಳ್ತಾರೆ, ನನ್ನ ದೇಹ ಅಲ್ಲ, ನಾನು ಆತ್ಮ. ಅದೇ ಜ್ಞಾನ ಭಕ್ತಿ ಯೋಗದಲ್ಲೂ ಬರುತ್ತೆ. ಭಕ್ತಿ ಯೋಗ ಅಂದ್ರೆ ಅದು ಎಲ್ಲವನ್ನೂ ಅಡಕಗೊಂಡಿದೆ. ಅದನ್ನ ನಾವೀಗ ಅರ್ಥ ಮಾಡ್ಕೊಳ್ತಾ ಇದ್ವಿ. ಭಕ್ತಿ ಯೋಗದಲ್ಲಿ ಅಂದ್ರೆ ಕರ್ಮವೂ ಉಂಟು, ಭಕ್ತಿ ಯೋಗದಲ್ಲಿ ಜ್ಞಾನವೂ ಉಂಟು, ಭಕ್ತಿ ಯೋಗದಲ್ಲಿ ಧ್ಯಾನವೂ ಉಂಟು. ಯಾಕಂದ್ರೆ ಮಂತ್ರ ಮೆಡಿಟೇಷನ್ ಇದೆ ಭಕ್ತಿಯಲ್ಲಿ. ಸೊ ಹಾಗಾಗಿ ಇದನ್ನ ಭಕ್ತಿಯಲ್ಲಿ ಏನಿದೆ, ಭಕ್ತಿಯಲ್ಲಿ ಇಲ್ಲಿ ನಾನು ದೇಹ ಅಲ್ಲ, ನಾನು ಆತ್ಮ, ಈ ತಿಳುವಳಿಕೆಯೂ ನಮಗೆ ಬರುತ್ತೆ. ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಿದಾಗ. ಈಗ ಜ್ಞಾನ ಯೋಗದ ಪ್ರಕ್ರಿಯೆ ಅಂತ ನಾವು ಓದಿದ್ವಿ ಅಲ್ವಾ? ಈಗ ಏನಾಗತ್ತೆ ಅಂದ್ರೆ, ಜ್ಞಾನ ಅಂದ್ರೆ ತಾರತಮ್ಯ ಭಾವ. ಈ ತಾರತಮ್ಯ ಭಾವ ಅಂತಂದ್ರೆ ಏನು? ಹರೇ ಕೃಷ್ಣ. ಯಾರಿಗಾದ್ರೂ ಗೊತ್ತಿದೆಯಾ ತಾರತಮ್ಯ ಭಾವ ಅಂದ್ರೆ? ಹರೇ ಕೃಷ್ಣ. ತಾರತಮ್ಯ ಭಾವ ಅಂದ್ರೆ ಏನು? ಯಾವುದು ಸರಿ ಯಾವುದು ತಪ್ಪು ಇದನ್ನ ತಿಳ್ಕೊಳ್ಳೋದು ತಾರತಮ್ಯ ಅಂದ್ರೆ. ಗೊತ್ತಾಯ್ತಾ? ಯಾವುದು ಸರಿ ಯಾವುದು ತಪ್ಪು ಅಂತ ತಿಳ್ಕೊಳ್ಳೋದು. ಸೊ ಯಾರು ಜ್ಞಾನಿಗಳಾಗಿದ್ದಾರೆ ಅವರಿಗೆ ಬುಧ ಅಂತ ಕರೀತಾರೆ. ಬುಧ ಅಂದ್ರೆ ಅವರಿಗೆ ಯಾವುದು ಸರಿ, ಜ್ಞಾನಿಗಳಿಗೆ ಗೊತ್ತಿರುತ್ತೆ ಯಾವುದು ಸರಿ ಯಾವುದು ತಪ್ಪು. ಇದರದ್ದು ಇದನ್ನ ಓದಿ. ಹರೇ ಕೃಷ್ಣ. ಜ್ಞಾನಯೋಗದ ಪ್ರಕ್ರಿಯೆ. ಈ ಸಂಸ್ಪರ್ಶನಾದ ಭೋಗ ದುಃಖಯೋಗೇನ ಏವತೆ ಅದ್ಯವಂತನ ಕೌಂತೆಯ ನತೇಶು ರಮತೆ ಬುಧ. ಭೌತಿಕ ಇಂದ್ರಿಯಗಳ ಸಂಪರ್ಕ ಸುಖವು ದುಃಖಗಳ ಮೂಲವಾಗಿರುವುದರಿಂದ ವಿವೇಕಿಯಾದವನು ಅದರಲ್ಲಿ ತೊಡಗುವುದಿಲ್ಲ. ಕುಂತಿಪುತ್ರನೇ, ಇಂತಹ ಸುಖಗಳಿಗೆ ಆದಿಯೂ ಅಂತ್ಯವೂ ಉಂಟು. ಆದುದರಿಂದ ವಿವೇಕಿಯಾದವನು ಅವುಗಳಿಗೆ ಸಂತೋಷ ಪಡುವುದಿಲ್ಲ. ಭಗವದ್ಗೀತಾ 5.22. ಹರೇ ಕೃಷ್ಣ. ಯೈಹಿ ಸಂಸ್ಪರ್ಶಜಾ ಭೋಗ ದುಃಖಯೋನಯೇವತೆ ಆದ್ಯಂತವಂತ ಕೌಂತೆಯ ನತೇಶು ರಮತೆ ಬುಧಃ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಏಹಿ ಸಂಸ್ಪರ್ಶಜ ಭೋಗ ದುಃಖಯೋನಯತೆ. ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವೇನು ಸುಖ ಅನುಭವಿಸ್ತೇವೆ ಅದು
ಭೌತಿಕ ಇಂದ್ರಿಯಗಳು ಭೌತಿಕ ವಸ್ತುಗಳೊಡನೆ ಸಂಪರ್ಕಕ್ಕೆ ಬಂದಾಗ ಉಂಟಾಗುವ ತಾತ್ಕಾಲಿಕ ಅನುಭವ. ನಾವೊಂದು ಒಳ್ಳೆಯ ಇದನ್ನ ಸಿನಿಮಾ ನೋಡ್ಲಿಕ್ಕೆ ನೋಡ್ತೇವೆ, ಒಳ್ಳೆಯ ಮ್ಯೂಸಿಕ್ ಕೇಳಲಿಕ್ಕೆ ನೋಡ್ತೇವೆ, ಅದರ ಸಂಪರ್ಕಕ್ಕೆ ಬರುತ್ತೆ, ಅದನ್ನು ಆನಂದಿಸ್ಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಆದ್ರೆ ಇದು ಭೌತಿಕ ಸುಖ, ಇದಕ್ಕೆ ಆದಿಯೂ ಉಂಟು ಅಂತ್ಯವೂ ಉಂಟು. ಆದ್ಯಂತವಂತಹ ಕೌಂತೆಯ, ಇದಕ್ಕೆ ಆದಿಯೂ ಉಂಟು ಅನುಭವ ಅಂತ್ಯವೂ ಉಂಟು. ಈಗ ಉದಾಹರಣೆಗೆ ನೀವು ಗುಲಾಬ್ ಜಾಮೂನ್ ತಿಂತೀವಿ, ಒಂದು ತಿಂತೇವೆ ನಮ್ಗೆ ಖುಷಿ ಆಗುತ್ತೆ, ಇನ್ನೊಂದು ತಿಂತೇವೆ, ಆಮೇಲೆ ಇನ್ನೊಂದು ತಿಂತೇವೆ, ಆಮೇಲೆ ಇನ್ನೊಂದು ತಿಂತೇವೆ. 10 ತಿಂದ್ಮೇಲೆ ಮತ್ತೆ ತಿನ್ಲಿಕ್ಕೆ ಆಗತ್ತಾ? ಮಾತಾಜಿ ಹಾಗಲ್ಲ. ಸೊ ಹಾಗಾಗಿ ಅದು ಆಗೋದಿಲ್ಲ. ಹಾಗಾಗಿ ಕೃತಕ ಅಂದರೆ ಇಂದ್ರಿಯ ಸುಖಗಳು ಅದು ನಾವು ಏನು ಇಂದ್ರಿಯ ಭೋಗ ಮಾಡ್ತೇವೆ ಅದು ಮನುಷ್ಯನ ಮತ್ತೆ ದೈಹಿಕ ಮತ್ತು ಮಾನಸಿಕ ದುಃಖಗಳಿಗೆ ಕಾರಣ. ನಾವು ಇಂದ್ರಿಯ ಭೋಗ ಮಾಡೋದಕ್ಕೆ ಕಾರಣ ಇಂದ್ರಿಯ ಭೋಗ ನಮ್ಗೆ ಏನನ್ನು ತಂದು ಕೊಡುತ್ತೆ? ಹರೇ ಕೃಷ್ಣ. ದೈಹಿಕ ಮತ್ತು ಮಾನಸಿಕ ನಮಗೆ ದೈಹಿಕ ಮಾನಸಿಕ ದುಃಖಗಳನ್ನು ತಂದು ಕೊಡುತ್ತೆ. ನೋಡಿ, ಮಾನಸಿಕ ದುಃಖಗಳನ್ನು ಏಹಿ ಸಂಸ್ಪರ್ಶಜ ಭೋಗ ದುಃಖ ಯೋನೇ ಏವತೆ. ಸೊ ಹಾಗಾಗಿ ಈ ಲೌಕಿಕ ಸುಖ ಅಂತಕ್ಕಂಥದ್ದು ಮರಳುಗಾಡಿನಲ್ಲಿ ಈಗ ಒಂದು ಮೃಗತೃಷ್ಣೆ ಅಂತ ಹೇಳ್ತಾರೆ. ಮರಳುಗಾಡಿನಲ್ಲಿ ಅದಕ್ಕೆ ಏನ್ ಹೇಳ್ತಾರೆ? ಒಂದು ನೀರು ಇಲ್ಲ, ನೀರಿದ್ದಂಗೆ ಕಾಣ್ತದೆ ಅಲ್ವಾ? ಬಿಸಿಲು ಕುದುರೆ ಮೃಗತೃಷ್ಣೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಜಿಂಕೆ ನೀರಿದೆಯೋ ಅಂತ ಓಡಿ ಹೋಗುತ್ತೆ, ನೀರಿದ್ದಂಗೆ ಕಾಣುತ್ತೆ, ಅಲ್ಲಿ ನೀರೇ ಇರೋದಿಲ್ಲ. ಸೊ ಅದೇ ತರಹ ಸುಖ ಇದೆ ಅಂತ ನಮ್ಗೆ ಕಾಣುತ್ತೆ ಭೌತಿಕದಲ್ಲಿ, ಇದು ಸುಖವೇ ಇಲ್ಲ. ಯಾಕಂದ್ರೆ ಇದು ದುಃಖಾಲಯ, ಇದು ಭೌತಿಕ ಪ್ರಪಂಚವನ್ನ ಮಾಡಿರೋದೇ ಹಾಗೆ. ಸೊ ಹಾಗಾಗಿ ಇಲ್ಲಿ ರೋಗಿ ಒಬ್ಬ ಗುಣ ಆಗ್ಬೇಕು ಅಂತಂದ್ರೆ ಅವನು ತನಗೆ ಇಷ್ಟವಿದ್ದರೂ ಕೂಡ ಹಾನಿಕಾರಕವಾದ ಆಹಾರವನ್ನು ಬಿಡ್ಲೇಬೇಕಲ್ವಾ? ಒಬ್ಬನು ಟೈಫಾಯ್ಡ್ ಬಂದಿರುತ್ತೆ, ಎಣ್ಣೆ ಪದಾರ್ಥ ಅಥವಾ ಅವನಿಗೆ ಕಾಮಾಲೆ ಕಾಯಿಲೆ ಬಂದಿರುತ್ತೆ, ಎಣ್ಣೆ ಪದಾರ್ಥ ತಿನ್ಲಿಕ್ಕಾಗತ್ತಾ? ಇಲ್ಲ. ಇಷ್ಟ ಇಲ್ಲ ನನಗೆ ಇಷ್ಟ ಇದೆ ತಿನ್ಬೇಕು ಅಂತ, ಆದರೆ ಅದು ಹಾನಿಕಾರಕ, ಅದು ಬಿಡಬೇಕು. ಹಾಗೆಯೇ ಮನುಷ್ಯನು ಆಧ್ಯಾತ್ಮದಲ್ಲಿ ಮುಂದುವರಿಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಬೇಕು ಅಂದ್ರೆ ಭೌತಿಕ ಆಸೆಗಳನ್ನು ನಿಯಂತ್ರಿಸಬೇಕು. ಯಾಕೆಂದ್ರೆ ಭೌತಿಕದಲ್ಲಿ ಸುಖ ಪಟ್ರೆ ಅದು ನಮಗೆ ದುಃಖಕ್ಕೆ ಕಾರಣ. ಇದನ್ನ ನತೇಶು ರಮತೆ ಬುಧ ಅಂತಂದ್ರೆ ಇಲ್ಲಿ ವಿವೇಕಿಯಾದವನಂದ್ರೆ ಯಾರಿಗೆ ಇದೆಲ್ಲ ಗೊತ್ತಿದೆ. ಸೊ ಅವನು ತಾತ್ಕಾಲಿಕ ಇಂದ್ರಿಯ ಸುಖದಲ್ಲಿ ತೊಡಗುವುದಿಲ್ಲ. ನತೇಶು ರಮತೆ ಬುಧ, ಅದರಲ್ಲಿ ಅವನು ಇಂತಹ ತಾತ್ಕಾಲಿಕ ಸುಖದಲ್ಲಿ ಅವನು ತೊಡಗೋದಿಲ್ಲ. ಸೊ ಹಾಗಾಗಿ ಮನುಷ್ಯನಿಗೆ ಏನು ಆನಂದ ಪಡಬೇಕು ಅಂತ ಇದೆ, ಆ ಆನಂದ ಭಗವಂತನ ಪಾದಗಳಲ್ಲಿ ಇದೆ. ಸೊ ಅದು ಭಗವಂತನ ಲೋಕದಲ್ಲಿ ಇದೆ. ಸೊ ಅದನ್ನ ಪಡ್ಕೊಳ್ಳೋದು ಹೇಗೆ? ಅದನ್ನ ನಾವು ಭಕ್ತಿಯಿಂದ ಪಡ್ಕೊಳ್ಬಹುದು, ಭಗವಂತನ ಸೇವೆಯಿಂದ ಪಡ್ಕೊಳ್ಬಹುದು. ನಾವು ಯಾವಾಗ ಭಗವಂತನ ಸೇವೆಯನ್ನು ಮಾಡ್ತೇವೆ ಅವಾಗ ನಮಗೆ ಸೇವಾನಂದ, ಅದು ಒಂದು ಕೃಷ್ಣಾನಂದ, ಪರಮಾನಂದ ಅದು ಸಿಗ್ತದೆ, ಸೇವೆಯ ಆನಂದ ಸಿಕ್ಕುತ್ತೆ. ಹರೇ ಕೃಷ್ಣ. ಓದಿದು. ಹರೇ ಕೃಷ್ಣ ಮಾತಾಜಿ. ಜ್ಞಾನ ಯೋಗದಿಂದ ಧ್ಯಾನ ಯೋಗ, ಬೇರೆ ಬೇರೆ ದೈಹಿಕ ಪ್ರಕ್ರಿಯೆಗಳಿಂದ ಜ್ಞಾನ ಯೋಗದಲ್ಲಿ ಪರಮಾತ್ಮನ ಜ್ಞಾನವು ಹೆಚ್ಚಿ ಮನಸ್ಸು ಅವನಲ್ಲಿ ನೆಲೆಸಿದಾಗ ಅದಕ್ಕೆ ಅಷ್ಟಾಂಗ ಯೋಗ ಎಂದು ಹೆಸರು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅದಕ್ಕೆ ನಾವು ಹಿಂದಿನ ಒಂದು ಇದರಲ್ಲಿ ನೋಡಿದ್ವಿ, ಹೇಗೆ ನಮಗೆ ಯಹಿ ಸಂಸ್ಪರ್ಶಜ ಭೋಗ ದುಃಖ ಯೋನೆ ಏವತೆ. ಯಹಿ ಸಂಸ್ಪರ್ಶಜ ಭೋಗ ದುಃಖ ಯೋನಿ ಏವತೆ ಅಂತ ಹೇಳಿದ್ದಾರೆ. ಅಂದ್ರೆ ನಾವು ಏನು ಕಣ್ಣು, ನಮ್ಮ ಕಿವಿ, ನಮ್ಮ ಮೂಗು, ನಮ್ಮ ನಾಲಿಗೆ, ನಮ್ಮ ಚರ್ಮ, ಇವುಗಳಿಂದ ನಾವು ಏನನ್ನು ಆನಂದಿಸ್ಲಿಕ್ಕೆ ಬಯಸ್ತೇವೆ, ಇದರಿಂದ ನಮಗೇನಾಗತ್ತೆ? ದುಃಖ ಬರ್ತದೆ. ಇದರಿಂದ ನಮಗೆ ಇಂದ್ರಿಯ ಭೋಗದಿಂದ ನಮಗೆ ಮತ್ತೊಂದು ದೇಹ, ನಮಗೆ ಭೌತಿಕ ಶರೀರ ಸಿಕ್ಕುತ್ತೆ. ಆದರೆ ನಾವು ಅದಕ್ಕಾಗಿಯೇ ಯಾರು ವಿವೇಕಿಯಾಗಿದ್ದಾನೆ ಅದು ಅವನು ಇದರಲ್ಲಿ ತೊಡಗೋದಿಲ್ಲ. ಈಗ ನಾವು ಜ್ಞಾನ ಯೋಗದಿಂದ ಧ್ಯಾನ ಯೋಗಕ್ಕೆ ನಾವು ನೋಡ್ತಾ ಇದ್ದೇವೆ. ಇದನ್ನು ಓದಿದ್ದೀರಿ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ಓದಿದೆ. ಈಗ ನಾವು ಜ್ಞಾನವನ್ನು ಬೆಳೆಸಿಕೊಂಡ ಮೇಲೆ ನಾವು ಆ ಜ್ಞಾನಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು, ಹೌದು ಇಲ್ವೋ? ಹರೇ ಕೃಷ್ಣ.
ಮಾಡ್ಬೇಕು ಮಾತಾಜಿ. ಮಾಡ್ಬೇಕು. ಯಾಕೆ ಅಂದ್ರೆ ಈಗ ನಮಗೆ ಥಿಯರಿ ಅರ್ಥ ಆಯ್ತು ಅಂದ್ಮೇಲೆ ನಾವು ಪ್ರಾಕ್ಟಿಕಲ್ ಮಾಡ್ಬೇಕಲ್ವಾ? ಹಾಗಿದ್ರೆ ಮಾಡ್ಬೇಕು ನಮ್ಮ ಮಾತಾಜಿ. ಕೆಲಸ ಪರಿಪೂರ್ಣ ಆಗತ್ತೆ. ಅವಾಗ ಆತ್ಮ ಸಾಕ್ಷಾತ್ಕಾರ ಪಡ್ಕೊಳ್ಳಿಕ್ಕೆ ನಾವು ಸಾಧ್ಯ. ಸೊ ಹಾಗಾಗಿ ಈಗ ಈ ಭೌತಿಕ ಪ್ರಪಂಚ ಇದೆ ಅಲ್ವಾ, ಇದು ದುಃಖಾಲಯ. ಇದು ನಮಗೆ ನಮ್ಮನ್ನ ಸಂಪೂರ್ಣವಾಗಿ ಸಂತೋಷವಾಗಿ ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇದು ದುಃಖಾಲಯ. ಇದು ಭಗವಂತ ಹೇಳಿದ್ದಾನೆ, ದುಃಖಾಲಯಂ ಅಶಾಶ್ವತಂ ಅಂತ ಹೇಳಿದ್ದಾನೆ. ಸೊ ಹಾಗಾಗಿ ಭಗವಂತನನ್ನು ನಾವು ಧ್ಯಾನ ಮಾಡಬೇಕು. ಸೊ ಹೇಗೆ ಧ್ಯಾನ ಮಾಡಬೇಕು? ಅದಕ್ಕೂ ಒಂದು ವಿಧಾನ ಇದೆ ಭಗವಂತನನ್ನು. ಅದನ್ನ ಅಷ್ಟಾಂಗ ಯೋಗ ಅಂತ ಹೇಳ್ತಾರೆ. ಅಂದ್ರೆ ಈ ಅಷ್ಟಾಂಗ ಯೋಗದ ಮೂಲ ಉದ್ದೇಶ ಏನು ಅಂತಂದ್ರೆ ನಿರಂತರವಾಗಿ ಭಗವಂತನ ಧ್ಯಾನ ಮಾಡೋದು. ನಾವು ನಿರಂತರವಾಗಿ ಯಾವಾಗ ಧ್ಯಾನ ಮಾಡ್ತೇವೆ ಒಂದು ವಸ್ತುವಿನಲ್ಲಿ, ಅದು ಸಾಧ್ಯ ಆಗತ್ತಾ? ನಿರಂತರವಾಗಿ ಧ್ಯಾನ ಮಾಡ್ಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ ಮಾತಾಜಿ. ಯಾಕೆ ಅಂತಂದ್ರೆ ಮನಸ್ಸು ಚಂಚಲ ಅಲ್ವಾ. ಮನಸ್ಸು ಚಂಚಲಂ ಹಿ ಮನ ಕೃಷ್ಣ ಪ್ರಮಾತಿ ಬಲವದೃಢಂ. ತುಂಬಾ ಕಷ್ಟ ಈ ಮನಸ್ಸು ಚಂಚಲವಾದದ್ದು. ಇದನ್ನ ಒಂದು ಕ್ಷಣ ಈಚೆ ಯೋಚನೆ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಯೋಚನೆ ಮಾಡಿಬಿಡತ್ತೆ, ಬೇರೆ ಕಡೆಗೆ ಹೋಗುತ್ತೆ. ಸೊ ಹಾಗಾಗಿ ನಮ್ಗೆ ನೋಡಿ, ಜಪ ಮಾಡುವಾಗ ಕೂಡ ಮೊದಲ ಸಲ ಜಪ ಮಾಡುವಾಗ ಏಕಾಗ್ರತೆ ಇಟ್ಕೊಂಡು ಜಪ ಪ್ರಾರಂಭ ಮಾಡ್ತೇವೆ. ಸ್ವಲ್ಪ ಸಮಯ ಹೋದ್ಮೇಲೆ ಮನಸ್ಸು ಮತ್ತೊಂದು ಕಡೆ ಹೋಗ್ಬಿಡುತ್ತೆ ಅಲ್ವಾ. ಆಚೆ ಈಚೆ ನೋಡ್ತೇವೆ ಅಲ್ವಾ, ಮನಸ್ಸು ಹೋಗುತ್ತೆ ಯಾವುದೋ ಕಡೆ, ಮತ್ಯಾವುದೋ ಮನಸ್ಸಿನ ಮತ್ಯಾವುದೋ ಯೋಚನೆ, ಮತ್ಯಾವುದೋ ಘಟನೆಯನ್ನ ನೆನಪು ಮಾಡ್ಕೊಳ್ಳುತ್ತೆ ಅದು ಹಾಗೆಲ್ಲ. ಸೊ ಹಾಗಾಗಿ ನಮಗೆ ಮನಸ್ಸನ್ನ ನಾವು ನಿಯಂತ್ರಣಕ್ಕೆ ತಂದು ಅದನ್ನ ನಾವು ಧ್ಯಾನ ಮಾಡೋದು ತುಂಬಾ ಕಷ್ಟ. ಸೊ ಹಾಗಾಗಿ ಈ ಅಷ್ಟಾಂಗ ಯೋಗ, ಇದರಲ್ಲಿ 8 ಅಂಗಗಳಿರುತ್ತೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಇದು 8. ಆದರೆ ಈ ಅಷ್ಟಾಂಗ ಯೋಗ ಇದನ್ನ ನಾವು ಮುಂದಿನ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಮುಂದಿನ ಅಧ್ಯಾಯದಲ್ಲಿ ನೋಡ್ತೇವೆ. ಸೊ ಆದರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅಷ್ಟಾಂಗ ಯೋಗ ಈ ಒಂದು ಕಲಿಯುಗಕ್ಕೆ ಹೇಳಿದ್ದಲ್ಲ. ಕಲಿಯುಗಕ್ಕೆ ನಮ್ಗೆ ಏನ್ ಹೇಳಿದ್ದಾರೆ? ಹರೇ ಕೃಷ್ಣ ಮಹಾಮಂತ್ರ ಕೊಟ್ಟಿದ್ದಾರೆ ಅಲ್ವಾ. ಹರೇ ಕೃಷ್ಣ. ಹೌದು ಮಾತಾಜಿ. ಹರೇರ್ನಾಮ 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 ಇವ ಕೇವಲಂ ಕಲೋ ನಾಸ್ತಿ ಏವ ನಾಸ್ತಿ ಗತಿರನ್ಯತ. ಸೊ ಆದರೆ ಇನ್ನು ಹಿಂದೆ ಅದು ಕೃತಯುಗದಲ್ಲಿ ಈ ಅಷ್ಟಾಂಗ ಯೋಗ ಇತ್ತು. ಯಾವ ವ್ಯಕ್ತಿ ಉಸಿರಾಟವನ್ನ ನಿಯಂತ್ರಣೆ ಮಾಡ್ತಾನೆ, ಅಂದರೆ ಅವನು ಪ್ರಾಣಾಯಾಮ ಮಾಡ್ತಾನೆ, ಅವಾಗ ಮನಸ್ಸು ನಿಯಂತ್ರಣಕ್ಕೆ ಬರ್ತದೆ. ಅವಾಗ ಅವನು ಇಚ್ಛಾದ್ವೇಷಗಳನ್ನೆಲ್ಲ ಅವನು ನಿಯಂತ್ರಿಸಲಿಕ್ಕೆ ಸಾಧ್ಯ ಆಗತ್ತೆ. ಅದು ಯೋಗ ರುರುಕ್ಷ ಅಂತ ಕರೀತಾರೆ. ಆಮೇಲೆ ಪ್ರತ್ಯಾಹಾರ ಅಂತಂದ್ರೆ ಇಂದ್ರಿಯಗಳನ್ನು ಇಂದ್ರಿಯ ವಸ್ತುವಿನಿಂದ ಬೇರ್ಪಡಿಸುವುದು. ಆಮೇಲೆ ಈ ಪ್ರತ್ಯಾಹಾರ ಆದ್ಮೇಲೆ ಅಲ್ಲಿ ಧಾರಣ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನ ಈ ದಿವ್ಯ ಮಂಗಳ ರೂಪ ಇದರ ಮೇಲೆ ಧ್ಯಾನಿಸುವುದು, ಚಿಂತನೆ ಮಾಡ್ತಕ್ಕಂಥದ್ದು. ಇಲ್ಲಿ ನೀವು ನೋಡ್ತಾ ಇದ್ದೀರಿ ಅಲ್ವಾ, ಈ ದಿವ್ಯ ಮಂಗಳ ರೂಪ ಭಗವಂತನದು. ಸೊ ಅದನ್ನ ತನ್ನ ಮನಸ್ಸಿನ ಚಿಂತನೆ ಮಾಡ್ತಾ ಬರೋದು ಧ್ಯಾನ. ಈ ಧಾರಣ ಮಾಡ್ಕೊಳ್ಳೋದು, ಭಗವಂತನ ರೂಪವನ್ನು ಚಿಂತಿಸುವುದು ಧಾರಣ ಅಂತ ಹೇಳ್ತಾರೆ. ಆಮೇಲೆ ಧ್ಯಾನದ ಸ್ಥಿತಿ ಅಂದರೆ ನಿರಂತರವಾಗಿ ಭಗವಂತನ ಬಗ್ಗೆ ಯೋಚನೆ ಮಾಡೋದು. ಆಮೇಲೆ ಸಮಾಧಿ ಸ್ಥಿತಿ ಅಂದ್ರೆ ಭಗವಂತನನ್ನು ಎಡೆಬಿಡದೆ ಚಿಂತನೆ ಮಾಡ್ತಕ್ಕಂಥ ಸ್ಥಿತಿ. ಅಂದ್ರೆ ಆಗ ಅವನು ಭಗವಂತನನ್ನು ತನ್ನ ಹೃದಯದಲ್ಲಿ ಕಾಣ್ತಾನೆ. ಅದಕ್ಕೆ ಏನ್ ಹೇಳ್ತಾರೆ? ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ ಯಸ್ಯಾಂತಂ ನ ವಿದುಃಸುರಾಸುರಗಣ ದೇವಾಯ ತಸ್ಮೈ ನಮಃ. ಸೊ ಈ ರೀತಿ ಅವರು ಭಗವಂತನನ್ನ ತಮ್ಮ ಹೃದಯದಲ್ಲಿ ಕಾಣ್ತಾರೆ. ಆದರೆ ಈ ಒಂದು ಅಷ್ಟಾಂಗ ಯೋಗ ಇದೆಯಲ್ಲ, ಇದು ಈ ಒಂದು ಕಲಿಯುಗಕ್ಕೆ ಹೇಳಿದ್ದಲ್ಲ. ಮತ್ತೆ ಇಲ್ಲಿ ಬಹಳಷ್ಟು ಸಾಧನೆಯ ಅವಶ್ಯಕತೆ ಇದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಏಕಾಂತವಾಸ ಮತ್ತೆ ಬ್ರಹ್ಮಚರ್ಯ ಇದೆಲ್ಲ ಪರಿಪಾಲನೆ ಮಾಡಬೇಕು. ಇದು ಮಕ್ಕಳಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಹಿಳೆಯರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ವೃದ್ಧರಿಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆಗತ್ತಾ? ಯಾರಿಗಾದ್ರೂ ವೈರಾಗ್ಯ ಹೊಂದಿ ಕಾಡಲ್ಲಿ ಹೋಗಿ ಏಕಾಂಗಿಗೆ ಕುಳಿತುಕೊಳ್ಳಿಕ್ಕಾಗತ್ತಾ? ಇಲ್ಲ ಮಾತಾಜಿ, ಇಲ್ಲ. ಸೊ ಅಲ್ಲಿ ಧ್ಯಾನ ಮಾಡಬೇಕು, ಆಮೇಲೆ ಸಮಾಧಿ ಸ್ಥಿತಿಯನ್ನು ಪಡ್ಕೊಳ್ಬೇಕು. ಸೊ ಆದರೆ ಈ ಸಮಾಧಿ ಸ್ಥಿತಿಯನ್ನು ಪಡ್ಕೊಳ್ಳೋದು, ನಾವು ಸಮಾಧಿ ಸ್ಥಿತಿಗೆ ಹೋಗ್ಲಿಕ್ಕೆ ಸಾಧ್ಯ ಇದೆಯಾ? ಹರೇ ಕೃಷ್ಣ, ಸಾಧ್ಯ ಇದೆಯಾ?
ಭಕ್ತಿ ಯೋಗದಲ್ಲಿ ಇದೆ ಮಾತಾಜಿ. ಅಂದ್ರೆ ನಾವು ಸಮಾಧಿಗೆ ಹೋಗ್ತೇವೆ, ನಾವು ಐಹಿಕದಲ್ಲಿ ಹೋಗ್ತೇವೆ ಸಮಾಧಿಗೆ, ಅಲ್ವಾ? ಹೋಗ್ತೀರಲ್ಲ? ಈಗ ಒಮ್ಮೆ ನೀವೆಲ್ಲ ಹೌದು ಮಾತಾಜಿ. ಒಂದು ಸಿನಿಮಾ ನೋಡಿರ್ಬೋದು, 3 ಗಂಟೆ ಸಿನಿಮಾ ಹಾಲಲ್ಲಿ ಕೂತಾಗ ಅಲ್ಲೇ ಮುಳುಗಿ ಹೋಗಿ ತನ್ಮಯರಾಗಿ ನೋಡಿ ಸಿನಿಮಾ ಥಿಯೇಟರ್ಲಿ ಕಣ್ಣೀರು ತೆಗೆದು ಬಿಡ್ತೇವೆ ಕೆಲವೊಂದು ಎಲ್ಲ ದೃಶ್ಯಗಳು ಬಂದಾಗ, ಅಲ್ವಾ? ಅಲ್ಲಿ ಸಮಾಧಿಗೆ ಹೋಗ್ತೇವೋ ಹೌದು ಇಲ್ಲ? ಮಾತಾಜಿ. ಆ ಅಲ್ಲಿ ಹೋಗ್ತೇವೋ ಇಲ್ವೋ? ಆದ್ರೆ ಅದು ಐಹಿಕವಾದ ಮಾತಾಜಿ. ಸಮಾಧಿ ಸ್ಥಿತಿ, ಅದು ಉಪಯೋಗ ಇಲ್ಲ. ಅಂದ್ರೆ ನಮ್ಗೆ ಹೋಗ್ತಕ್ಕಂಥದ್ದು ಆ ಆಧ್ಯಾತ್ಮಿಕ ಸಮಾಧಿ ಸ್ಥಿತಿಗೆ ನಾವು ಹೋಗ್ಬೇಕು, ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಸೊ ಹಾಗಾಗಿ ಈಗ ಈ ಒಂದು ನಾವು ಭಗವಂತನನ್ನು ಕೇಂದ್ರ ಬಿಂದುವನ್ನು ಮಾಡಿಕೊಂಡು ನಾವು ಪ್ರತಿಯೊಂದು ಚಟುವಟಿಕೆಗಳಲ್ಲಿಯೂ ಭಗವಂತನನ್ನ ಚಿಂತಿಸಬೇಕು. ಆ ರೀತಿಯಾಗಿ ಭಗವಂತನಲ್ಲಿ ನಾವು ಧ್ಯಾನವನ್ನು ಮಾಡಬೇಕು. ಈಗಿನ ಕಾಲದಲ್ಲಿ ಏನಾದ್ರೂ ಈ ತರ ವ್ಯವಸ್ಥೆ ಇದೆಯಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಇಲ್ಲ. ಅದಕ್ಕೆ ನಮ್ಗೆ ನೋಡಿ, ಹಿಂದಿನ ಕಾಲದಲ್ಲೆಲ್ಲ ಒಂದು ಮದುವೆ ಇರಲಿ ಅಥವಾ ಒಂದು ನಾಮಕರಣ ಇರಲಿ ಅಥವಾ ಮನೆಯಲ್ಲಿ ಯಾವ್ದಾದ್ರು ಶುಭ ಒಂದು ಸಂದರ್ಭ ಇರಲಿ, ಅಲ್ಲಿ ಎಲ್ಲ ಭಗವಂತನ ಆರಾಧನೆ ಸಂಕೀರ್ತನೆ ಎಲ್ಲ ಮುಖ್ಯವಾಗಿತ್ತಲ್ವಾ ಹಿಂದೆ? ಹೌದು. ಆದ್ರೆ ಹೌದು ಮಾತಾಜಿ. ಈಗ ಎಲ್ಲ ನೋಡಿ, ಹೆಚ್ಚಿನ ಒಂದು ಕಾರ್ಯಕ್ರಮಗಳು ಎಲ್ಲ ಹಾಲಲ್ಲಿ ನಡೀತದೆ ಅಲ್ವಾ? ಹಾ ಮಾತಾಜಿ. ಎಲ್ಲವೂ ಹಾಲು ನೋಡಿ. ನೀವು ಬೇಕಾದ್ರೆ ನಾಮಕರಣ ನೋಡಿ, ವಿವಾಹ ನೋಡಿ, ಅಥವಾ ನೀವು ಯಾವುದೇ ಉಪನಯನ ನೋಡಿ, ಯಾವ್ದು ಬೇಕಾದ್ರೂ ನೋಡಿ, ಒಂದು ಬಂತು ಅಂದ್ರೆ ಎಲ್ಲರೂ ಕೂಡ ಅದರ ಹಾಲಲ್ಲಿ ನಡೆಯುತ್ತೆ. ಮನೆಯಲ್ಲಿ ಹಿಂದೆಲ್ಲ ನಡೀತಿತ್ತಲ್ವಾ? ಅಲ್ಲಿ ಎಲ್ಲ ಭಗವಂತನ ಆರಾಧನೆ ಎಲ್ಲ ನಡೀತಿತ್ತು ಯಾವುದೇ ಒಂದು ಸಂದರ್ಭದಲ್ಲಿ. ಈಗ ಆ ವಾತಾವರಣವೇ ಬದಲಾವಣೆ ಆಗಿದೆ. ಸೊ ಹಾಗಾಗಿ ಈಗ ಏನಾಗಿದೆ, ಕಾಲ ಬದಲಾಗಿರೋದ್ರಿಂದ ಇಂದ್ರಿಯ ಭೋಗಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ ಹೊರತು ಆ ಭಗವಂತನ ಆರಾಧನೆಗೆ ಯಾವುದೇ ಒಂದು ಒತ್ತು ಸಿಗ್ತಾ ಇಲ್ಲ. ಜನ ಮರಿತಾ ಇದ್ದಾರೆ ಅಲ್ವಾ? ಹೌದು. ಹಾ. ಆದ್ರೆ ಏನ್ ಹೇಳ್ತಾರೆ, ಸ್ಮರ್ತವ್ಯಂ ಸತತಂ ವಿಷ್ಣು ವಿಸ್ಮರ್ತವ್ಯಂ ನ ಜಾತು ಚಿತ್. ಯಾವಾಗ್ಲೂ ಏನ್ ಹೇಳ್ತಾರೆ, ಸರ್ವ ವಿಧಿ ನಿಷೇಧೆಯೋ ಏತಯೋರೇವ ಕಿಂಕರಃ. ಅಂದ್ರೆ ನಾವು ಏನು ಕೆಲಸ ಮಾಡ್ಲಿ, ಏನೇ ಒಂದು ವಿಚಾರ ಮಾಡ್ಲಿ, ಯಾವಾಗಲೂ ಭಗವಂತನನ್ನ ನೆನಿಬೇಕಂತೆ. ಅದೇ ಧ್ಯಾನ ಅಂತ ಕರೀತಾರೆ. ಯಾವಾಗಲೂ ಭಗವಂತನನ್ನು ಧ್ಯಾನ ಮಾಡುವ ಸ್ಥಿತಿಗೆ ಬಂದಾಗ ಅದಕ್ಕೆ ಭಕ್ತಿ ಯೋಗ ಅಂತ ಕರೀತಾರೆ. ಸೊ ಅಂದ್ರೆ ಭಕ್ತಿಯಲ್ಲಿ ಈಗ ನೋಡಿ, ಭಕ್ತಿಯಲ್ಲಿ ಎಲ್ಲವೂ ಇದೆ, ಧ್ಯಾನವೂ ಇದೆ, ಜ್ಞಾನವೂ ಇದೆ, ಮತ್ತೆ ಅಲ್ಲಿ ಎಲ್ಲವೂ ಇದೆ. ಹೇಗೆ ಕೇಳಿದ್ರೆ, ಭಕ್ತಿಯಲ್ಲಿ ಜ್ಞಾನ ತನ್ನಿಂತಾನೆಗೆ ಬರ್ತದೆ. ನಾವು ಯಾವಾಗ ಭಕ್ತಿ ಯೋಗಕ್ಕೆ ತಲುಪ್ತೇವೆ ಅಲ್ಲಿ ಧ್ಯಾನ ತನ್ನಿಂತಾನೆ ಬರ್ತದೆ, ಮತ್ತೆ ಜ್ಞಾನವೂ ಕೂಡ ತನ್ನಿಂತಾನೆ ಬರ್ತದೆ, ಸಮಾಧಿ ಸ್ಥಿತಿಯು ತನ್ನಿಂತಾನೆ ಬರ್ತದೆ. ನೋಡಿ, ಯಶೋಧ ಮಾತೆ ಅವಳು ನೋಡಿ, ಅವಳು ಮೊಸರು ಕಡಿತಾ ಇದ್ದಾಗಲೂ ಕೂಡ ಭಗವಂತನನ್ನು ನೆನಪಿಸಿ ಹಾಡ್ತಾ ಇದ್ಲು. ಪ್ರತಿಯೊಂದು ಕೆಲಸದಲ್ಲೂ ಕೂಡ ಕೃಷ್ಣನನ್ನು ನೆನೀತಾ ಇದ್ಲು. ಅದೇ ಸಮಾಧಿ ಸ್ಥಿತಿ. ಇದು ಅರ್ಥ ಆಯ್ತಾ ಹರೇ ಕೃಷ್ಣ ಹೇಗೆ ಅಂತ? ಯಾಕೆಂದ್ರೆ ಅವಳು ಸಹಜವಾಗಿ ಭಗವಂತನನ್ನ ಅವಳು ಪ್ರೀತಿಸ್ತಾಳೆ. ಅಂದ್ರೆ ಕೃಷ್ಣ ಅಂದ್ರೆ ಲವ್ ಆಫ್ ಕೃಷ್ಣ ಸಹಜವಾಗಿ, ಗೊತ್ತಾಯ್ತಾ? ಹಾಗೆ ನಾವು ಕೂಡ ಭಕ್ತಿ ಯೋಗನ ಆ ರೀತಿ ಸಾಧಿಸ್ಬೇಕು. ಇದು ಅರ್ಥ ಆಯ್ತಾ ಹರೇ ಕೃಷ್ಣ? ಆಯ್ತು ಮಾತಾಜಿ. ಹಾ, ಇದನ್ನೇ ಹೇಳ್ತಾರೆ. ಈಗ ನೋಡಿ, ನಾವು ನಿಧಾನವಾಗಿ ಮೆಟ್ಟಿಲು ಜ್ಞಾನಯೋಗ, ಧ್ಯಾನ ಯೋಗ ಇದೆಲ್ಲ ನಿಧಾನವಾದ ಮೆಟ್ಟಿಲು ಮಾರ್ಗ. ಈಗ ಇದಕ್ಕೆ ಏನ್ ಹೇಳ್ತಾರೆ ಅಂತಂದ್ರೆ, ಈಗ ಭಕ್ತಿ ಯೋಗ ನೇರವಾದ ಮಾರ್ಗ. ಇದಕ್ಕೆ ಇನ್ನೊಂದು ಇದನ್ನ ಹೇಳ್ತಾರೆ, ಮಾರ್ಜಲ ಕಿಶೋರ ನ್ಯಾಯ ಮತ್ತೆ ಮರ್ಕಟ ಕಿಶೋರ ನ್ಯಾಯ. ನೀವು ಬೆಕ್ಕು ಮರಿಯನ್ನು ಕಚ್ಚಿಕೊಂಡು ಹಿಡ್ಕೊಂಡು ಹೋಗ್ತಾ ಇರೋದನ್ನ ನೋಡಿರ್ಬೋದು ಅಲ್ವಾ? ನೋಡಿದ್ದೀರಾ? ಬೆಕ್ಕು ಮರಿಯನ್ನು ಹೇಗೆ ಎತ್ಕೊಂಡು ಹೋಗ್ತದೆ? ಬಾಯಲ್ಲಿ ಕಚ್ಕೊಂಡು ಹೋಗ್ತದೆ. ಮಂಗ ಮರಿಯನ್ನು ಹೇಗೆ ಕರ್ಕೊಂಡು ಹೋಗುತ್ತೆ? ಮಧ್ಯದಲ್ಲಿ ತಪ್ಪಿಕೊಂಡು ಕರ್ಕೊಂಡು ಹೋಗುತ್ತೆ, ಕಾಲು ಕೈ ಮಧ್ಯದಲ್ಲಿ. ನೋಡಿ, ಬೆಕ್ಕು ಮರಿಯನ್ನ ಕಚ್ಕೊಂಡು ಬಾಯಲ್ಲಿ ಕರ್ಕೊಂಡು ಹೋಗುತ್ತೆ. ಅದಕ್ಕೆ ಮಾರ್ಜಲ ಕಿಶೋರ ನ್ಯಾಯ ಅಂತ ಹೇಳ್ತಾರೆ ಅದು. ಆಮೇಲೆ ಮರ್ಕಟ ಕಿಶೋರ ನ್ಯಾಯ ಅಂದ್ರೆ ಆ ಮಂಗ ಇದೆಯಲ್ಲ, ಮಂಗದ ಮರಿ ಇದೆಯಲ್ಲ, ಅದು ತಾಯಿಯನ್ನ ಗಟ್ಟಿ ಹಿಡ್ಕೊಳ್ತದೆ. ಮಂಗದ ಮರಿ ತಾಯಿಯನ್ನ ಗಟ್ಟಿ ಹಿಡ್ಕೊಳ್ತದೆ. ಅಂದ್ರೆ ಅರ್ಥ ಏನು ಅಂತಂದ್ರೆ, ಈ ಜ್ಞಾನ ಯೋಗದಲ್ಲಿ ನಾವು ಮಾಡ್ತಕ್ಕಂಥ ಪ್ರಯತ್ನ ಜಾಸ್ತಿ ಇರುತ್ತೆ. ಅಂದ್ರೆ ಅದಕ್ಕೆ ಅರ್ಥ ಆಯ್ತಾ ನಿಮ್ಗೆ ಮಾತಾಜಿ? ಮರ್ಕಟ ಕಿಶೋರ ಭಗವಂತನನ್ನು ಹುಡುಕಿಕೊಂಡು ಹೋಗ್ತಾನೆ ಯೋಗಿ. ಆದರೆ ಮಾರ್ಜಲ ಕಿಶೋರ ನ್ಯಾಯ ಭಕ್ತ ಏನ್ ಮಾಡ್ತಾನೆ,
ಅವನು ಮಾಡುವ ಭಕ್ತಿ ಕಾರ್ಯದಿಂದ ಭಗವಂತ ಸುಲಭವಾಗಿ ಅವನಿಗೆ ಒಲಿತಾನೆ. ಇದನ್ನ ಇಲ್ಲಿ ನಾವು ತಿಳ್ಕೊಳ್ಬೇಕು. ಈ ಎರಡು ನ್ಯಾಯ, ಮಾರ್ಜಲ ಕಿಶೋರ ನ್ಯಾಯ ಮತ್ತೆ ಮರ್ಕಟ ಕಿಶೋರ ನ್ಯಾಯ. ಸೊ ಹಾಗಾಗಿ ಇಲ್ಲಿ ನಮ್ಗೆ ನಾವು ಇಲ್ಲಿ ಕರ್ಮಯೋಗದಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ, ಕರ್ಮಯೋಗದಲ್ಲಿ ಫಲವನ್ನು ಭಗವಂತನಿಗೆ ಕೊಡ್ತೇವೆ. ಭಕ್ತಿ ಯೋಗದಲ್ಲಿ ಕೂಡ ನಾವು ಅದನ್ನೇ ಮಾಡ್ತೇವೆ ಅಲ್ವಾ? ನಾವು ಮಾಡೋದಿಲ್ವಾ? ಫಲವನ್ನು ಕೊಡ್ತೇವೆ ಅಲ್ವಾ? ಆಮೇಲೆ ಜ್ಞಾನ ಯೋಗದಲ್ಲಿ ಏನಿದೆ, ನಾನು ದೇಹ ಅಲ್ಲ, ನನ್ನ ಆತ್ಮ, ಸೊ ಈ ಜಗತ್ತು ಶಾಶ್ವತ ಅಲ್ಲ, ಇದರ ತಿಳಿಯುತ್ತೆ. ಭಕ್ತಿ ಯೋಗದಲ್ಲೂ ಇದು ತಿಳಿಯುತ್ತೆ. ತಿಳಿಯುತ್ತೋ ಇಲ್ವೋ? ಹರೇ ಕೃಷ್ಣ. ಮತ್ತೆ ಭಕ್ತಿ ಯೋಗದಲ್ಲೂ ಕೂಡ ಭೌತಿಕ ವಿಚಾರದ ಆಸಕ್ತಿಗಳು ಹೊರಟು ಹೋಗ್ತಾ ಬರುತ್ತೆ. ಸೊ ಹಾಗಾಗಿ ಇಲ್ಲಿ ನಾವೇನ್ ತಿಳ್ಕೊಳ್ಬೇಕು ಅಂತಂದ್ರೆ, ಭಕ್ತಿ ಯೋಗದಲ್ಲಿ ಎಲ್ಲವೂ ಇದೆ. ಇದನ್ನ ಈಗ ನೋಡಿ, ಈ ಚಿತ್ರ ಕಾಣ್ತಾ ಇದೆಯಾ? ಹರೇ ಕೃಷ್ಣ. ಭಕ್ತಿ ಯೋಗದಲ್ಲಿ ಏನಿದೆ? ಭಕ್ತಿ ಯೋಗದಲ್ಲಿ ಎಲ್ಲವೂ ಇದೆ. ಈ ಭಕ್ತಿ ಯೋಗದಲ್ಲಿ ಇದು ಶಿಖರ, ನೋಡಿದ್ವಲ್ಲ, ಮೌಂಟ್ ಎವರೆಸ್ಟ್ ಅಂತ ಶಿಖರ. ಈಗ ಕರ್ಮಕಾಂಡದಿಂದ ಕರ್ಮಯೋಗ, ಕರ್ಮಯೋಗದಿಂದ ಜ್ಞಾನಯೋಗ, ಜ್ಞಾನಯೋಗದಿಂದ ಧ್ಯಾನ ಯೋಗ, ಧ್ಯಾನ ಯೋಗದಿಂದ ಪರಮಾತ್ಮನಲ್ಲಿ ಒಂದು ಧ್ಯಾನ, ನಿರಂತರವಾಗಿ ಧ್ಯಾನ ಮಾಡೋದು. ಆದರೆ ಆಮೇಲೆ ಭಕ್ತಿ ಯೋಗ. ಸೊ ಹಾಗಾಗಿ ಜ್ಞಾನಿಯಾದವನು ಭಕ್ತಿ ಯೋಗಕ್ಕೆ ಬರ್ಬೇಕಾದ್ರೆ ಬ್ರಹ್ಮನ ಹಂತಕ್ಕೆ ಬರಬೇಕು. ಆಮೇಲೆ ಧ್ಯಾನದವನು ಪರಮಾತ್ಮನನ್ನ ಸಾಕ್ಷಾತ್ಕಾರ ಮಾಡ್ಕೊಂಡು ಭಕ್ತಿಗೆ ಬರಬೇಕು. ಆದ್ರೆ ನೇರ ಮಾರ್ಗ ಕೃಷ್ಣ ಪ್ರಜ್ಞೆಯ ಭಕ್ತಿ ಯೋಗ. ಇದು ಅರ್ಥ ಆಯ್ತಾ? ಹರೇ ಕೃಷ್ಣ. ಆದರೆ ಭಕ್ತಿ ಯೋಗದಲ್ಲಿ ಜ್ಞಾನ ಉಂಟು. ನಾನು ದೇಹ ಅಲ್ಲ, ಭಕ್ತನಿಗೆ ಗೊತ್ತಿರುತ್ತೆ ನಾನು ದೇಹ ಅಲ್ಲ, ನನ್ನ ಆತ್ಮ, ಈ ಭೌತಿಕ ಪ್ರಪಂಚ ದುಃಖಾಲಯ, ಇದು ಗೊತ್ತಿರುತ್ತೆ. ಆಮೇಲೆ ಧ್ಯಾನ ಯೋಗ, ಈ ಧ್ಯಾನದಲ್ಲಿ ಮನಸ್ಸು ಏನಾಗಿರುತ್ತೆ, ಕಂಟ್ರೋಲ್ಗೆ ಬಂದಿರುತ್ತೆ. ಭಕ್ತಿಯನ್ನು ಮಾಡುವಾಗ ಭಕ್ತನ ಇಂದ್ರಿಯಗಳು ಕಂಟ್ರೋಲ್ ಬರುತ್ತೆ. ಭಕ್ತನ ಇಂದ್ರಿಯಗಳು ಹೇಗೆ ಕಂಟ್ರೋಲ್ ಬರುತ್ತೆ? ಭಗವಂತನ ಸೇವೆಗೆ ಅದನ್ನು ಅರ್ಪಿಸೋದ್ರಿಂದ ಕಂಟ್ರೋಲ್ ಬರುತ್ತೆ. ಸೊ ಹಾಗಾಗಿ ಇದನ್ನ ನಾವು ಭಕ್ತಿ ಯೋಗದಲ್ಲಿ ಎಲ್ಲವೂ ಇದೆ. ಆದರೆ ಜನ ಏನ್ ಮಾಡ್ತಾರೆ, ಭಕ್ತಿ ಯೋಗ ಅಂತಂದ್ರೆ ಹೌದು, ಜನರಿಗೆ ನಾವು ಏನ್ ತಿಳ್ಕೊಬೇಕಂದ್ರೆ, ಇದನ್ನ ನಾವು ಸುಲಭದ ವಿಧಾನವನ್ನ ಹೇಳಿದರೆ ಜನ ಏನ್ ಹೇಳ್ತಾರೆ, ನಂಗೆ ಸ್ವಲ್ಪ ಕಷ್ಟದ ವಿಚಾರ ಕೊಡು ಅಂತ ಹೇಳ್ತಾರೆ ಅಲ್ವಾ? ಇದು ಅವರಿಗೆ ಅರ್ಥ ಆಗುದಿಲ್ಲ. ಅಂದ್ರೆ ಭಕ್ತಿಗೆ ಬನ್ನಿ ಅಂತಂದ್ರೆ, ಭಕ್ತಿ ಅಂದ್ರೆ ಏನು, ಬರೇ ಹರೇ ಕೃಷ್ಣ ಮಹಾಮಂತ್ರ ಹೇಳೋದು, ಜಪ ಮಾಡುವುದು ಅಂತ ಹೇಳ್ತಾರೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ಅದನ್ನೇ ಹೇಳೋದು. ಅದಕ್ಕೆ ಏನ್ ಹೇಳ್ಬೇಕು ಅಂತಂದ್ರೆ, ಒಮ್ಮೆ ಅಂದ್ರೆ ಏನಾಗತ್ತೆ ಅಂದ್ರೆ, ಡಾಕ್ಟರ್ ಹತ್ರ ಹೋದ್ರೆ ನಂಗೆ ಏನಾದ್ರೂ ಹುಷಾರಿಲ್ಲ, ನನಗೆ ಏನಾದ್ರೂ ಮದ್ದು ಕೊಡಿ ಹೇಳ್ತಾರೆ. ಆದ್ರೆ ಅವರಿಗೆ ಎಲ್ಲವೂ ಚೆನ್ನಾಗಿದೆ, ನೀವು ಆರಾಮಿದ್ದೀರಿ ಹೇಳಿದ್ರು ಕೇಳೋದಿಲ್ಲ ಅವ್ರು. ನನ್ಗೇನೋ ಔಷಧಿ ಕೊಡಿ, ನನಗೆ ಹುಷಾರಿಲ್ಲ ಅಂತ ಹೇಳ್ತಾರೆ. ಹೀಗೆ ಹೇಳಿದ್ದೆಲ್ಲ ಹೇಳ್ತಾರೋ ಇಲ್ವೋ? ಹರೇ ಕೃಷ್ಣ. ಹೌದು, ಹೇಳ್ತಾರೆ ಮಾತಾಜಿ. ಹೇಳ್ತಾರೆ. ಸೊ ಹಾಗಾಗಿ ಕೆಲವು ಜನ ಏನಾಗತ್ತೆ ಅಂತಂದ್ರೆ, ಇಲ್ಲಿ ಭಕ್ತಿ ಯೋಗದಲ್ಲಿ ಎಲ್ಲವೂ ಇರುತ್ತೆ, ಅನರ್ಥ ನಿವೃತ್ತಿ ಕೂಡ ಆಗತ್ತೆ. ಯಾರು ಭಕ್ತಿಗೆ ಬರ್ತಾರೆ ಬಂದವರು ಅನೇಕ ಜನ ಮದ್ಯಪಾನ, ಆಮೇಲೆ ಧೂಮ್ರಪಾನ, ಅದು ಕೂಡ ಚಟ ಬಿಟ್ಟು ಹೋಗುತ್ತೆ ಅವರಿಗೆ. ಕುಡಿಯುವುದು ಮತ್ತೆ ಈ ಧೂಮ್ರಪಾನ, ಸಿಗರೇಟ್ ಸೇದುವುದು ಎಲ್ಲ ಇರುತ್ತೆ, ಅವರಿಗೆ ಅರಿವಿರದೆ ಅದು ಬಿಟ್ಟು ಹೋಗುತ್ತಂತೆ. ಭಕ್ತಿಗೆ ಬಂದಾಗ ಅನರ್ಥ ನಿವೃತ್ತಿ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ಭಕ್ತಿಗೆ ನಾವು ಇಲ್ಲಿ ಇವತ್ತು ಏನ್ ನೋಡ್ತಾ ಇದೆ ಅಂದ್ರೆ, ಭಕ್ತಿ ಯೋಗ ಅಂದ್ರೆ ಅದರಲ್ಲಿ ಎಲ್ಲವೂ ಇದೆ, ಎಲ್ಲವನ್ನೂ ಅಡಕಗೊಂಡಿದೆ ಈ ಭಕ್ತಿ ಯೋಗ. ಹೇಗೆ ಅಂದ್ರೆ, 500 ರೂಪಾಯಿ ನೋಟಿನಲ್ಲಿ 100 ರೂಪಾಯಿ ಇರುತ್ತೆ, 200 ರೂಪಾಯಿ ಇರುತ್ತೆ, 50 ರೂಪಾಯಿನೂ ಇರುತ್ತೋ ಇಲ್ವೋ? ಹರೇ ಕೃಷ್ಣ. ಇರುತ್ತೆ. ಅದೇ ತರಹ ಭಕ್ತಿ ಯೋಗದಲ್ಲಿ ಜ್ಞಾನವೂ ಇದೆ, ಧ್ಯಾನವೂ ಇದೆ. ಭಕ್ತಿ ಯೋಗದಲ್ಲಿ ಕರ್ಮವೂ ಇದೆ. ಅಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡೋದು, ಆಮೇಲೆ ಭಗವಂತನ ನನ್ನ ದೇಹ ಅಲ್ಲ, ನನ್ನ ಆತ್ಮ ಅಂತ ತಿಳ್ಕೊಳ್ಳೋದು, ಈ ಭೌತಿಕ ಪ್ರಪಂಚ ದುಃಖಾಲಯ ಅಂತ ತಿಳ್ಕೊಳ್ಳೋದು, ಮತ್ತೆ ಭಗವಂತನ ಬಗ್ಗೆ ಧ್ಯಾನ ಮಾಡೋದು, ಎಲ್ಲವೂ ಕೂಡ ಭಕ್ತಿಯಲ್ಲಿ ಇದೆ. ಸೊ ಹಾಗಾಗಿ ಯಾರು ಭಕ್ತಿಯೋಗವನ್ನು ಅವರು ಸಾಧಿಸ್ತಾರೆ ಅವರಿಗೆ ಧ್ಯಾನ ಯೋಗ, ಜ್ಞಾನ ಯೋಗ ಎಲ್ಲವನ್ನು ಕೂಡ ಅವರು ಮಾಡಿದ ಹಾಗೆ. ಯಾಕೆಂತಂದ್ರೆ ಯಾರು ಭಕ್ತಿ ಯೋಗಕ್ಕೆ ಬಂದಿದ್ದಾರೆ ಅವರು ಎಲ್ಲವನ್ನು ಸಾಧನೆ ಮಾಡಿದ ಹಾಗೆ. ಯಾಕೆಂತಂದ್ರೆ ಈಗ ನೋಡಿ, ಧ್ಯಾನ ಯೋಗದಲ್ಲಿ ಪ್ರತ್ಯಾಹಾರ ಮಾಡಿದಾಗ ನಮಗೆ ಇಂದ್ರಿಯಗಳು ಕಂಟ್ರೋಲಿಗೆ ಬರುತ್ತೆ. ಅದೇ ಇಂದ್ರಿಯಗಳನ್ನ ಹತೋಟಿಗೆ ಭಕ್ತನೂ ತರ್ತಾನೆ. ಹೇಗೆ ತರ್ತಾನೆ ಭಕ್ತ? ಭಗವಂತನ ಸೇವೆ ಮಾಡೋದ್ರ ಮೂಲಕ ತರ್ತಾನೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ.
ಹಾ, ಆದ್ರೆ ನಾವು ಇಲ್ಲಿ ತಿಳ್ಕೊಳ್ಬೇಕು ಅಂತಂದ್ರೆ ಈ ಭಕ್ತಿ ಯೋಗದ ವಿಶೇಷ ಏನು ಅಂತಂದ್ರೆ, ಭಕ್ತಿ ಯೋಗದಲ್ಲಿ ಭಗವಂತನ ಲೋಕಕ್ಕೆ ನಾವು ಹೋಗ್ಬೋದು. ಮತ್ತೆ ಭಕ್ತಿ ಯೋಗದಲ್ಲಿ ಎರಡನೇದಂದ್ರೆ ಭಗವಂತನ ರಕ್ಷಣೆ ಇರುತ್ತೆ. ಇಲ್ಲಿ ನೋಡಿ, ಈ ಧ್ಯಾನ ಯೋಗದಲ್ಲಿ ಇನ್ನೂ ಭಗವಂತನ ರಕ್ಷಣೆ ಇರೋದಿಲ್ಲ. ಯಾಕೆಂತಂದ್ರೆ ಅವರು ಭಗವಂತನಿಗೆ ಶರಣಾಗತ ಆಗಿರೋದಿಲ್ಲ. ಇಲ್ಲಿ ಭಕ್ತ ಯಾರಿರ್ತಾನೆ ಅವನಿಗೆ ಭಗವಂತ ರಕ್ಷಣೆ ಮಾಡ್ತಾನೆ. ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಯಾವ ಶ್ಲೋಕ ಯಾರಿಗಾದ್ರೂ ಗೊತ್ತಿದೆಯಾ? ಹರೇ ಕೃಷ್ಣ. ಯಾವ ಶ್ಲೋಕ ಅದು? ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಭಗವಂತ ಹೇಳಿದ್ದಾನೆ ಅಲ್ವಾ? ಅಂದ್ರೆ ಯಾರು ನಿರಂತರವಾಗಿ ನನ್ನ ಚಿಂತನೆಯನ್ನು ಮಾಡ್ತಾರೆ, ಭಕ್ತಿ ಸೇವೆಯನ್ನು ಮಾಡ್ತಾರೆ, ಅವರ ರಕ್ಷಣೆಯನ್ನು ನಾನು ಮಾಡ್ತೇನೆ. ಅವರಲ್ಲಿ ಇದ್ದದ್ದನ್ನು ನಾನು ಕಾಪಾಡ್ತೇನೆ, ಅವರಲ್ಲಿ ಇಲ್ಲದೆ ಇದ್ದದ್ದನ್ನು ನಾನು ಕೊಡ್ತೇನೆ ಅಂತ ಹೇಳಿದ್ದಾನೆ ಭಗವಂತ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದಕ್ಕೆ ಭಕ್ತಿ ಯೋಗದಲ್ಲಿ ಏನು ದೊರಕುತ್ತದೆ ಅದು ಬೇರೆ ಎಲ್ಲ ಯೋಗದಲ್ಲಿ ಏನಿದೆ ಅದೆಲ್ಲವೂ ಭಕ್ತಿ ಯೋಗದಲ್ಲಿ ದೊರಕುತ್ತೆ. ಬೇರೆ ಯೋಗದಲ್ಲಿ ಏನಿಲ್ಲ ಅದು ಕೂಡ ಭಕ್ತಿಯಲ್ಲಿ ದೊರಕುತ್ತೆ. ಯಾಕೆಂದ್ರೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕೆ ಭಕ್ತಿ ಯೋಗದಿಂದ ಮಾತ್ರ ಸಾಧ್ಯ. ಸೊ ಆದ್ದರಿಂದ ನಾವು ನೇರವಾಗಿ ಈಗ ನಮಗೆ ಭಕ್ತಿ ಯೋಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಅಲ್ವಾ? ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋದು, ಭಗವಂತನ ಕುರಿತು ಚಿಂತನೆ ಸ್ಮರಣೆ ಮಾಡೋದು, ಶ್ರವಣ ಮಾಡೋದು, ಕೀರ್ತನ ಮಾಡೋದು, ಸ್ಮರಣ ಮಾಡೋದು, ಮತ್ತೆ ಭಗವಂತನ ಬಗ್ಗೆ ನಾವು ವಿಗ್ರಹಾರಾಧನೆ ಮಾಡೋದು, ಸೇವೆ ಮಾಡೋದು ಭಗವಂತನು. ಇದರಿಂದ ನಮಗೆ ಭಗವಂತನ ಸಾಕ್ಷಾತ್ಕಾರ ಪಡ್ಕೊಳ್ಳಿಕ್ಕೆ ಸಾಧ್ಯ ಅಲ್ವಾ? ಹರೇ ಕೃಷ್ಣ. ಹೌದು ಹೌದು ಮಾತಾಜಿ. ಮಾತಾಜಿ. ಅದಕ್ಕೆ ನಮಗೆ ಚೈತನ್ಯ ಮಹಾಪ್ರಭುಗಳು ಏನ್ ಮಾಡಿದ್ರು, ಪಾತ್ರ ಅಪಾತ್ರ ಏನು ನೋಡ್ಲಿಲ್ಲ. ಅವ್ರು ಯಾರಿಗೆ ಅರ್ಹತೆ ಇದೆ ಯಾರಿಗೆ ಅರ್ಹತೆ ಇಲ್ಲ ಅದನ್ನು ನೋಡ್ಲಿಲ್ಲ. ಎಲ್ಲರಿಗೂ ಕೂಡ ಅವರ ಹರಿನಾಮವನ್ನ ಕೊಟ್ಟಿದ್ದಾರೆ ಅಲ್ವಾ? ಹೌದು. ಹೌದು ಮಾತಾಜಿ. ಆಮೇಲೆ ಭಕ್ತಿಲಿ ಏನಾಗುತ್ತೆ ಅಂತಂದ್ರೆ ಅಲ್ಲಿ ಎಲ್ಲರಿಗೂ ಹರಿನಾಮ ಅವ್ರು ಕೊಟ್ಟಿದ್ದಾರೆ. ಸೊ ನಾವು ಇಲ್ಲಿ ಭಕ್ತಿಗೆ ಬರ್ಬೇಕು ಅಂದ್ರೆ ಏನು ಮುಖ್ಯವಾದದ್ದು ಅಂದ್ರೆ ತತ್ರ ಲೌಲ್ಯಂ ಏಕ ಮೌಲ್ಯಂ. ಅಂದ್ರೆ ಅಲ್ಲಿ ನಮ್ಗೆ ಭಗವಂತನಿಗೆ ನಾವು ಸೇವೆ ಮಾಡ್ಬೇಕು, ಈ ಒಂದು ಆಸೆ ಇರಬೇಕು ಅಷ್ಟೇ. ಅಲ್ಲಿ ಲೌಲ್ಯಂ ಏಕ ಮೌಲ್ಯಂ ಅಂತ ಹೇಳ್ತಾರೆ. ಬೇರೆ ಅರ್ಹತೆ ಏನು ಭಕ್ತಿಗೆ ಬೇಕಾಗಿಲ್ಲ. ಆಯ್ತಾ? ಧ್ಯಾನ ಮಾಡ್ಬೇಕು ಅಂದ್ರೆ ಎಷ್ಟೊಂದು ಅರ್ಹತೆ ಬೇಕು. ನೀವು ಇದಕ್ಕೆ ಹೋಗ್ಬೇಕು, ಏಕಾಂತವಾಸ ಮಾಡಬೇಕು, ಬ್ರಹ್ಮಚರ್ಯ ಪರಿಪಾಲನೆ ಮಾಡಬೇಕು ಅಲ್ವಾ? ಇದೆಲ್ಲ ಸಾಧ್ಯ ಇದೆಯಾ? ಧ್ಯಾನ ಸಾಧ್ಯ ಇದೆಯಾ ಈಗಿನ ಕಾಲದಲ್ಲಿ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ. ಇಲ್ಲ. ಸೊ ಜ್ಞಾನವು ಕೂಡ ನಮಗೆ ತುಂಬಾ ಇದಾಗತ್ತೆ. ಆದರೆ ನೋಡಿ, ಕರ್ಮಕಾಂಡದಲ್ಲಿ ಏನಾಗುತ್ತೆ? ಕರ್ಮಕಾಂಡದಲ್ಲಿ ದೇವತೆಗಳಿಗೆ ಆರಾಧನೆ. ಸೊ ದೇವತೆಗಳಿಗೆ ಆರಾಧನೆ ಮಾಡಿ ಅವರು ಅಲ್ಲಿ ಕೂಡ ಎಲ್ಲ ನಿಯಮಗಳನ್ನು ಅಲ್ಲಿ ವಿಧಿಗಳನ್ನು ಕೂಡ ಪರ್ಫೆಕ್ಟ್ ಆಗಿ ಮಾಡ್ಬೇಕು, ಇಲ್ಲಾಂದ್ರೆ ತಪ್ಪಾಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಜ್ಞಾನ ಯೋಗದಿಂದ ಬ್ರಹ್ಮನ್ ಸಾಕ್ಷಾತ್ಕಾರ ಆಗತ್ತೆ, ಆಮೇಲೆ ಧ್ಯಾನ ಯೋಗದಿಂದ ಪರಮಾತ್ಮ ಸಾಕ್ಷಾತ್ಕಾರ ಆಗತ್ತೆ. ಆದರೆ ಈ ಧ್ಯಾನಿಗಳು ಈ ಧ್ಯಾನ ಮಾಡ್ತಕ್ಕಂಥವರು ಅವರು ಯಾವಾಗ ಭಕ್ತರ ಸಂಘಕ್ಕೆ ಬರುತ್ತಾರೆ ಅವರಿಗೆ ಭಕ್ತಿ ಯೋಗವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ. ಸೊ ಇದು ಭಕ್ತಿ ಯೋಗ ಹೇಳ್ತಕ್ಕಂಥದ್ದು ಪರಾಕಾಷ್ಠೆ. ಅದು ಭಗವಂತನ ಲೋಕಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಬಲ್ಲದು. ಸೊ ಇದಕ್ಕೆ ಯೋಗದ ಏಣಿ ಅಂತ ಕರೀತಾರೆ. ಹರೇ ಕೃಷ್ಣ. ಇದು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಯೋಗದ ಪದ್ಧತಿ. ವಾಸ್ತವವಾಗಿ ಭಕ್ತಿ ಯೋಗವೇ ಅಂತಿಮ ಗುರಿಯಾದರೆ ಭಕ್ತಿ ಯೋಗವನ್ನು ಸೂಕ್ಷ್ಮವಾಗಿ ವಿಶ್ಲೇಷಿಸಲು ಇತರ ಯೋಗಗಳ ತಿಳುವಳಿಕೆ ಅಗತ್ಯ. 6.47 per quote. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಅದಕ್ಕೆ ಭಕ್ತಿ ಯೋಗ ಅಂತಿಮ ಗುರಿ ಅಂದ್ರೆ ನಮ್ಮ ಅಂತಿಮ ಗುರಿ ನಾವು ಭಕ್ತಿ ಯೋಗಕ್ಕೆ ಬರಬೇಕು. ಸೊ ನಮಗೆ ಭಕ್ತಿ ಯೋಗದ ಬಗ್ಗೆ ಸೂಕ್ಷ್ಮವಾಗಿ ತಿಳ್ಕೊಳ್ಬೇಕು ಅಂದ್ರೆ ಇತರ ಯೋಗಗಳ ಬಗ್ಗೆ ನಮ್ಗೆ ತಿಳುವಳಿಕೆ ಇರಬೇಕು. ಯಾಕಂದ್ರೆ ಕೆಲವರು ಜ್ಞಾನ ಯೋಗ ಮಾಡ್ತಾರೆ, ಕೆಲವರು ಧ್ಯಾನ ಯೋಗ ಮಾಡ್ತಾರೆ. ಅದು ಪರಿಪೂರ್ಣವಾದ ಯೋಗ ಅಂದ್ರೆ ಭಕ್ತಿ ಯೋಗ ಅಲ್ವಾ? ಅದಕ್ಕೆ ಹೇಳ್ತಾರೆ 6.47 ನಾವು ಮುಂದಿನ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತೇವೆ ಅಲ್ವಾ? ಭಕ್ತಿ ಯೋಗ ಹೇಳೋದು ಅತ್ಯಂತ ಪರಿಪೂರ್ಣವಾದದ್ದು ಅಲ್ವಾ? ಅದನ್ನ 6.47 ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಯೋಗಿನಾಮಪಿ ಸರ್ವೇಷಾಂ ಮದ್ಗತೆ ನಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸಮೇ ಯುಕ್ತತಮೋ ಮತಃ. ಆ ಭಕ್ತಿಯಲ್ಲಿ ಯೋಗಿ ನನಗೆ ಅತ್ಯಂತ ಶ್ರೇಷ್ಠನಾದವನು ಅಂತ ಹೇಳಿದ್ದಾರೆ ಭಗವಂತ. ಯಾಕೆ ಅಂದ್ರೆ ನೋಡಿ, ನಮ್ಗೆ ಗೊತ್ತಿದೆ ಈಗ ಜ್ಞಾನ ಯೋಗ ಮಾಡಿದರೆ ಬ್ರಹ್ಮನ್ ಸಾಕ್ಷಾತ್ಕಾರ,
ಆಮೇಲೆ ಧ್ಯಾನ ಯೋಗ ಮಾಡಿದ್ರೆ ಪರಮಾತ್ಮ ಸಾಕ್ಷಾತ್ಕಾರ. ಅವು ಎರಡೂ ಕೂಡ ಅಪರಿಪೂರ್ಣ ಸಾಕ್ಷಾತ್ಕಾರ. ಆದರೆ ಭಕ್ತಿ ಯೋಗ ಭಗವಾನ್ ಸಾಕ್ಷಾತ್ಕಾರ, ಭಗವಂತನ ಕಡೆ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಹಾಯ ಮಾಡುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆದ್ದರಿಂದ ಶ್ರೇಷ್ಠವಾದದ್ದು ಯಾವುದು? ಭಕ್ತಿ ಯೋಗ. ಭಕ್ತಿ ಯೋಗ. ಪರಿಪೂರ್ಣವಾದ ಯೋಗ ಯಾವುದು? ಭಕ್ತಿ ಯೋಗ. ಭಕ್ತಿ ಯೋಗ. ಸೊ ಭಕ್ತಿ ಯೋಗಕ್ಕೆ ಬರದೆ ನಮ್ಗೆ ಭಗವಂತನ ಲೋಕಕ್ಕೆ ಹೋಗ್ಲಿಕ್ಕಾಗತ್ತಾ? ಆಗೋದಿಲ್ಲ. ಆಗೋದಿಲ್ಲ. ಹಾಗಾಗಿ ವಾಸ್ತವವಾಗಿ ಭಕ್ತಿ ಯೋಗವೇ ಜೀವನದ ಅಂತಿಮ ಗುರಿಯನ್ನು. ಅದನ್ನ ಭಕ್ತಿ ಯೋಗದ ಬಗ್ಗೆ ಸೂಕ್ಷ್ಮವಾಗಿ ವಿಶ್ಲೇಷಿಸಲು ನಮಗೆ ಇತರ ಯೋಗಗಳ ತಿಳುವಳಿಕೆ ಅಗತ್ಯ. ಅದಕ್ಕೆ ಭಗವಂತ ನಮಗೆ ಕರ್ಮಯೋಗದ ಬಗ್ಗೆ ಹೇಳಿದರು, ಭಗವಂತ ನಮಗೆ ಜ್ಞಾನ ಯೋಗದ ಬಗ್ಗೆ ಹೇಳಿದ್ರು, ಆಮೇಲೆ ನಮಗೆ ಭಕ್ತಿ ಯೋಗ. ಯಾಕೆಂದ್ರೆ ಭಕ್ತಿ ಯೋಗದ ಮಹಿಮೆ, ಅದರ ಪರಿಪೂರ್ಣತೆ ತಿಳ್ಕೊಳ್ಬೇಕಾದ್ರೆ ನಾವು ಇತರ ಯೋಗಗಳ ಬಗ್ಗೆ ತಿಳ್ಕೊಳ್ಬೇಕು. ಈಗ ಕೊನೆಯದಾಗಿ ಶಾಂತಿ ಸೂತ್ರ ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಶಾಂತಿ ಸ್ತೋತ್ರ. ಮಾಯಾಶಕ್ತಿಯ ಹಿಡಿತಕ್ಕೆ ಸಿಕ್ಕ ಎಲ್ಲ ಬದ್ಧ ಆತ್ಮಗಳಿಗೂ ಈಗ ಜಗತ್ತಿನಲ್ಲಿ ಶಾಂತಿಯನ್ನು ಪಡೆಯುವ ಕಾತರವಿರುತ್ತದೆ. ಆದರೆ ಅವರಿಗೆ ಶಾಂತಿಯ ಸೂತ್ರವೂ ಗೊತ್ತಿಲ್ಲ. ಅದನ್ನು ಭಗವದ್ಗೀತೆಯ ಈ ಭಾಗದಲ್ಲಿ ವಿವರಿಸಲಾಗಿದೆ. 5.29. ಹರೇ ಕೃಷ್ಣ ಮಾತಾಜಿ. ಓದಿ. ಭೋಕ್ತಾರಂ ಯಜ್ಞ ತಪಸ್ಸಂ ಸರ್ವಲೋಕ ಮಹೇಶ್ವರಂ ಸರ್ವದಂ ಸರ್ವಭೂತಾನಾಂ ಜ್ಞಾತ್ವ ಮಾಂ ಶಾಂತಿಂ ಮೃಚ್ಛತಿ. ಹರೇ ಕೃಷ್ಣ. ಭೋಕ್ತಾರಂ ಯಜ್ಞ ತಪಸಾಂ ಸರ್ವಲೋಕ ಮಹೇಶ್ವರಂ ಸುಹೃದಂ ಸರ್ವಭೂತಾನಾಂ ಜ್ಞಾತ್ವಾ ಮಾಂ ಶಾಂತಿಂ ಮೃಚ್ಛತಿ. ಇದು ಶಾಂತಿ ಸೂತ್ರ. ಈಗ ಎಲ್ಲರಿಗೂ ಕೂಡ ಶಾಂತಿಯಿಂದ ಜೀವನ ಮಾಡ್ಬೇಕು ಅಂತ ಎಲ್ಲರೂ ಪ್ರಯತ್ನ ಮಾಡ್ತಾರೆ, ಹೌದೋ ಅಲ್ವೋ? ಹರೇ ಕೃಷ್ಣ. ಆದ್ರೆ ಶಾಂತಿಯಿಂದ ಜೀವನ ಮಾಡ್ಬೇಕು ಅಂದ್ರೆ ಶಾಂತಿ ಸೂತ್ರ ಗೊತ್ತಿಲ್ಲ. ಈಗ ನಮ್ಗೆ ವಿಶ್ವಸಂಸ್ಥೆ ಶಾಂತಿಯನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೆ, ಆದ್ರೆ ಶಾಂತಿ ಇದೆಯಾ ಎಲ್ಲಾದ್ರೂ? ಎಲ್ಲಿ ನೋಡಿದ್ರು ಯುದ್ಧ ನಡೀತದೆ, ಎಲ್ಲಿ ನೋಡಿದ್ರು ಗಲಭೆ, ಇದೆಲ್ಲ ನಡೀತಾನೆ ಇರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದಕ್ಕೆ ಭಗವದ್ಗೀತೆಯಲ್ಲಿ ಶಾಂತಿ ಸೂತ್ರವನ್ನ ಭಗವಂತ ಹೇಳಿದಾನೆ. ಭೋಕ್ತಾರ ಕೃಷ್ಣ, ಆಮೇಲೆ ಎಲ್ಲ ಭೋಕ್ತಾರ ಕೃಷ್ಣ, ಎಂಜಾಯರ್ ಕೃಷ್ಣ, ಸರ್ವಲೋಕ ಮಹೇಶ್ವರ ಅಂದ್ರೆ ಸುಪ್ರೀಂ ಕಂಟ್ರೋಲರ್ ಕೃಷ್ಣ, ಸೂರುದಂ ಅಂದ್ರೆ ಅವನು ಎಲ್ಲರ ಸ್ನೇಹಿತ ಕೃಷ್ಣ. ಆದ್ರೆ ನಾವೇನ್ ತಿಳ್ಕೊಂಡಿದ್ದೇವೆ? ನಾವು ಭೋಕ್ತಾರ ಅಂತ ತಿಳ್ಕೊಂಡಿದ್ದೇವೆ ಅಲ್ವಾ? ಹರೇ ಕೃಷ್ಣ ಅಲ್ವಾ? ಹೌದು ಮಾತಾಜಿ, ನಾವು ಭೋಕ್ತಾರ ಅಂತಾನೆ ನಾವು ಎಂಜಾಯರ್ ಅಂತ ತಿಳ್ಕೊಂಡ್ಬಿಟ್ಟಿದ್ದೇವೆ. ಅದಕ್ಕೆ ನಮ್ಗೆ ಇದು ಗೊತ್ತಾಗ್ಬೇಕು. ಭಗವಂತ ಎಂಜಾಯರು, ನಾವು ಭಗವಂತನ ಆನಂದದಲ್ಲಿ ನಾವು ಭಾಗವಹಿಸ್ತಕ್ಕಂಥವ್ರು ಅಷ್ಟೇ. ಭಗವಂತ ಎಲ್ಲ ಲೋಕದ ಒಡೆಯ. ಈಗ ನಾವು ಏನ್ ಮಾಡ್ತೇವೆ? ನಾವೇ ಒಡೆಯರು ಅಂತ ನಾವು ಏನ್ ಮಾಡ್ತೇವೆ? ಎಲ್ಲ ಒಂದು ಭೌತಿಕ ಪ್ರಪಂಚದ ಎಲ್ಲ ಒಡೆತನವನ್ನ ನಾವು ಬಯಸ್ತೇವೆ ಅಲ್ವಾ? ಇಷ್ಟು ನಮಗೆ ಆ ಜಮೀನ್ ಬೇಕು, ಈ ಹಣ ಬೇಕು, ಈ ಎಲ್ಲ ಭೌತಿಕ ಪ್ರಪಂಚ ಸಿಕ್ಕಿದ್ದೆಲ್ಲ ನಾವು ಒಡೆತನ ಬಯಸ್ತೇವೆ, ಹೌದು ಅಲ್ವೋ? ಹೌದು ಮಾತಾಜಿ. ಆದರೆ ಭಗವಂತ ಚರಾಚರ ಜಗತ್ತಿನ ಒಡೆಯ ಅಲ್ವಾ? ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಅಲ್ವಾ? ಈ ಜಗತ್ತಲ್ಲಿ ಆ ಭೌತಿಕ ಪ್ರಪಂಚ, ಆಧ್ಯಾತ್ಮಿಕ ಪ್ರಪಂಚ ಎಲ್ಲ ಒಡೆಯ ಯಾರು? ಕೃಷ್ಣ. ನಮ್ಗಿದು ಗೊತ್ತಿದೆಯಾ? ಗೊತ್ತಿಲ್ಲ ಮಾತಾಜಿ. ಈಗ ಭಗವದ್ಗೀತೆ ಎಂಜಾಯರ್ ಕೃಷ್ಣ, ಸುಪ್ರೀಂ ಎಂಜಾಯರ್ ಅವನು. ಆಮೇಲೆ ಒಡೆಯ ಕೃಷ್ಣ, ಸೂರ್ಯದಂ ಸರ್ವಭೂತಾನಂ, ಸೂರ್ಯದ ಮಿತ್ರ ಭಗವಂತ, ಸೂರ್ಯದ ಮಿತ್ರ. ಇದನ್ನ ನೋಡಿ ಓದಿ ಹರೇ ಕೃಷ್ಣ. ಯಾವ ರೀತಿಯ ಸ್ನೇಹಿತ ಶ್ರೀಕೃಷ್ಣ ಹೇಳುತ್ತಾರೆ, ನಾನು ಸಹೃದಂ ಸರ್ವಭೂತಾನಾಂ ಸಹೃದಂ ಅವನು ಬಯಸುತ್ತಾನೆ. ನೀವು ಹೇಗೆ ಸಂತೋಷವಾಗಿವಿರಿ? ಮಿತ್ರ, ಸಾಮಾಜಿಕ ಗೆಳೆಯ, ಬಂಧು, ಕಚೇರಿಯ ಸ್ನೇಹಿತ. ಸುಹೃದು ಅಂದರೆ ಒಬ್ಬನು ತನ್ನ ಮಿತ್ರನ ಒಳಿತನ್ನು ಬಯಸುವವರು ಎಂದರ್ಥ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಅಂದ್ರೆ ನೋಡಿ, ನಮ್ಗೆ ಎಷ್ಟು ಜನ ಫ್ರೆಂಡ್ಸ್ ಇರ್ತಾರೆ ಅಂತ ನಾವು ಹೇಳ್ತೇವೆ ಅಲ್ವಾ? ತುಂಬಾ ನಂಗೆ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಿರೋ ಇಲ್ವೋ? ಹರೇ ಕೃಷ್ಣ ಹೇಳ್ತೀವಿ. ಆದರೆ ಎಲ್ಲ ಫ್ರೆಂಡ್ಸ್ ಎಲ್ಲಿವರೆಗೆ? ಹರೇ ಕೃಷ್ಣ. ಈಗ ಜೀವನದಲ್ಲಿ ನಾವು ನಮ್ಮ ಹತ್ರ ಏನು ಸುಖವಾಗಿದ್ದಾಗ, ಭೌತಿಕ ಯಾವ್ದಾದ್ರು ನಮ್ಮ ಹತ್ರ ಹಣ ಎಲ್ಲ ಇದ್ದಾಗ ನಮ್ಮ ಹತ್ರ ಫ್ರೆಂಡ್ಸ್. ಈಗ ನೀವು
ಅದೆಲ್ಲ ಕಳ್ಕೊಂಡ್ರೆ ನಿಮಗೆ ಬರ್ತಾರಾ? ಬರೋದಿಲ್ಲ ಮಾತಾಜಿ. ನೀವು ಕಷ್ಟದಲ್ಲಿ ಇದ್ದೀರಿ, ನಿಮ್ಗೆ ಹಣದ ಅಭಾವ ಇದೆ, ನಿಮಗೆ ಅಥವಾ ಅನಾರೋಗ್ಯ ಇದೆ ಅಂದ್ರೆ ಬರ್ತಾರಾ? ಯಾರು ಬರಲ್ಲ. ಬರಲ್ಲ. ಈಗ ನಿಮಗೆ ಈಗ ಒಂದು ಈ ಅಥವಾ ನಿಮಗೆ ತುಂಬಾ ಕ್ಲೋಸು ಅವ್ರಿಗೆ ಎಲ್ಲದಕ್ಕೂ ಬರ್ತಾರೆ. ಆದರೆ ಈ ದೇಹ ನಮಗೆ ದೇಹ ಅಂತ್ಯ ಆದಾಗ ಬರ್ತಾರ ನಮ್ ಜೊತೆ ಅವರು? ಇಲ್ಲ ಬರಲ್ಲ. ಮಾತಾಜಿ. ಬರಲ್ಲ. ಆದರೆ ಭಗವಂತ ಯಾವ ರೀತಿ, ಅವನು ಸುಹೃದ್ ಮಿತ್ರ. ನೋಡಿ, ಭಗವಂತ ಎಲ್ಲರ ಹೃದಯದಲ್ಲಿ ಪರಮಾತ್ಮನಾಗಿ ಬರ್ತಾನೆ ಅಲ್ವಾ? ಒಂದು ಚಿಕ್ಕ ಒಂದು ಮಲದಲ್ಲಿ ಇರ್ತಕ್ಕಂಥ ಹುಳುವಾದರೂ ಭಗವಂತ ಅದರ ಹೃದಯಕ್ಕೆ ಹೋಗ್ತಾನೆ ಅಲ್ವಾ? ಹೌದು. ಮಿತ್ರನಾಗಿ ಅವನನ್ನು ಹೇಳ್ತಾನೆ, ನೀನು ಆ ಕೆಲಸ ಕೆಟ್ಟ ಕೆಲಸ ಮಾಡಬೇಡ, ನೀನು ಒಳ್ಳೆ ಕೆಲಸ ಮಾಡು ಎಲ್ಲ ಹೇಳ್ತಾನೆ. ಸೂರ್ಯನ ಮಿತ್ರ ನಮ್ಮ ಒಳಿತನ್ನ ಯಾವಾಗಲೂ ಬಯಸ್ತಾನೆ ಅಲ್ವಾ? ಆದರೆ ನಮ್ಮ ಭೌತಿಕ ಮಿತ್ರರು ಚೇಂಜ್ ಆಗ್ಬೋದು, ಅವರದ್ದು ನಿಲುವು ಚೇಂಜ್ ಆಗ್ಬೋದು. ಭಗವಂತನ ನಿಲುವು ಯಾವಾಗಲೂ ಶಾಶ್ವತ. ಅವನು ಮಿತ್ರ, ಅವನು ಒಳಿತನ್ನೇ ಬಯಸ್ತಾನೆ ಅಲ್ವಾ? ಹೌದು ಮಾತಾಜಿ. ಹಾಗಾಗಿ ಭಗವಂತನೇ ಅವನು ಮಿತ್ರ. ಸೊ ಹಾಗಾಗಿ ಯಾಕೆಂತಂದ್ರೆ ನಮಗೆ ಎಷ್ಟು ಜನ್ಮ ಹೋದರೂ ನಮ್ಮ ಜೊತೆಗೆ ಅವನು ಪರಮಾತ್ಮನಾಗಿ ಬರ್ತಾನೆ. ಮತ್ತು ನಾವು ಭಗವಂತನ ಲೋಕ ತಲುಪೋವರೆಗೂ ನಮಗೆ ಭಗವಂತನಾಗಿ ಬರ್ತಾನೆ, ಭಗವಂತ ಪರಮಾತ್ಮನಾಗಿ ಬರ್ತಾನೆ. ಸೊ ಹಾಗಾಗಿ ನಾವು ಇದನ್ನು ಈಗ ಶಾಂತಿಯನ್ನು ಸಂಪಾದನೆ ಮಾಡ್ಬೇಕು ಅಂದ್ರೆ ನಾವೇನನ್ನ ಅರ್ಥ ಮಾಡ್ಕೋಬೇಕು? ಇದನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ, ಶಾಂತಿ ಸೂತ್ರ ಪ್ರಾಮಾಣಿಕ ಸ್ನೇಹಿತ ಎಂದು ಕನ್ನಡದಲ್ಲಿ ವಿವರಿಸುವಂತೆ ಶ್ರೀಕೃಷ್ಣನು ಸುಹೃದಂ. ಅವನು ಯಾವಾಗಲೂ ನನ್ನ ಒಳಿತನ್ನು ನಿರೀಕ್ಷಿಸುತ್ತಾನೆ. ನಾನು ಹೇಗೆ ಚೆನ್ನಾಗಿರುತ್ತೇನೆ, ಆದ್ದರಿಂದ ದಯವಿಟ್ಟು ನೀನು ನನಗೆ ಶರಣಾಗು ಎಂದು ಹೇಳುತ್ತಿದ್ದಾನೆ. ಅದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ನೀನು ಶರಣಾಗು. ನೀನು ಚೆನ್ನಾಗಿರೋದು ಹೇಗೆ, ನಾವು ಚೆನ್ನಾಗಿರೋದು ಹೇಗೆ? ಭಗವಂತನಿಗೆ ನಾವು ಯಾವಾಗ ಶರಣ ಆಗ್ತೇವೆ ಆಗ ನಮ್ಮ ಒಳಿತಾಗತ್ತೆ. ಅದು ಹೇಗೆ ಅಂತಂದ್ರೆ, ಭಗವಂತನಿಗೆ ನಾವು ಶರಣಾದಾಗ ಅವನು ನಮ್ಮ ಎಲ್ಲ ಪಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಅದು ಯಾವಾಗ ನೋಡು, ನೀನು ಶರಣಾಗು ಭಗವಂತನಿಗೆ, ಆಗ ನಿನ್ನೂ ಒಳಿತಾಗಿರ್ತೀಯ. ನಮ್ಮ ಒಳಿತು ಯಾವುದು? ಈಗ ನಮ್ಮ ಒಳಿತು ನಮ್ಗೆ ಒಳ್ಳೇದಾಗೋದಂದ್ರೆ, ನಾನು ಭೌತಿಕದಲ್ಲಿ ಹಣ ಸಂಪಾದನೆ ಮಾಡಿದೆ, ಮನೆ ತಕೊಂಡೆ, ಕಾರ್ ತಕೊಂಡೆ, ಬ್ಯಾಂಕ್ ಬ್ಯಾಲೆನ್ಸ್ ಮಾಡಿದೆ, ಇದು ನಮ್ಮ ಒಳಿತ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ನಮ್ಮ ಒಳಿತು ಯಾವುದು? ಭಗವಂತನೆಲ್ಲ ಸೇವೆ ಮಾಡೋದೇ ಒಳಿತು. ಭಗವಂತನಿಗೆ ಶರಣಾಗೋದು, ಭಗವಂತನ ಸೇವೆಯಲ್ಲಿ ತೊಡಗೋದು ಅಲ್ವಾ? ಹೌದು. ಅದಕ್ಕೆ ಇಲ್ಲಿ ನಮ್ಗೆ ಶಾಂತಿ ಸಿಗ್ಬೇಕು ಅಂದ್ರೆ ನಾವ್ ಏನನ್ನು ಮಾಡ್ಬೇಕು? ಹರೇ ಕೃಷ್ಣ. ಧ್ಯಾನ ಮಾಡ್ಬೇಕು. ಶಾಂತಿ ಸಿಗ್ಬೇಕು ಅಂದ್ರೆ ನಾವು ಅರ್ಥ ಮಾಡ್ಕೋಬೇಕು, ಭಗವಂತ ಭೋಗ್ತಾರ, ನಾನು ಭೋಗ್ತಾರ ಅಲ್ಲ. ನಾನು ಭಗವಂತನ ಸೇವೆಯಲ್ಲಿ ತೊಡಗಿ ಭಗವಂತನ ಆ ಆನಂದದಲ್ಲಿ ನಾವು ಭಾಗಿಯಾಗಬೇಕು. ಅದು ಭೋಗ್ತಾರ ಭಗವಂತ. ಆಮೇಲೆ ಎಲ್ಲ ಲೋಕದ ಒಡೆಯ ಭಗವಂತ. ನಾನು ಒಡೆಯಲ್ಲ, ನಾನು ಸೇವಕ. ನಾನು ಯಾರು? ಸೇವಕ. ಸೇವಕ. ಜೀವರ ಸ್ವರೂಪ ಹಾಯ್ ಕೃಷ್ಣೇರ ನಿತ್ಯ ದಾಸ. ಸೊ ಅವನು ಒಡೆಯ, ನಾನು ಸೇವಕ. ಆದ್ರೆ ನಾನು ಏನ್ ಮಾಡ್ತಾ ಇದ್ದೇನೆ? ಒಡೆಯರಾಗ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಅಲ್ವಾ? ಹೌದು. ತಪ್ಪೆಲ್ಲಿದೆ ಇಲ್ಲಿ? ನಾವು ಭೋಗ್ತಾರ ಅಲ್ಲ, ನಾವು ಎಂಜಾಯ್ ಮಾಡ್ಲಿಕ್ಕೆ ನೋಡ್ತೇವೆ. ನಾವು ಒಡೆಯ ಅಲ್ಲ, ನಾವು ಒಡೆಯರಾಗ್ಲಿಕ್ಕೆ ಅವನು ಭಗವಂತ ಒಡೆಯ, ಸರ್ವಲೋಕಗಳ ಒಡೆಯ, ನಾವು ಒಡೆಯಲಾಗ್ಲಿಕ್ಕೆ ನೋಡ್ತಾ ಇದ್ದೇವೆ. ಸೂರ್ಯನ ಮಿತ್ರ, ನಾವು ಯಾರ್ದೋ ಫ್ರೆಂಡ್ಸ್ ಅಂತ ಹೇಳ್ಕೊಂಡ್ಬಿಡ್ತೇವೆ, ಆದ್ರೆ ಎಲ್ಲರ ಮಿತ್ರ ಭಗವಂತ ಅಲ್ವಾ? ನೀವೆಷ್ಟು ಅಂತ ಎಲ್ಲರಿಗೂ ಸಹಾಯ ಮಾಡ್ಲಿಕ್ಕಾಗತ್ತೆ? ಆಗತ್ತಾ? ಇಲ್ಲ ಮಾತಾಜಿ. ನೀವು 4 ಜನ ಸಹಾಯ ಮಾಡ್ಬೋದು, 8 ಜನ ಸಹಾಯ ಮಾಡ್ಬೋದು, 10 ಜನ ಸಹಾಯ ಮಾಡೋದು. ಭಗವಂತ ಈ ಎಲ್ಲ ಲೋಕಗಳಲ್ಲಿ ಎಲ್ಲ ಜೀವಿಗಳಿಗೆ ಭಗವಂತ ಪರಮಾತ್ಮನಾಗಿ ಹೋಗಿ ಸಹಾಯ ಮಾಡ್ತಾನೆ. ನಮಗಾಗತ್ತಾ? ಹರೇ ಕೃಷ್ಣ. ಆಗೋದಿಲ್ಲ. ಅದಕ್ಕೆ ನಾವು ತಿಳ್ಕೊಳ್ಬೇಕು, ಅವನೇ ಭೋಗ್ತಾರ, ಭಗವಂತನೇ ಪರಮ ಭೋಗ್ತಾರ, ಭಗವಂತನೇ ಪರಮ ಸರ್ವಲೋಕ ಮಹೇಶ್ವರ, ಅವನು ಎಲ್ಲದರ ಒಡೆಯ, ಎಲ್ಲದರ ಕಂಟ್ರೋಲರು, ಎಲ್ಲರ ಸುಹೃದ್ ಮಿತ್ರ ಅವನೇ. ಇದನ್ನು ಅವಾಗ ಅರ್ಥ ಮಾಡ್ಕೊಳ್ತೇವೆ. ನಾವು ಇಂದ್ರಿಯ ಭೋಗದ ಹಿಂದೆ ಓಡೋದಿಲ್ಲ. ನಾವು ಒಡೆತನದ ಭಾವನೆಯಿಂದ ಅದು ಬೇಕು ಇದು ಬೇಕು ಇದನ್ನ ನಾವು ಒಡೆತನವನ್ನು ಬಯಸೋದಿಲ್ಲ. ನಾವು ಭಗವಂತನೇ ನಮ್ಮ ಮಿತ್ರ ಅಂತ ನಾವು ಶರಣ ಆಗ್ತೇವೆ. ಸೊ ಅದು ತಿಳ್ಕೊಂಡಾಗ ಸಮಾಜದಲ್ಲಿ, ಜೀವನದಲ್ಲಿ ನಮಗೆ ಶಾಂತಿ ಉಂಟಾಗುತ್ತೆ. ಸೊ ಹರೇ ಕೃಷ್ಣ. ಇಲ್ಲಿಗೆ ಇವತ್ತಿನ ಒಂದು
ಅಧ್ಯಯನ ಮುಗೀತು. 5ನೇ ಅಧ್ಯಾಯ ಇಲ್ಲಿಗೆ ಮುಗೀತು. ನಾವು 5ನೇ ಅಧ್ಯಾಯದಲ್ಲಿ ತಿಳಿದುಕೊಂಡಿರ್ತಕ್ಕಂಥ ವಿಚಾರಗಳು ಥಿಮ್ಯಾಟಿಕ್ ಒಳಗೆ ಥೀಮ್ಸ್ ಗೊತ್ತಾಯ್ತಾ? ಹರೇ ಕೃಷ್ಣ. ಅದನ್ನ ನಾವು ಚರ್ಚೆ ಮಾಡಿದ್ದೇವೆ. ಇಲ್ಲಿಗೆ ಮುಂದಿನ ವಾರ 6ನೇ ಅಧ್ಯಾಯ ಇದೆ. ಹರೇ ಕೃಷ್ಣ. ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶ ಉಂಟು. ಹರೇ ಕೃಷ್ಣ. ನಾನು ಇದನ್ನ ಎಂಡ್ ಮಾಡಿದ್ಮೇಲೆ ನೀವು ಪ್ರಶ್ನೆ ಕೇಳಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ. ಇವತ್ತಿನ ತರಗತಿಯಲ್ಲಿ ಶಾಂತ ರೀತಿಯಿಂದ ಕೇಳಿದೆ ಎಲ್ಲರಿಗೂ ಕೂಡ ನಿಮಗೆ ವಂದನೆಗಳು. ಹರೇ ಕೃಷ್ಣ.